ಪಾದಾವಿರಿಂದಗೂ ಅಡ್ಡಪುರೊಂದು ಐದೊಟ್ಟುಗು ನಂಗೆ ಮಾತ ಪರಿಚಿತರವಾದಂಚಿನ ಗುರುಮೆ ಪಂಪಿನ ನಾಮಾಂಕಿನಡು ಪ್ರಸಿದ್ಧವಾದ ಉಪ್ಪುನಂಚಿನ ವಲ್ಲ ಮಲ್ಲ ಸಮಾಜ ಸೇವಕರು ಎನ್ನ ಅನ್ನನ ಜಾಗಡ ಅಥವಾ ತಮ್ಮಲಿನ ಜಾಗಡ ನನಗೆ ಬುದ್ಧಿವಾದ ಪಂಪಿನಂಚಿನ ಶೆಟ್ರೆ ಅಂಚನೆ ಇನಿ ನಂಗೆ ಸಹಕಾರ ಕೊಡ್ತಿನ ಮಾತ ಬಂಧು ಬಾಂಧವರಿನ ಒರಿಯತ್ತು ಏರಾಂಡಲ ಪುದರ್ ಪಂಡ್ರೆ ಏನಡ್ದು ತಪ್ಪದು ಪೋತುನಂದಾಂಡ ನಿಗಳ ಕ್ಷಮೆಗೇನೊಂದು ನಮ್ಮ ಮಾತ ಒಟ್ಟು ಕೂಡ್ದು ಆ ಪ್ರಕಾಶಾಭಿನಂದನ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ದ ಅಂದು ಪಂಪಿನ ನಿಟ್ಟೆಡು ಯಾನ ನಿಗಲಿನ ಮಾತ ಸ್ವಾಗತ ಬಕ ಅಭಿನಂದನದೊಟ್ಟುಗು ನಿಗಲಿನ ಮಾತ ಎತ್ಕೊಂದುಂಡ್ಲೆ ಬಂದುಲೆ ಯಾಕಂದ್ರೆ ನಿತೇಶ್ ಶೆಟ್ರು ಪಂಡ್ಲೆಕ್ಕನೆ ಮಾತ ವಸ್ತು ದೈವ ಬಲ ದಾಂತೆ ಊಲ ಆರೆ ಅಸಾಧ್ಯ ಅಂದು ಪನ್ಪೇರು ದೈವ ಬಲ ದಾಂತೆ ಅಸಾಧ್ಯ ಅಂದ ಆಣದಂಡ ಐಕೊಂಜಿ ಮಲ್ಲ ಉದಾಹರಣೆ ಕೋರ್ಪುಣಂದ ಎನಲೆಕ್ಕೊಡು ಮರಣಿ 25 ತಾರೀಕದ ಪ್ರಕಾಶಾಭಿನಂದನದ ಕಾರ್ಯಕ್ರಮ ಬಂದುಲೆ ಮರಣಿ ಒಂಜಿ 2 ದಿನ ದುಂಬೆ ನಂಗೆ ಈ ಕಾರ್ಯಕ್ರಮ ದುಂಬು ಪೋಪುಣ ಅತ್ತ ದುಂಬು ಪಾಡೋಡಾವ ಪಂಪಿನ ಒಂಚಿನ ಒಂಜಿ ವ್ಯತೆ ಎತ್ತನು ಒಂಜಿ ಕೋಡಿಯಿಂದ ಅಂಡ ಬೊಕ್ಕೊಂಜಿ ಕೋಡಿಡು ಪೇಜಾವರ ಸ್ವಾಮಿನ ವಿಷಯ ಎತ್ತಡು ಅಂಚನೆ 25 ತಾರೀಕು ಹಿಡಿದು ಬೊಕ್ಕ 22 ತಾರೀಕು ದಾನಿ ಈ ಗುಡ್ಲಾಡು ಬಾರಿ ಜೋರದ ಬರ್ಸ ಬೈದನು ಈ ಮೂಜಿ ವಸ್ತು ಆ ಕಾರ್ಯಕ್ರಮಕ್ಕೆ ಒಲ್ಲ ಅಡಚಣೆ ಆವಂದ ಇತ್ತಿನಿಂದ ಅಂಡ ಪ್ರಕಾಶನ್ನೇ ಜನಕಲೆಗೆ ನಿಸ್ವಾರ್ಥವಾದ ಸ್ವಾರ್ಥದಂತೆ ವಾ ರೀತಿದ ಸೇವೆನಿ ಸಮಾಜಕ್ಕೂ ಕೊಡ್ತಿರಿಂದ ಪನ್ಪಿನಕ್ಕೆ ಐದು ಮಲ್ಲ ಉದಾಹರಣೆ ಏನಲೆ ಕೊಡು ಒಲ್ಲ ಇಜ್ಜಿ ಬಂದು ಬಂದವರೆ ಒಂದು ಯಾನ ಪನ್ಪಿನತ್ತು ಪೂನಡ್ದು ಎನ್ನ ಊರುಡು ಅತ್ತು ಓಲೋಲು ಕೇಂಡಲ ಸುರುಟು ಜನಗಳು ಪನ್ಪೇರು ಅವೇ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಪಂಡಿಲೆಕ್ಕನೆ ಅವು ನಿಜವಾದಲ ನೂದು ಟಕ್ಕ ಸತ್ಯ ಅದನ್ನು ಬಂದುಲೆ ಪ್ರಾಸ್ತಾವಿತವಾದ ಯಾನು ಪಾತಿರೊಂದು ಪೊನಗ ಈ ಪ್ರಕಾಶಾಭಿನಂದನದ ಧನ್ಯೋತ್ಸವದ ಕಡೆಯತ ಕಾರ್ಯಕ್ರಮ ಇನಿ ನಮ್ಮ ಖುಷಿಟ್ ಸಂಭ್ರಮಡು ಈ ಕಾರ್ಯಕ್ರಮಗೂ ಪಾಲ್ಗೊಳ್ಳುದ ಯಾನು ಪೂನಾ ಬಣ್ ಸಂಘದ ಅಧ್ಯಕ್ಷೆ ದಾದನ ಕಿಂಜಮಲ್ಲ ಸೇವೆನವಲು ಮಲ್ಪಡುಂದ ಅಂಡ ಎಂಕ್ ಒಂಜಿ ಪ್ರಕಾಶನ್ನೇ ಬೆನ್ನುಲವಾದತ್ತೇವು ಆರ್ನ ಸ್ಫೂರ್ತಿದಾಯಕವಾಯಿನಂಚಿನ ಒಂಜಿ ಆರ್ನ ಆಶೀರ್ವಾದ ಖಾಲಿ ಕಾಸೆ ಕೊಡ್ತಿನದ್ದು ಬಂದುಲೆ ಕಾಸಡೆ ಈ ಸಮಾಜ ಮಾತ ಕಟ್ಟರೆ ಸದ್ದೆಜ್ಜಿ ಐ ತೊಟ್ಟುಗೊಂಜಿ ಮಲ್ಲ ಮನಸ್ಸು ಬೋಡು ವಾ ರೀತಿದ ಮನಸ್ಸಿಂದ ಕೆಂಡಲ್ಡ ಎನ್ನ ಬಂಟರ ಭವನಗಾರ ಬೈದಿನಾರು ಆಯ್ತ ಎಲಿವೇಶನ್ ಸರಿಜ್ಜಿ ಬಂಡದು ಆರ್ನ ಆರ್ಕಿಟೆಕ್ಚರ್ಗೆ ಫೋನ್ ಮಲ್ತದು ಅವೇನು ಸರಿ ಮಲ್ತದು ಕೊರಿಪಿನಂಚಿನ ತೈಕ ಎನತ್ತಿನಂಚಿನ ಅಡ್ವೈಸ್ ಅತ್ಯಂಕ್ಯಾನ ದುಂಬೆ ಬನ್ನಿ ಲೆಕ್ಕ ಆರನ ಶೆಟ್ಟನಡೆಗೆ ಪೋದು ಅವಳು ಎಂಕಲೆಗೆ ಎಂಟ್ರಿ ತುಜಿಂದ ಅಂಡಲ ಆ ಪೊರ್ತುಡು ಮೇರು ಫೋನ್ ಮಲ್ತದು ಅವಲ್ಲ ಒಂಜಿ ಮಲ್ಲ ಎಮೌಂಟು ಎಂಕ ತಿಕ್ಕೊಂಡು ಅಂಡ ಅತ್ತು ಆಯ್ತ ಉದ್ಘಾಟನಾ ಪೊರ್ತುಡು ಸ್ವತಃ ಒಂಜಿ ದಿನ 2 ದಿನ ಇತ್ತದು ಐದು ಬೊಕ್ಕ ಒಂಜಿ ವರ್ಷ ಬುಡ್ದು ಅರೆಗೆ ಉತ್ತಮ ಸಮಾಜ ಸೇವಕ ಪ್ರಶಸ್ತಿ ನೆಂಕಲು ಪೂನಾ ಬಣ್ ಸಂಘದ ಕೊರ್ನಗ ವಿದ್ಯಾನಿಧಿಗೆ ಕೊಡೊಂಜಿ 25 ಲಕ್ಷ ನೆಂಕಲೆ ಕೊರ್ದು ಒಂಜಿ ಮಲ್ಲ ಸಹಾಯನು ಎಂಕ್ ಪೂನಾ ಬಂಟರ ಸಂಘದ ಮುಖಾಂತರ ಮಲ್ದಿನ ಎನ್ನ ಮಹಮಲ್ಲ ಒಂಜಿ ದೇವರಿಂದೇ ಪನೊಲಿ ಬಂದುಲೆ ಇಂಚಿತ್ತಿನ ಪೊರ್ತುಡು ಈ ಸಮಾಜಮುಖಿ ಚಿಂತನೆದೊಟ್ಟುಗೆ ಯಾನು ಪೋನಗ ಹಲವಾರು ಜನ ಕೆಲವಾರು ಕೋಡಿಡು ತೆಗೆದರಿಂದ ಅಂಡಲ ಯಾನು ತೂಯಿನಂಚಿನ ಒಂಜಿ ದೂರದರ್ಶಿತ್ವ ಯಾನು ತೂಯಿನಂಚಿನ ಒಂಜಿ ವ್ಯಕ್ತಿ ಮಹತ್ವ ಎಂಕ್ ಪ್ರಕಾಶ್ ಶೆಟ್ಟಡ ತೋಜಿದು ಬರುತ್ತ ಬಂದುಲೆ ಈ ಕಾಲಘಟ್ಟಡು ಓಲಾ ಅನ್ನ 10ನೇ ವರ್ಷ ಆನಗ ಆ ಒಂಜಿ ವಿಚಾರ ಎಂಕ್ ಬನ್ನಗ ಯಾನು ಆರ್ಡ ಸುರುಟಾದ ಪಾತೆರ್ದು ಅಂಚನೆ ಪ್ರಕಾಶನ್ ನಡಲವೇನು ಪಾತೆರ್ನಗ ಆರು ಐಕ್ ನಿಜವಾದಲ ಒಪ್ಪಿಗೆನ ಕೊಡ್ದುತ್ತುಜರು ಸಂತೋಷ್ ಶೆಟ್ರೆ ಈ ಒಂಜಿ ಅಭಿನಂದನೆ ಆಡು ಅಥವಾ ಸನ್ಮಾನ ಆಡು ಎಂಕ್ ಬೊರ್ಚಿಂದು ಪನ್ಪಿನ ಕಾಲಘಟ್ಟೋಡಾರು ಉಪ್ಪುನಗ ಯಾನು ಗುರುಮೆ ಸುರೇಶ್ ಶೆಟ್ಟಡ ಅಂಚನೆ ಎಂಗುಲ್ ಮಾತ ಒಟ್ಟಾದ ಅರೇನೊಂಜಿ ಮುಖತವಾದ ಭೇಟಿ ಮಲ್ತದು ಈ ಒಂಜಿ ಕಾರ್ಯಕ್ರಮಗೂ ಒಪ್ಪಿಸೋಡಾಂಡು ಕಟ್ಟ ಕಡೆಗೆ ಎಂಗಲ್ನ ಒತ್ತಾಯಗೂ ಮಣಿಪುರ್ ಆ ಪಣ್ಣೊಂದು ಒಂಜಿ ಬಾರಿ ಪೊರ್ಲುದ ಒಂಜಿ ಎಂಕಲೆಗೆ ಅಡ್ವೈಸ್ ಮಾಡಲಿ ದಾದಂದು ಬಂಡ ನಿಕುಲು ಎನ್ನ ಅಭಿನಂದನೆ ಅಥವಾ ಸನ್ಮಾನ ಮಲ್ಪರುಂದಾಂಡ ಈ ಸಮಾಜೋಡು ಏನರ್ದು ಹಿರಿಯರಾಗಲು ಇತ್ತಿನಗಲು ಅತಿ ಸಮಾಜ ಗಾತ್ರ ಓಲ ಸಾಮಾಜಿಕ ಕೆಲಸವನ್ನು ಮಲ್ದಿನಂಚಿನ ವ್ಯಕ್ತಿನಗಲು ನಿಗಲು ಗುರುತಿಸೋಡು ಐ ತೊಟ್ಟುಗು ಸಮಾಜೋಡು
ಎರೆಗೆ ನನಲ ಮಸ್ತ್ ಜನ ಉಳ್ಳರು, ಕಟ್ಟಕಡೆಯ ವ್ಯಕ್ತಿನಗಳು ಉಳ್ಳರು, ಬೇತೆ ಬೇತೆ ರೀತಿಯ ಸಮಸ್ಯೆ ಇತ್ತಿನಗಳು ಉಳ್ಳರು, ಅಕಲಿನ ಮಾತನಿಗಳು ಗುರುತಿಸುವುದಂಡ ಅವು ಅರ್ಥಪೂರ್ಣವಾದ ಆಡಂಬರದ ಅಂತೆ ಆಪಡುಂದಂಡ ಮಾತ್ರ ಯಾನನಿಕ್ ಎನ್ನ ಸೂಚನೆ ಕೊರಪೆ ಪನಿಪಿನ ಆಪೊರ್ತುಡು ಪ್ರಕಾಶಣ್ಣನ ಸಮ್ಮತಿ ನೆಂಗುಲು ಗೆದ್ದೊಂದು ದುಮ್ಮು ಪೊನಗ ಈ ಕೆಲಸಗೂ ಒಂದು ಸಮರ್ಥ ನಾಯಕನ ಅಗತ್ಯತೆ ದೈವ ಪ್ರೇರಣೆದ ಪ್ರಕಾರ ಗುರುಮೆ ಸುರೇಶ್ ಶೆಟ್ರು ಐತ ಒಂಜಿ ಜವಾಬ್ದಾರಿನ ತನ್ನ ಪುಗ್ಗೆಲಿಗೆ ಗೆತ್ತೊಂಡೇರು. ಈ ಸಮಾಜೋಡು ಯಾನು ತುಯಿನ ಒಂಜಿ ಉತ್ತಮ ಲೀಡರ್ ಅಂದ ಅಂಡ ನಮ್ಮ ಗುರುಮೆ ಸುರೇಶನ್ನೆಂದು ಪನೋಲಿ ಅಂಚನೆ ಈ ಕಾರ್ಯಕ್ರಮದ ಒಂಜಿ ಯಶಸ್ವಿನ ಆರ್ನ ಪುಗ್ಗೆಲಿಗೆ ನಮ್ಮ ಕೊರ್ಪುಂಡಂಡ ಅತ್ತಾರು ಬೆಂತಿನ ರೀತಿ ಒಂದು ಮಾತ ತುನಗ ಯಾನು ಭಾರಿ ಖುಷಿ ಹಾಕೊಂಡು ಬಂದಿಲ್ಲ. ಆ ಪ್ರಕಾರ ಎಂಕುಲು ಒಟ್ಟಾದ ಒಂಜಿ ಸಮಿತಿನ ಕಡೆ ಅನ್ ಪನ್ಲೆಕ್ಕನೆ ಸಮಿತಿನ ಮಲ್ತ ಈ ಸಮಿತಿನ ಬೆತ ತಾಲೂಕುಡು ಬೆತ ಬಂಟೆನ ಸಂಗಡು ಬೆತ ಜನಗಳನ್ನು ಒಟ್ಟು ಮಲ್ತದ ಮಲ್ಪನಾಗ ಇನ್ನು ಸುಮಾರು 100ಕ್ಕೂ ಹೆಚ್ಚಾದ ಮೀಟಿಂಗನ್ನು ಮಲ್ತ ಯಾನು ಬಹುತೇಕವಾದ ಫೋನೋಡು ಇತ್ತಡಲ್ಲ ಇನ್ನು ಒಂಜಿ 4 ತಿಂಗಳು ದಿಂಚಿ ಎಂಕ್ ಈ ಊರುಡು ನಿಕಲ್ನಟ್ಟುಗು ಉಪ್ಪುನಂಚಿನ ಸೌಭಾಗ್ಯನ ದೇವೇರು ಕೊರಿಯರಿಂದ ಬಂಡ ಎನ್ನ ಪೂರ್ವಜನ್ಮದ ಪುಣ್ಯಫಲ ಅಂದ್ ಯಾನು ಇನ್ನೊಂದುಲ್ಲೆ ಬಂದುಲ್ಲೆ ದಾಗಿಂದು ಪನ್ಪೆಂದು ಬಂಡ ಈ ಪಾತೆರ ಯಾನು ಓಲೋಲು ಪೋಯ ಸುರೇಶಣ್ಣನೊಟ್ಟುಗುಪ್ಪು ಅತ್ತೆಂಗಲ ಮಾತ ಸಮಿತಿದೊಟ್ಟಿಗೂ ಓಲೋಲು ಪೋಯ ಅತ್ತೆಂಗಲ ಸಮಿತಿದ ಜನಕಲ್ಲ ಒಂಜಿ ಕೆಲಸದ ಒಂಜಿ ವಿಚಾರನು ತೀಯ ಐಟು ಓಲ್ಲ ಎರೆಗಲ ಸ್ವಾರ್ಥ ತುಜಿ ಓಲ್ಲ ಎರೆಗಲ ಒಂಜಿ ರೀತಿದ ಒಂಜಿ ದೇಶದ ಒಗ್ಗಟ್ಟು ಇನ್ನು ನಮ್ಮ ದೇಶದ ಒಂಜಿ ವಿಚಾರ ಬಂದಾಗ ವಾ ರೀತಿದ ಒಗ್ಗಟ್ಟು ಬರ್ಪುಣ ಪ್ರಕಾಶ್ ಅಭಿನಂದನದ ವಿಚಾರ ತುನಗ ನಮ್ಮ ದೇಶಕ್ಕೂ ನಂಗೆ ವಾ ರೀತಿ ನಮ್ಮ ಒಂಜಿ ಒಗ್ಗಟ್ಟು ಅಂಚಿತ್ತಿನ ಒಂಜಿ ಒಗ್ಗಟ್ಟು ಜನಗಳ್ಡ ಬೈಲೂರದ್ದು ಬೈಂದೂರದ್ದು ಐದು ದುಂಬು ಸಿರಿಸಿದಂಚಿನ ಊರಿಗೆ ಎಂಕುಲು ಪೋಯ ಒಂಜಿ ದಿನ ರಾತ್ರಿ ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಎನ್ನಂದ ಸುರೇಶನ್ನ ಓಲು ಬಲ್ಲಾರಿದಾರು ಆರ್ನ ಇಲ್ಲಾಗ ಎಂಕುಲು ರಾತ್ರಿ ಎಡಮ ವರ್ಮ ಗಂಟೆ ಪೋಯ ಬಂದುಲೆ ಮಾಧವ ಶೆಟ್ಟಿ ಆರ್ನ ಇಲ್ಲಡು ಒಂಜಿ ಬಂಟರ ಭವನ ಬಂಟರ ಸಂಘ ಇಲ್ಲಡು ನಡ್ತೊಂದುತ್ತುಂಡು ಅವಳು ಆ 100 ಜನ ಪುಣ್ಯನಕುಲು ಅವಳು ಬತ್ತದ ಕಾತು ಕುಲ್ದುತ್ತೇರು ಒಂಜಿ ಉತ್ಸಾಹಡು ಒಂದು ದಾದ ಏನಂದು ಬನ್ಪಿನ ವಿಚಾರ ಅಂಡ್ ಅಕಲಿಗೆ ಸುರುಟೆ ಗೊತ್ತುತ್ತು ನಾ ವಿಚಾರ ಅಲ್ತ ಲೀಡರ್ನಕುಲು ಆತ ಪೊರ್ಲುಡವೇನು ಸಂಯೋಜನೆ ಮಲ್ದೇರು ಎಂಗುಲು ಕಾರ್ಲಗು ಪೋಯ ಪುತ್ತೂರುಗು ಪೋಯ ಓಲೋಲು ಪೋಯ ಅಂದಲ್ಲ ಅಲ್ತ ಬಂಟರ ಸಂಘದ ಅಧ್ಯಕ್ಷರನಕಲಿ ಕೆಲವರಿಗೆ ಪ್ರಕಾಶಣ್ಣನ ಗುರ್ತೊಂಡ ಇಜ್ಜ ಗೊತ್ತುಜ್ಜಿ ಅಂಡ ಅವಳು ದಾದ ಮುಡಿದು ಬಂಡ ಪ್ರಕಾಶಣ್ಣನ ಸಾಮಾಜಿಕ ಚಿಂತನೆ ಪ್ರಕಾಶಣ್ಣನ ಕೆಲಸ ಪ್ರಕಾಶಣ್ಣಗೆ ಈ ಸಮಾಜದ ಮಿತ್ತುಪ್ಪುನ ಮೋಕೆ ಅವು ಖಾಲಿ ಬಂಟ ಸಮಾಜ ತುಳುವ ನಾಡದ ಮಿತ್ತುಪ್ಪುನಂಚಿನ ಮೋಕೆ ಅವು ಆ ಕಟ್ಟ ಕಡೆ ಏನು ಬಂದ್ಬಿಟ್ಟ ಕಾಸರಗೋಡು ಮುಟ್ಟ ಅಲ್ತಡ್ದು ಕಾರ್ಲಪ್ಪು ಪುತ್ತೂರುಪ್ಪು ಓಲೋಲುಪ್ಪು ಬಂದುಲು ಅವಳು ಮಾತ ಮುಡುದುಲು ಇಂಚಿತ್ತನ ಕಾಲಗಟ್ಟುಡು ವಾ ಕೆಲಸನು ದೈವ ಪ್ರೇರಣೆದ ಮುಖಾಂತರ ಎಂಗುಲು ಕೈಗೆ ತೊಂದನ ಐಕ್ ಬೆದಬೇತ ಲೀಡರ್ನಕುಲು ಬೆದಬೇತ ಜನಕುಲು ಬೆದಬೇತ ಎಂಗಲ್ಲ ಪೂನಡುಂಜಿ ಎಂಗುಲು ಮೀಟಿಂಗ್ ಮಲ್ದ ಅವಳು 200-300 ಜನಕ್ಕೆ ಸೇರ್ತಿರ್ತಾರೆ. ಬೊಂಬೈಡು ಮೀಟಿಂಗ್ ಆತನು ಅತ್ತು ಹುಬ್ಳಿಡು ಧಾರವಾಡು ಗುಜರಾತ್ಡು ಓಲ್ಪೋಂಡು ಅವಳು ಮಾತ ಕೋಡಿಡ್ಲ ಮೀಟಿಂಗ್ ಆತನು ಬಂದುಲೆ ಎನ್ನ ಜೀವಮಾನೋಡು ಯಾನು ಇಂಚಿತ್ತಿನ ಒಂಜಿ ಜನಸ್ಪಂದನೆ ರಾಜಕೀಯ ವ್ಯಕ್ತಿ ಬುಡ್ದು ಒಂಜಿ ವ್ಯಕ್ತಿಗೆ ಇಂಚಿತ್ತಿನ ಜನಸ್ಪಂದನೆ ಯಾನು ಕೇಂದ್ರಜಿ ಅಥವಾ ಯಾನು ತೂತುಜಿ ಬಂದುಲೆ ಒಂದು ನಮ್ಮ ಸಮಾಜಕ್ಕೂ ತುಳುನಾಡಗತಿಗಿನ ಭಾರಿ ಮಲ್ಲ ಅಭಿನಂದನೆ ಆನಂದ ಎನ್ನುವೆ ಬಂದುಲೆ. ಈ ಅಭಿನಂದನೆ ಪ್ರಕಾಶಣ್ಣಗೆ ಖಂಡಿತವಾದ ಮಲ್ಪುನಂಚಿನ ಅಭಿನಂದನೆ ಹತ್ತು ಬಂದುಲೆ. ಈ ಅಭಿನಂದನೆ ನಂಗೆ ನಮನೇ ಮಲ್ತು ನಂಚಿನ ಅಭಿನಂದನೆ ದಯಗಿಂದ ಪಂಡ ದೇವರ ದಯಟು ಪ್ರಕಾಶಣ್ಣನ ಸಾಮಾಜಿಕ ಆರ್ಥಿಕ ಬೇತ ಮಹತ ವಿಷಯವಾದ ಸದೃಢವಾದ ಉಲ್ಲೇರು ಅಂಡ ಆ ಸದೃಢವಾದ ಪುನಂಚಿನವರಿ ವ್ಯಕ್ತಿ ಈ ಸಮಾಜದ ಮಿತ್ತಲ ದಾದನ ಒಂಜಿ ರೀತಿಯ ಕಿಂಚಿತ್ತ ಮಲ್ಲನ ಆಲೋಚನೆಯನ್ನು ಮಲ್ಪ ಎಂದು ಪನ್ನಗ ಐಕ ತಿಗಿನಂಚಿನ ಆ ಪ್ರತಿಸ್ಪಂದನೆ ಮರಣಿದ 25 ತಾರೀಕದ ಪ್ರಕಾಶಾಭಿನಂದನೆ ಬಂದುಲೆ ಪ್ರಕಾಶಾಭಿನಂದನ ವಾ ರೀತಿಯ ಕಾರ್ಯಕ್ರಮ ಬಂದುಲೆ. ಯಾನು ಎರಡಲ ಆ 25 ತಾರೀಕದ ಕಾರ್ಯಕ್ರಮದ ವಿಚಾರವಾದ ಪಾತಿರ್ದಿಜಿ ಪೂನೋಡಾಡು ಬೊಂಬೈಡಾಡು ಉರುಡಾಡು ಅಂಡ ಓಲೋಲು ಎಂಕುಲು ಪೋನಗ ಒಂಜಿ ಪನ್ಪಿರು ಶಿಸ್ತುಬದ್ಧವಾಯಿನಂಚಿನ ವೇದಿಕೆ ಯಾನು ಎನ್ನ ಜೀವಮಾನಡು ತೂತೆನಿಂದ ಅಂಡ ಅವು ಮರಣಿದ ಪ್ರಕಾಶ ಅಭಿನಂದನದ ವೇದಿಕೆ ಬಂದುಲೆ. ವಾ ಕಾರ್ಯಕ್ರಮಡ್ಲ ಪರಮಾತ್ಮನ ದೇವರನ ದಯ ಅನುಗ್ರಹ ಪೂರ ಇತ್ತಿನಟ್ಟ ಹತ್ರ ಒಂಜಿ ಚೂರ್ಲ ಅಂಚಿಂಚೆ ಆವಂದೆ ಎಂಕುಲು ಮಾತ ಯಾನ್ ಲೈಟು ಸ್ವಯಂ ಸೇವಕ್ಕೆ ವೇದಿಕೆ ಕುಲ್ದಿನಗಳು ಮಾತ ಸ್ವಯಂ ಸೇವಕರು ಎಂಕಲ್ಲ ಮಲ್ಲ 1,000 ಜನಕಲ್ನ ಸ್ವಯಂ ಸೇವಕ ಆ ಗ್ರೂಪ್ಗೂ ಯಾನೇನು ಇನಿ ಪ್ರಕಾಶ್ ಅಣ್ಣನ ಮುಖಾಂತರ ಇನಿ ಧನ್ಯೋತ್ಸವ ದಿಗದಂಡ
ನಂಕಲ ಒಂದೊಂದು ಅಭಿನಂದನೆ ನಮ್ಮ ಎನ್ನುಡು ಯಾಕಂದು ಬಂಡ ವಾ ಕಾರ್ಯಕ್ರಮವನ್ನು ನಮ್ಮ ವಾ ರೀತಿ ಮಲ್ಪುವ ಓಲಾಂಡಲವ ಹಾಲಾಂಡ ಓಲಾಂಡಲವ ಸರಿ ಹತ್ತು ಜಿಂದಾಂಡ ಓಲಾಂಡಲ ಸಮಾಜಗೂ ಬರ್ಚಾಂದಿನ ಒಂಜಿ ಮೆಸೇಜ್ ಪೋತುನಂದಾಂಡ ಆ ಕಾರ್ಯಕ್ರಮದ ಯಶಸ್ಸು ಹತ್ತು ಅಪಯಶಸ್ಸು ನಂಕಲ ಬೈದು ಬಂದುಲೆ ಈ ಕಾರ್ಯಕ್ರಮದ ಮುಖ್ಯವಾದ ಯಶಸ್ಸುಡು ಒಂಜಿ ವಾರವ್ರ ದುಂಬು ಪ್ರಕಾಶನ್ನೇ ಒಂಜೆ ಕಾಲು ಕೋಟಿನ ಆ ಸಮಾಜದ ದೀನ ದಲಿತ ವರ್ಗದ ಕಟ್ಟಕಡೆದ ಆ ವ್ಯಕ್ತಿನ ಕಲೆಗೆ ಕೊರ್ನಗ ಅವೇತೋ ಜನಗಲ ಕನ್ನಡ ನೀರು ಬೈದನು ಬಂದುಲೆ ಇಂಚಿತ್ತಿನ ಸಮಾಜಮುಖಿ ಚಿಂತನೆದ ಮಾಮಲ್ಲ ಒರಿ ನೇತಾರೆ ಎಕಡೆ ಪನಿ ಲೆಕ್ಕ ನನ್ನ ಜೀವನದ ಶಿಲ್ಪಕಾರ ನಾಣೆ ಪಣಿ ಲೆಕ್ಕ ಆರೊಂಜಿ ಮಲ್ಲ ವ್ಯಕ್ತಿ ಸಮಾಜ ಅಂಚಿತ್ತಿನ ಕೆಲಸನು ನಮ್ಮ ದೈವ ಕೆಲಸ ಪಂಡಂದು ಎನ್ನೊಂದು ನಮ್ಮ ಮಾತ ಪೊರ್ಲುಡು ಮಲ್ದ ಇನಿ ಪ್ರಕಾಶನ್ಯ ಐಕಾತ್ರ ಆರ್ನ ಹೃದಯಾಂತರ ಆಡು ನಮ್ಮನ ಮಾತಲ್ಲೆತ್ತದು ಕಿಂಚಿತ್ತು ಒಂಜಿ ಧನ್ಯೋತ್ಸವದ ಕಾರ್ಯಕ್ರಮವನ್ನು ಕೊಡ್ತೇರು ಪ್ರಕಾಶನ ನನ್ನ ದುಮ್ಮುಗುಲ ಇರಗೆ ದೇವರು ಆಯುಷ್ಯಾರೋಗ್ಯ ಭಾಗ್ಯ ಸುಖ ಸಂಪತ್ತು ಶಾಂತಿನ ಕೊರಡು ಈ ಸಮಾಜಮುಖಿ ಚಿಂತನೆದ ಒಟ್ಟಿಗೂ ನಿಸ್ವಾರ್ಥವಾಯಿನಂಚಿನ ಕೆಲಸ ಮಲ್ಪನ ಶಕ್ತಿನ ಇರೆಗೆ ಕೊರಡು ಯಾನು ಪೂನಾ ಬಣ್ಸಂಗದ ಪರವಾದ ಈ ಪ್ರಧಾನ ಸಂಚಾಲಕದ ಪರವಾದ ಈ ಒಂಜಿ ಸಮಿತಿಡು ಏರೇರು ತನ್ನನ್ನು ತೊಡಗಿಸಿದಂದರ ಏರೇರು ತನ್ನನ್ನು ಆ ಕೆಲಸಕ್ಕೂ ನಿಸ್ವಾರ್ಥಪರವಾದ ಮಲ್ತದು ಈ ಸಮಾಜಕ್ಕೆ ಒಂಜಿ ಎಡ್ಡೆ ಮೆಸೇಜಿನ ಕೊರಪಿಲೆಕ್ಕ ಮಲ್ದರ ನಿಕಲ ಮಾತ ಚರಣಾರವಿಂದಕ್ಕೂ ಕೈ ಮುಗಿಯೊಂದು ನಿಕಲಿಗಲ ದೇವರು ನನಾಥ ಸಮಾಜ ಸೇವೆ ಮಲ್ಪನಂಚಿನ ಶಕ್ತಿನ ಕೊರಡು ಬಣ್ಣದು ಈ ಅವಕಾಶವು ಈ ಕೊರ್ನೆಂಚಿನ ಪ್ರಕಾಶಾಭಿನಂದನ ಸಮಿತಿದ ಅಧ್ಯಕ್ಷರಿಗೆ ಕೈ ಮುಗಿಯೊಂದು ಬಂಟರಿಯಾಣೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಉಪನಂಚಿತಿನ ಅಜಿತ್ ಕುಮಾರ್ ರೈ ಮಾಲಾಡಿ ಒಂಜಿ ಶುಭ ಹಾರೈಕೆ ಎರಡು ಪಾತಿರಡು ಬಂದೆರಡಕ್ಕೆ ನೊಂದುಲೆ ಬಾರಿ ಮಲ್ಲ ಒಂಜಿ ನಮ್ಮ ಪೂರ ಇತ್ತಿನ ದಿನ ಮುಟ್ಟ ನಮ್ಮ ಅಂತ್ಯದ ದಿನ ಮುಟ್ಟಲ್ಲ ಒಂಜಿ ನೆನಪು ದೀಪಿನಂಚಿನ ಪೊರ್ಲುದ ಕಾರ್ಯಕ್ರಮ ಮುರಡಿದ ದಿನೊಟ್ಟ ಆತನು ಎಂಚ ಒಂದು ಬೋಡ ಎಂಚಾವು ದಾದಾವು ಪಂಪಿನ ಮಸ್ತ್ ನಮ್ಮನದ ಕಾಲಜಿ ಸಂಘಟಿಗ ಮಣ್ಣು ಮಲ್ಪುಣಕ್ಲೆಗ್ಲತ್ತನು ಜನಕ್ಲೆಗ್ಲತ್ತನು ಅಂಡ ಏಕಡೆ ಪನ್ಲೆಕ್ಕನೆ ದೈವ ಸಂಕಲ್ಪನ ಮೀರ್ದು ಒಂಜಿ ಹಿರಿಯಲ್ಲ ಬಂದಜಿಗೆ ಒಂಜಿ ಕಡ್ಡಿ ಲಾಂಚಿಂಚ ಅವಜಿಗೆ ಅವೇ ಪ್ರಕಾರ ದೈವ ಸಂಕಲ್ಪ ಒಂದು ಪೂರ ಪೊರ್ಲುಡಾವಡೊಂದು ಆಯ್ನ ಮುರಣಿದ ದಿನೊಟ್ಟಿ ಅವನು ಉಡುಪಿಡ್ದು ಬಣ್ಣಗ 2 ದಿನೋಡದು ಬೊಕ್ಕ ಆ ಬರ್ಪಿನ ಬರ್ಸೊಂದು ತೋದಿ ಅನ್ನ ಎನ್ನುವಂತೆ ಒಂಜಿ 4 ಗಂಟೆದ ಬರ್ಸ ಬೈದಂಡ ಆ ಜಾಗೆಡ್ ಒಂಜಿ ಗಾಡಿಲ ಪಿರದೆ ಪೆಡ್ದಿರ್ದಂದು ಒಂಜಿ ವಾರೋಡದು ಬೊಕ್ಕ ಕ್ರೇನ್ಗೆ ಅಂದುಕೊಂಡು ತೊಡೋದು ಅವು ಅನುಭವ ಎನ್ನ ಮಗಲ್ನ ಎಂಗೇಜ್ಮೆಂಟ್ ಹಿಂಗಾತನು ಅಂಚಿನ ಒಂಜಿ ದಾದನ ದೀತಿನ ದಿನ ಪಾತಿರ ದಿನ ಶನ ಪ್ರತಿ ಒಂಜಿ ಕೂರ್ದು ಹತ್ತದು ಪೋಡು ಎಡ್ಡೆ ಗಳಿಗೆಡೆ ಎಡ್ಡೆ ಮನಸ್ಸಡು ಪ್ರಾರಂಭ ಮಲ್ತಿನ ವಿಷಯಲ್ಲೊಂದು ಪೋರ್ಲುಡಾತನು ಸಂತೋಷಡಾತನು ಅಂಡ ಒಂಜಿ ಕೆಲವೆರ್ನ ಪಾತೆರುಲ್ಲೊಂದು ಅವಳು ದಾಯಿ ಇಂದು ಪೂರ ಬೋಡುತ್ತನ ಅಗತ್ಯತ್ತನ ನರಮನೆ ಅಜಿಪ ವರ್ಷ ಬಾಕಿದಾಕ್ಲಿಗ್ಲ ಆಪುಜ ಆಪುಂಡು ಖಂಡಿತ ಆಪುಂಡು ಅಂಡ ಬೇತೆ ನಮ್ಮನೆ ಬದುಕುವರು ಅಕ್ಲ ಜೀವನಡು ಎಂಚಿನ ಸಾರ್ಥಕತೆ ಉಂಡು ನಮ್ಮ ತೂಪ ಪ್ರಕೃತಿನ ತೂಪ ಪ್ರಕೃತಿದ ಪ್ರತಿಯೊಂದು ಜೀವಿಲ್ಲ ಕೊರ್ದು ದೇತನ ನಂಚಿನ ಒಂಜಿಂದು ಐಟ್ ಒಂಜಿ ತ್ಯಾಗ ಹಾಕೊಂಡು ನಮ್ಮ ಬದುಕಡು ಪಟದ ಬದುಕು ತಿಂದೊಣ್ಣ ವಿಷಯಗಳು ಉಪ್ಪುಂಡು ಪ್ರಕೃತಿ ಬಂಡ ನಿಯಮನೆ ಅಂಚ ಮನುಷ್ಯರ್ಲ ಅಂಚೆ ನಿಂತೇರು ನಾವೊಂಜಿ ಕಕ್ಕೆ ಅಂತೂಪ ಒಂಜಿ ಕುರೂಪಿ ಬಕ್ಕಿ ಐಕೊಂಜಿ ಪುಂಡಿ ನುಪ್ಪು ಪಾಡ್ಯಡ 4 ಅಕ್ಕೆಲೆತ್ತು 5 ಬಕ್ಕವು ತಿನ್ಕೊಂಡು ಪಂಡ ಪಟು ತಿನ್ಪಿನ ಅಂಚಿನ ಒಂಜಿ ಉದಾತ್ತವಾಯಿನ ಧೋರಣೆ ನಮ್ಮ ಜಗತ್ತು ತೂತಿನ ಮಹಾಮಲ್ಲ ರಾಜೆರಡು ಅಲೆಕ್ಸಾಂಡರ್ ಒರಿ ಆ ಜಗತ್ತಿನ ಪೂರ ಗೆಂದದು ಇತ್ತು ಕೂಡು ಪಾಡರ ಏತು ಜಾಗೆಜ್ಜಂದಿನಾದ ಸಂಪತ್ತನ್ನು ಮಲ್ತದು ಒಂಜಿ ದಿನ ಎಲ್ಲೇ ಪ್ರಯಾಣ ತೈಪಿನಂಚಿನ ಕಾಲ ಬತ್ತನಿಗೆ ಆ ಕಾಲುಡ ಪಂಡೆಗೆ ಎನ್ನ ಜನರಲ್ ನಗಲ ಎನ್ನ ಪೂರ ಅಂದೇನು ಎನ್ನ 2 ಕಾಲಿ ಕೈನು ಪಿರದಿಲ್ಲ ಅಂದು ಐತೆ ಅರ್ಥ ಇಂಚಿನ ಒಣ್ಣೆ ಹಿಂಗೆ ಪೋನಕ ದಾಲ ಕೋಣೆನ ಪುಜಿಂದು ನಮಲ ಅಂಚೆನೆ ಐನ ಆ ಉದಾಹರಣೆ ತೋದು ಅರ್ಥ ಮಲ್ತುಣ್ಣಕ್ಲು ಪ್ರಕಾಶ್ ಶೆಟ್ಟಿ ನಂಚಿನಕು ನಾನು ಪುಟ್ಟದೆ ದೇವಿರಿಂಗೆ ಎಣ್ಣಿ ನೀರ್ದು ಹೆಚ್ಚ ಕೊಡ್ತೀರಿ ಇಂದೇನು ಯಾನ್ ಪಟದು ತಿಂದಡೆ ಎನ್ನ ಜನ್ಮ ಸಾರ್ಥಕವು ಆ ಒಂಜಿ 4 ಜನ ಕಣ್ಣೀರ್ನ ಒಜ್ಜೆಡ ಅಕಲ್ನ ಮೋನೆಡು ತೆಲ್ಕೆಂತು ಏಡ ಎನ್ನ ಉಳೈಡ್ಲ ತೆಲ್ಕೆಮರು ಎನ್ನ ಮನಸ್ಲ ಅರುಳು ಎನ್ನ ಕುಟುಂಬಗಳ ಆಯ್ತ ಒಂಜಿ ಆಶೀರ್ವಾದ ಅಕಲ್ನ ಏಪಲ ತಿಕ್ಕೊಂಡು ಪಂಪಿನ ಒಂಜಿ ಭಾವನೆಯನ್ನು ಅದನ್ನ ಮನಸ್ಸಿಗೆ ಬತ್ತುದುಪ್ಪು ಏನ ಇನ್ನು ಅದಕ್ಕೆ ಏನು ಪಂಪಿನತ್ತು ಆ ಭಾವನೆ ಬರಂದೆ ಆ ಕೊರ್ರೆ ಮನಸ್ಸು ಬರ್ಪು ಈ ದುಡ್ಡು ಮಸ್ತ್ ಜನ ನಮ್ಮ ಕಟ್ಟದೀಪ ಆ ದುಡ್ಡು ಕಟ್ಟದೇ ಒರಿಯೋನು ಕುರಿದೇ ಒರಿಯೋನು ಅಕಲ್ ಬೋನಾಗ ಕೆಲವರು ಕುರಿದು ದೈಪೇರು ಕೆಲವ್ರನ್ನ ಜೋಕುಲು ಲಡಾಯಿ ಮಲ್ತು ದೈಪೇರು ಅಂಚ ಅದು ಬರ್ಚಬೇತೆ ನಮ್ಮನೆ ಅದು ಪೋಪುಂಡು ಅಂಡ
ಪ್ರಕಾಶ್ ಶೆಟ್ಟಿಗೆ ఆయన ಜೀವಂತಡು ಉಪ್ಪುನ ಕಡೆ ಈ ಸಂತೋಷ లేని ಮಕ್ಕಳನ್ನ ಈ ಕಷ್ಟದ ತಿನ್ನಕಲ್ನ ಕಷ್ಟವನ್ನು ಕಮ್ಮಿ ಮಲ್ಕೊಂಡಂಜಿನಂದೇನು ತೂಗೋಡು ಎನ್ನಕ್ಕೆ ದೇವರು ಕೊರ್ತಿನ ಅಕ್ಕಳನೊಟ್ಟಿಗೆ ఆయన ಪಟು ತಿನ್ನೋಡು ಬಂದ್ಬಿಡೊಂಜಿ ಆಶೆಯನ್ನು ಕೊರ್ನೇಡ್ದ ಹತ್ರ ಈ 10 ಜನಕ್ಕೆ ಸಂತೋಷ್ ಶೆಟ್ರೇಗಾವು ಅತನ ಸುರೇಶ್ ಶೆಟ್ರೇಗಾವು ಅತನ ಇಡೀ ಕೂಟೋಗು ಮೇರೆಗೊಂಜಿ ಅಭಿನಂದನೆ ನಮ್ಮ ಮಲ್ಪುಗ ಬಂದ್ಬಿಡೊಂಜಿ ಅಭಿನಂದನೆ ಮಲ್ಪನೊಂಜಿ ಕಾರ್ಯಕ್ರಮಕ್ಕೂ ದುಂಪೋಯ್ ಐಟ್ ವಿಶೇಷತೆ ಎಂಚಿನ ಬಂಡ ಇಡೀ ಸಮುದಾಯನೇ ಸೇರೋಂಡ ಜಾತಿ ಮಾತ್ರ ಎತ್ತು ಬಾತ್ಯಕಲ್ಲು ಸೇರೋಂಡೆ ಈತ ಸಮುದಾಯದಕ್ಕಲು ಒಂಜಿ ಸೇರೊಂದು ಒಂಜಿ ವ್ಯಕ್ತಿಗೆ ಸನ್ಮಾನ ಮಲ್ಪುನ ತೂತಿನ ಯಾನೊಂದು ಸುರೇಶ್ ಶೆಟ್ರೆ ನಿಖಲ ಈ ಒಂಜಿ ಮಲ್ಲ ಸಂಕಲ್ಪೋಗ್ಲ ಮಲ್ಲ ಕೆಲ್ಸೋಗ್ಲ ನಿಖಲ ಇಡೀ ತಂಡೋಗು ಸಮಸ್ತ ಸಮಾಜದ ಪರವಾದ ಯಾನ ಅಭಿನಂದನೆಲ್ಲ ಕೃತಜ್ಞತೆಲ್ಲ ಸಲ್ಸ ಪ್ರಕಾಶ್ ಶೆಟ್ಟಿ ಇತ್ತೆ ಕೊರಿಯರ್ ಒಂಜಿ ಅರ್ನ ಜೀವನ ಒಂಜಿ ಸಾರ್ಥಕ ಅಜಿಪನೆ ವರ್ಷ ಬದುಕಿನಕ್ಕೆ ಸಾರ್ಥಕ ಜೀವನ ಪನ್ಪೇರು ಆ ಸಾರ್ಥಕತೆದ ಫಲ ನಲ್ಲ ಕೊನಪಿನಂಚಿನ ಮುರಣಿ ಅಂಜಿ ಅನೌನ್ಸ್ ಮಲ್ತೇರು ಅಂಡ ನನಾತ್ ನಾಡ್ದು ನಮ್ಮ ಮುಲ್ಪಣೆ ತೂಯೆರಡ ಇತ್ತೆ ಮಮ್ಮ ಮಾತ್ರ ಸಂಗೊಡಿ ನಮ್ಮ ಒಂಜಿ ಕಮ್ಮಿ ಪಕ್ಷ ಒಂದು 100 ಚಿಲ್ಲರೆ ಅಂಗವಿಕಲರೆಂಡು ದತ್ತು ಬರ್ತದೆ ನಲ್ಲ ಬರೊಂದು ನಲ್ಲ ಮಲ್ಪೆರೆ ಉಂಟು ಬಂಟ ಸಮುದಾಯಡತ್ತಂದು ಬೇತೆ ಸಮುದಾಯಡ್ಲ ಅಂಚಿನಕ್ಲು ಮಸ್ತು ಉಳ್ಳಿ ಅಕ್ಲನ ದಿನನಿತ್ಯದ ಸ್ಥಿತಿ ತೋಂಡಾಗ ನಂಗೆ ಏತು ನಮ್ಮ ಪುಣ್ಯಾತ್ಮೇರು ಪಂಪಿನ ಅಂದು ಬರೋ ಒಂತೆ ಅಂಚಿಂಚಿ ತುಯ್ಯಡ ಇಂಚಿನ ಜನಕುಲು ನಿತ್ಯ ಕಣ್ಣೀರು ದಿನ ದೆಪ್ಪುಣ ಒಂಜಿ ಪೊರ್ತು ಗುಣಂದಿನ ಪಾಡ್ಯರ ಅಂಗಿಜ್ಜಂದಿನ ಶಾಲೆ ಪೋಪುಂಡಾಕ್ಲೆ ಪೋಯರೆ ಬಸುಕು ದುಡ್ಡು ಇಜ್ಜಂದಿನ ಸೀಕು ಬತ್ತನ್ನ ಮರ್ದು ದುಡ್ಡು ಇಜ್ಜಂದಿನ ಈ ನಮ್ನದ ನಿರಂತರವಾದ ಕಷ್ಟಡು ಜೀವನ ದೆಪ್ಪುಣಕ್ಲು ಉಳ್ಳಿ ನಮ್ಮ ಸಂಪತ್ತದ ಒಂಜಿ ಭಾಗನು ನಂಗೆ ಏಪಲ ಇಡೀ ನೀನು ಖರ್ಚು ಮಲ್ಪೇರು ಸಾಧ್ಯ ಇಜ್ಜಿ ಪ್ರಕಾಶ್ ಶೆಟ್ಟಿ ಕೂಡ 100 ಕಾರ್ಡ್ ಎತ್ತಿರಡಲ್ಲ 6 ಕಾರ್ಡ್ ಒಂಜೇ ಕಾರ್ಡ್ ತಿರ್ಗೊಡಾಪು 2 ಕಾರ್ಡ್ ಒಂಜಿ 5 ಕಾರ್ಡ್ ಒಂಜಿ ಈ ಕಾರ್ಡ್ ಒಂಜಿ ಇದು ತಿರ್ಗೇರೆ ಆಪಚ್ಚು ಅಂಚಾದ ಹತ್ರ ನಂದೇನು ಪಟ್ಟುನ ಭಾವನೆ ಅರೆಗೆ ಇಕ್ಕೆ ಬತ್ತೊಪ್ಪೊಡಿ ಇಂಕ ಏತು ಖರ್ಚು ಮಲ್ಪೊಳಿ ಮಲ್ತುಂಡ ಇನ್ನು ಮುಗಿಪಾದ ತೀರಂದಿನಾಥ ದೇವರ ಸಂಪತ್ತು ಕೊರ್ನಾಗ ಇನ್ನು ಸದ್ವಿನಿಯೋಗ ಮಲ್ಪೊಡ ಕಾರ್ಯಕ್ರಮಕ್ಕೂ ಪಿದರ್ದೇರು ಇಂದಕ್ಕೆ ನಮ್ಮ ಸಮಾಜ ನಲ್ಲವಂತೆ ಸಹಾಯಕರು ಎಂಚಿನ ಬಂದು ಏರೇ ಕೊರಡು ಪಂಪಿನ ನಿಜವಾದ ಯೋಗ್ಯ ವ್ಯಕ್ತಿಲೇನು ತೋರಿಬಹುದು ಕೊರಡು ಮೌನಾಲ್ವೇರು ಮಲ್ಲ ಕೆಲಸ ಮಾಡ್ತಿದ್ದೇರು ಮುರಣಿದ ದಿನೊಟ್ಟು ತೂನಾಗ ಏರೇರೇ ಸಂದೋಡ ನಿಜವಾದ ಏರೇರ ಹರಿಹೇರ ಅಕ್ಲೇನು ನಾಡ್ದಕ್ಕಂತೂ ಮಲ್ಪಿನ ಕೆಲಸ ಮಾಡ್ತಿದ್ದೇರು ಎನ್ನ ಬೊಡಿದಿಲ್ಲ ಡಾಕ್ಟರ್ ಆಶಾ ಜ್ಯೋತಿರಿಲ್ಲ ಕೆಲವರೇನು ಕಡಪುರದಲ್ಲಿ ನಿಂಗೆ ಗೊತ್ತುಂಡು ಎನ್ನ ಇಲ್ಲಲ್ಪದೇ ಒಂಜಿ ಬಾರಿ ಬಂಗೊಡುತ್ತೇನೆ ಹುಡುಗಿ ಎಲ್ಲ ಬತ್ತದ ಮೂಲ ಮಲ್ಲ ಸಾಯಂ ಜೊತೆ ಇಂಚಿನ ಒಂದೇನು ನನಾತು ಸಂಘಟಿತವಾದ ಮಲ್ಪುಣ ನನಾತು ಪೊರ್ಲುಡು ಮಲ್ಪುಣ ಒಂಜಿ ಕೆಲಸೋಳು ನನ ಆವಡು ಈ ಬಗ್ಗೆ ದುಂಪೋಪಿನಂಚಿನ ಸಂಪೂರ್ಣ ಆರೋಗ್ಯ ದೀರ್ಘ ಆಯುಷ್ಯ ಸುಖ ಶಾಂತಿ ನೆಮ್ಮದಿ ಆ ಸಂಪತ್ತು ಐಕದ ಕೂಡ ಹೃದಯ ಸಂಪತ್ತಿನ ದೇವರು ಕೊರಡು ಮಕ್ಕಳಿಗೆ ಏನಂತಗೂ ಏಪಲ ಕಮ್ಮಿ ಬಾತೇನೆ ಆಲ್ವಿರಂತೆ ಬಣ್ಣಗ ಸಾದಿರ ನಲ್ಲಂತೆ ಪೊರ್ತುನ್ನೊಂದು ಗೊತ್ತಾಂಡು ಐಕೊಂತ ಪೊರ್ತು ದೆಪ್ಪೊಡತ್ತ ಬಂದು ವೇದಿಕೆದ ಮಿತ್ತಡಿ ದಿಗಿನ ಬಾಟ್ರೆ ಕುಲ್ನಕ್ಲಿ ಆಟದ ಕಡೆ ಎಲ್ಲ ಒಂತೆ ಪೊರ್ತು ಗುದ್ದ ಬಾತೇರಿ ಅಂಚಾದು ಪ್ರಕಾಶ್ ಶೆಟ್ಟಿನ ಈ ಕಾರ್ಯಕ್ರಮ ಬೆಂದಿನಕ್ಲಿಗೆ ಅಭಿನಂದನಾ ಕಾರ್ಯಕ್ರಮ ಧನ್ಯೋತ್ಸವ ಹೊಂದಿರು ಧನ್ಯವಾದಗಳು ಹರಿವೇರು ಅಂಚಾದು ನಾನೊಂಜಿ ಸರ್ತಿ ಎಲ್ಪತ್ತೈನಕ್ಕೆ ಇನ್ನು ಹಣಗೆ ಎಂಕ್ಲು ಉಲ್ಲನ ಅಂದು ಗೊತ್ತು ಜಂಕ್ಲಿಗೆ ಐಕ ಹತ್ರ ಅಜಿಪತ್ತೊಂಜಿಟ್ಲು ಅಂಚೇನೆ ಕೊಡೊಂಜಿ ಮಲ್ಪೋರ್ಟಲ್ಲಿ ಎಂಕ್ಲಿದಲ್ಲ ಬೇಜಾರಜ್ಜಿ ಎಂಕ್ಲು ಬರ್ಪ ಅಂಚಾದು ಬಂಟೇರ್ನ ಸಮಸ್ತ ಜನಾಂಗಕ್ಕೂ ಮಾತ್ರ ಸಂಘವಾಯಿನ 111 ವರ್ಷದ ನಮ್ಮ ಹಿರಿಯರು ಒಬ್ಬೇ ಒಂದು ಸ್ವಾರ್ಥ ಜಂದೆ ಅಕುಲ್ ಬೊಡಿ ತಿನ್ಪಿನ ಅಕಲ್ನ ಬೊಡಿರಿದು ಅಲ್ಲೂ ತಿನ್ಪಿನ ಸೊತ್ತುಲೇನು ಪೂರ ಒಟ್ಟು ಮಾಡ್ತದೆ ಕಾಸುಗೋಡದು ಬೈಂದೂರದು ಸುಳ್ಯ ಮುಟ್ಟದ ನಮ್ಮ ಬಂಟೇರ್ನ ಹಿರಿಯರು ಬಂಟ್ರೆ ಅವನ್ನ ಮಾತ್ರ ಸಂಘ ಸ್ಥಾಪನೆ ಮಾಡ್ತೀರು ಅಕಲ್ನ ಬೊಡಿದಿ ಬಳ್ಳಿಗೆ ಆ ಸೊತ್ತನ್ನು ಮಾಡ್ತಿದ್ದೀರು ಅವು ಇನ್ನು ಸಾಧಾರಣ 600-700 ಕೋಟಿ ದೆಚ್ಚದ ಆ ಸೊತ್ತುಂಡು ಅವು ಏರಿಗೆ ಸಮಾಜ ಬರೆದು ಬೋತೀರು ಐನು ತೂದು ಪ್ರಕಾಶ್ ಶೆಟ್ಟಿಗೆಲ್ಲ ಒಂಜಿ ಆ ಬೊಲ್ಪು ಬತ್ತುದುಪ್ಪು ಆ ಬಂಟ ಸಮುದಾಯದ ಪುಟುದಿ ನಿರ್ದಾತ್ರ ಬಂಟ ಸಮುದಾಯಗಳ ಇರ್ನ ಅವಶ್ಯಕತೆ ಉಂಟು ಮಾತ್ರ ಸಂಘ ಒಂಜಿ ಮಲ್ಲ ಕಟ್ಟಡ ನಿರ್ಮಾಣ ಮಲ್ತೊಂದುಂಡು 7,35,000 ಸ್ಕ್ವೇರ್ ಫೀಟ್ದ ಬಿಲ್ಡಿಂಗ್ ಇತ್ತೇನೆ ಪರ್ಮಿಷನ್ ಅದು ಮೂಡೋಗು ದುಡ್ಡು ಕಟ್ಟದಾಂಡು ಇತ್ತೆ ಫೈರ್ದ ಎನ್ವೈರ್ಮೆಂಟ್ದ
ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂದಿದ್ದ ಕ್ಲಿಯರೆನ್ಸ್ಗೆ ಹೋಗುಂಡು ಇಂಚಿನ ಸಂದರ್ಭಡು ಪ್ರಕಾಶ್ ಶೆಟ್ಟಿ ಅವಳ ಒಂಜಿ ಬೆನ್ನೆ ಆರು ದುಂಬೆ ಬಂತೇರಿ ಅನ್ನೋಲ್ಟು ಒಟ್ಟಿಗೆ ಉಳ್ಳೆ ಅಂದು ಅವ್ರದ್ದೆಲ್ಲ ಕೂಡ ಪಣ್ಣುಡುಂದುಜ್ಜಿ ಅವ್ರು ಉಳ್ಳೆ ಬಂತೇರಿಂದ ನಿಕ್ಲಿಗ್ಲ ಕೂಡ ತೆರಿಪಾದುಕೊರ್ನಿ ಅಂಚ ಅದು ಈ ಕಾರ್ಯಕ್ರಮ ಇತ್ತದ ಇಂದ ಕಾರ್ಯಕ್ರಮಲ ಪೊರ್ಲುಡಾವಡು ನನಾತು ಸಾರು ಎಡ್ಡೆ ಕೆಲಸ ಮಲ್ಪುನಂಚಿನ ಶಕ್ತಿನ ಈ ತಂಡೋಗ್ಲ ಪ್ರಕಾಶ ಅಭಿನಂದನ ತಂಡೋಗ್ಲ ಪ್ರಕಾಶ್ ಶೆಟ್ಟಿಗ್ಲ ಅನ್ನ ಕುಟುಂಬಗ್ಲ ದೇವರು ಕೊರಡು ಪಂದು ಪಣ್ಣೊಂದು ಎಂಕ್ ಈ ಒಂದು ಸತ್ಸಂಗ ಅಂದೇನು ಬೈಯದ ಪೊರ್ತೋಡು ಈ ಸತ್ಸಂಗಡು ಕುಲ್ದು ಪಾತೆರ್ರೆ ಅವಕಾಶ ಮಲ್ತುಕೊರ್ನ ನಿಕ್ಲೆ ಮಾತೆರಿಗ್ಲ ತಲೆ ತಗ್ಗಾದು ಕೈ ಮುಗಿದೆ ಎನ್ನ ರಡ್ಡು ಪಾತೆರನ್ನು ಮುಗಿದೆ. ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ದ ಅಧ್ಯಕ್ಷರಾದ ಪುನಚಿತ್ತಿನ ಶ್ರೀ ಎ ಸದಾನಂದ ಶೆಟ್ಟಿ ಒಂಜಿ ರಡ್ಡು ಶುಭ ಹಾರೈಕೆದ ಪಾತೆರನ್ನು ಸೇರಿದಿನ ಮಾತೆನ ತುಂಬದಕ್ಕೆ ದೀವುಡು ಬಂದು ಸಂಬಂಧ ಒಂದು ಒಂದು ಬೈದ ಆರ್ಲ ಅಂಚೆನೆ ಆರ್ಲ ಫೋನ್ ಮಾಡ್ಬೋದು ಯಾರ್ಲ ಫೋನ್ ಮಾಡ್ಬ ಬತ್ತದ ತಿಕ್ಕುವ ಅಂಡ ಆರ್ನ ಮನಸ್ಸಂತೂ ಇನೇನು ಈ ಸರಿ ಏತು ಮಲ್ಲ ಮನಸ್ಸುಂಡು ಬಂಡ ಕಾಸು ಮಾತಾಡಲಪ್ಪುಂಡು ಎನ್ನ ದೋಸೆ ಎಲ್ಲ ಕೆಲವುಂಡು ಕಾಸು ಬೋಡಿದ್ ಮಾತ್ರ ಗೊತ್ತುಂಡ ಇರೇ ನನ್ನ ಗೊತ್ತು ಬಂದು ಎನ್ನ ಬೊಡೆದಿದ್ದು ದುಮ್ಮಂಜಿ ಗಾದಿತ್ತಂದು ಚಿರ್ಪಿಟ್ಟು ಬೊಡೆದಿಲ್ಲ ಒಂಜಿ ಮೋರಿಸ್ ಮೈನರ್ ಕಾರ್ಲ ಇತ್ತಂದ ಜೀವಮಾನೋಗಿ ಯಾವ ಆಗಿಂದು ಪಂಡ ಏಪತ್ತುಂಡಲ್ಲ ಕಿರಿಕಿರಿ ಬಡಿದ್ದೀರ ಇದೇ ಬಣ್ಣಗಲ ಉಲಾಯಿ ಬಣ್ಣಗಲ 5 ರೇಟ್ ಒಂಜಿ ಇಂಪೋರ್ಟೆಡ್ ಕಾರ್ ಅವು ಗೇಟ್ ದಾಟಿ ಪೋಣಾಗಲ ಆಲಾಪಿನಿ ಐತೆ ಬೇಲೆ ಅಂಚದ ఆయన ಜೀವಮಾನನೇ ಮುಗಿಯುಂಡು ಅಂಚ ಪ್ರಕಾಶನ ಲೀಡರ್ಶಿಪ್ಗೂ ನಮ್ಮ ಆಶಕ್ಕ ಏಪಲ ಅಡ್ಡ ಬೈಜೇರು ಎನ್ನ ಬೊಡಿದ ಸುಮಾರು ಅಡ್ವೈಸಲ್ಲಿ ಎತ್ತಿನ ಆ ಅಡ್ವೈಸ್ಗೆ ಏನು ಬೇರೆನೇ ಬೊಟ್ಟಿಂದ ನಾನು ಅಂಚೆ ಹೋಗ್ಬಿನೇಪಲ್ಲ ಅಂಚೆನೆ ಈತ ಏರ್ಲ ಒಂಜಿ ಕಣ್ಣನಿಗೆ ಈತ ಮಲ್ಲ ಸನ್ಮಾನ ಒಂದು ಮಲ್ ಈತ ಮಲ್ಲ ಕೆಲಸ ಮಲ್ಪನಾಗ ಬೊಳೆದಿನ ಒಟ್ಟುಕೊಳ್ಳವರು ಆರು ಐಕ್ಲಕ್ಕೇನು ಜೇರು ಅವು ಬಾರಿ ಮಲ್ಲಗುನ ಬೊಳೆದಿನ ಇಂಗ್ಲೀಷಿಲಾಗ ಎವ್ರಿ ಸಕ್ಸಸ್ಫುಲ್ ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂದು ಅಂಚ ಒಂಜಿ ಪುಂಜನ ಆಶೀರ್ವಾದ ಪ್ರಕಾಶನ್ನ ಏಪಲ್ ನೆನ್ತೊನ್ನಿ ಬೊಡೆದಿನ ಅಂಚೆನೆ ಮುರಣಿದ ಕಾರ್ಯಕ್ರಮ ತೂಡಗ ಎಂಕ್ ಆ ಜನಸಾಗರ ತೂನಗ 2002 ವಿಶ್ವಮಟ್ಟ ಸಮ್ಮೇಳನ ಎನ್ನಂಡು ಆ ನಮ್ಮದ ಜನಸಾಗರ ಒಂಜಿ 10ನೇ ವರ್ಷದ ಬರ್ತಡೇಗೆ ಜನ ಬರ್ಪುಂಡು ಬಂದ ಐಡು ಮಿತ್ತದ ಒಂಜಿ ಯೋಗ ನರಮನೆಗೆ ಬರೀ ಒಪ್ಪಂದಂತ ತೋಜಾವ ಪ್ರಕಾಶನ್ನೇ ಒಂಜಿ ಸ್ಟೈಲ್ ಕಿಂಗ್ ಬಂದ ಏಪಲ ತೂಲಿ ಆನ ಸ್ಟೈಲೇ ಬೇತ ಅವಿನ ಬುಗ ಇಮಿಟೇಟ್ ಮಲ್ಪರ ಖುಷಿ ಅವತ್ತಂದ ನನ್ನ ಮನಸ್ಸೆಲ್ಲ ಬಾರಿ ಎಡ್ಡನ್ನು ಗೊತ್ತಾಯ್ತು ಮುರಣಿ 10 ಜನಕ್ಕೂ 10 ಲಕ್ಷ ರೂಪಾಯಿ ಕೊರಿಯರು ಅವಿನ ತೂನಾಗ ನೀನು ಆರ್ನ ಕಣ್ಣ ನೀರು ಬರುಂತುಂಡು ಆಯ್ತು ಸಿಲೆಕ್ಷನ್ ಮೋನರು ಎಲ್ಲ ಆಶಾಲ ಒಟ್ಟು ಸೇರಿದೆ ತೋಜನು ಆಯ್ತು ಸಿಲೆಕ್ಷನ್ ನಿಜವಾದ ಎಡ್ಡತ್ತನು ಬತ್ತಿನ ಜೋಕ್ಲಿನ ಬಾಲೆಲಿನ ಬುದ್ಧಿಮಾಂದ್ಯದ ಕೈಕರ್ಸ ದಾಂದಿನ ಜೋಕ್ಲಿಂತೂ ನಾಗ ಪ್ರಕಾಶನ ಕನ್ನಡ ನಮೂನೆ ನೀರು ಬತ್ತಿಲಕತ್ತನು ಅವನು ತೂಣಗನೆ ಅನ ಎಣ್ಣೆ ನಿಜವಾದ್ಲ ಒಂಜಿ ಬೇನೆ ಮೇರೆಗೆ ಉಂಡು ಅವತ್ತಂದು ಆ ಬೊಕ್ಕಲೊಂಜಿ ಮಲ್ಲ ಗುಣಪ್ರಿಯ ಏರು ಟ್ಯಾಕ್ಸಿ ಮಲ್ತೊಂಬೈದೇರು ಏರು ವೆಹಿಕಲ್ ಮಲ್ತೊಂಬೈದೇರು ಏರು ಎಂಚಿನ ಕಷ್ಟ ಆತನು ಆ ಕಾಸಿಗೆ ಒಂಜಿ ಕೌಂಟರ್ ಓಪನ್ ಮಲ್ತದ ಆ ಕೌಂಟರ್ ಬತ್ತದ ಎತ್ತುಕೊಂಡು ಬಂಡೇರು ಅಂಚೆ ಪನ್ಪಿನಕ್ಕಲು ಭಾರಿ ಕಮ್ಮಿ ಕೊರ್ಪೇರು ಪುದರ ಬೋಡದು ಕೊರ್ಪೇರು ಪೋಪೇರು ಅಂಚೆನೆ ಕುಡೊಂಜಿ ಒಂದು ಕಾರ್ಯಕ್ರಮ ಧನ್ಯೋತ್ಸವ ಥ್ಯಾಂಕ್ಸ್ ಗಿವಿಂಗ್ ಏರು ಮಲ್ಪೇರು ಅಕಲಕಲ ಕೆಲಸ ಬಿಟ್ಟಿಗೆ ಅಕಲಕಲ ಊರಿಗೆ ಹೋಗ್ಪೇರು ಅಂಡ ಈ ಧನ್ಯೋತ್ಸವನ ಈತ ಗೌಜಿಟ್ ಮಲ್ಪನಕ್ಲು ನನ್ನರೇನು ತಿಕ್ಕಾರು ನಂಗೆ ಅಕಲ ಒಂಜಿ ಪ್ರೋಗ್ರಾಮ್ ಮಲ್ಪೇರು ಕಾಟಾಚಾರಕ್ಕೂ ಅಲ್ತೆ ಅಕಲ ಮಗಿಯೋನು ಬಾಯ್ ಬಂಡರು ಹೋಗ್ತಾರೆ ಒಂದು ಪ್ರಕಾಶನ್ನ ಈ 2 ಪುಗಾರು ಎಂಕ್ಲೆದಲ್ಲ ಹೆಜ್ಜಿ ಆಂಡಲ ಈ ಮಲ್ತಿನ ಕಾರ್ಯಕ್ರಮವನ್ನು ಪುಗಾರನು ಒಂಜಿ ಎಡ್ಡೆ ಫ್ಯಾಮಿಲಿ ಬೈತಾರೆ ಈರ್ನ ನಮ್ಮನೆ ನಂಗೆ ಗೊತ್ತಾಗ 5 ಬೊಕ್ಕ ನಮ್ಮ ಸುರೇಶನ್ ಶೆಟ್ರು ಸಂತೋಷ್ ಶೆಟ್ರು
ಸಂತೋಷ್ ಶೆಟ್ಟಿ ಪೂರ್ಣದ ಅಧ್ಯಕ್ಷನಾಗ ಆರೊಂಜಿ ಎಲೆಕ್ಷನ್ ಉಂಟು ದಡ್ಡ ಪಾತಿರೋರು ಅಂಚನೆ ಗುರ್ಮೆ ಸುರೇಶ್ ಶೆಟ್ಟಿ ಭಾರಿ ಭಂಗ ಬೈದ್ಯರು ಉಂಡ ಅವು ಅನ್ನ ಮೋನೆ ತುರಾಗನೆ ಗೊತ್ತವಂತು ಆತ ಭಂಗ ಬೈದ್ಯರು ಆ ಮಾತೆಲ್ಲ ಅಂಚಿನ ಮನಸ್ಸೇ ಬೈದ್ಯರು ಮಾಲಾಡಿ ಅವಡು ಸುರೇಶ್ ಅನ್ಯಾವಡು ಪಡುಬಿದ್ರೆ ಮನೋಹರ್ ಅನ್ಯಾವಡು ಜಯಕರ್ ಶೆಟ್ಟಿ ಆವಡು ಮೋಹನ್ ಆಳ್ವೇರ್ ಆವಡು ಅವಲತ್ತನ್ನ ಮಾತೆಲ್ಲ ವೇದಿಕೆ ಕುಲ್ದಿನಕ್ಲ ಮಾತ್ರ ಪುದರ್ ಪನ್ಪಿನತ್ತು ಮಸ್ತ್ ಜನ ಐತ ಬಿರವಡೊಲ್ಲೇರು ಆನ ಫ್ಯಾಮಿಲಿದಕ್ಕಳು ಮಸ್ತ್ ಜನ ಅಭಿಮಾನುలు ಉಳ್ಳೇರು ಅಂಚಿನಕ್ಲೆ ಪೂರ ಇತ್ತೆಲ್ಲ ಯಾರು ಸಹಾಯ ಮಲ್ಪೇರು ಬಂದಾಗ ಯಾನಿ ನಿಮುಟ್ಟಾರ ಸಹಾಯ ಹೋಗ್ಬೋದು ಖಂಡಿತ ನನ್ನ ಹೋಗುಚ್ಚಿ ಇಂಜಿನ ಆ ಫ್ರೆಂಡ್ಶಿಪ್ ಹೋಗಿ ಕೋರಿಯೋಡು ಆತೆ ಬೆದ್ದಾಲ ಬಿಡಿಸಿ ಅಂಚಿನ ದಾನ ಧರ್ಮದ ಉಡಲು ಅವು ಅಮೃತ ಪರಪುಣ ಕಡಲಿಗೆ ಅವು ಏಪಲ ಕಾಪಾಡ್ನ ಪ್ರಕಾಶ್ ಅಣ್ಣ ಏಪಲ ಇರನ್ನು ಆ ದಾನ ಧರ್ಮದ ಉಡಲು ಉಂಡತೆ ಅವು ಖಂಡಿತ ಇರನ್ನು ಕಾಪಾಡ್ಕೊಂಡು ಈ ಸಂದರ್ಭ ಪಂಡದು ಮಾತೆರುಗಳು ಯಾರು ನಮಸ್ಕಾರ ರಡ್ಡು ಪಾತ್ರ ಅವು ಕರ್ಫ್ಯೂ ಅವಡು ಹೆಂಚಿನಲ್ಲ ಅವಡು ಆ ರಜೇಲಕ್ಕೆ ಇತ್ತೇರು ಕಾರ್ಯಕ್ರಮದ ಅಕೇರಿ ಮುಟ್ಟಲ್ಲ ಅಂಚಿತನೊಂಜಿ ವಿಶೇಷ ಮಾತೆಲ್ಲ ನಮ್ಮವರ ಲಗದುಂದುದು ಸುರೇಶನ್ನಾಗ ಮಲ್ಲ ಗೌರವವನ್ನು ಕೋರಡು ದಯಪಂಡ ಹೆಚ್ಚಿನ ಒಂಜಿ ಲೀಡರ್ ದಿಕ್ಕುನು ನಮ್ಮ ಸಮಾಜಕ್ಕೂ ಯಾರೇನು ಅತಿ ವಿರಳ ಅಂದೇನು ಮಾತೆರೆಲ್ಲ ಒಟ್ಟು ಪಾಡೊಂದು ಮಾತುಗಳೆಲ್ಲ ಹೋದು ಯಾನ ಅಧ್ಯಕ್ಷ ಬಂದು ನೆಪ ಮಾತ್ರ ನಿಖಲ್ ಮಾತೆಲ್ಲ ನೆತ್ತ ಬಿರೋಡೊಂದು ಶಕ್ತಿಯಿಂದ ಬಣ್ಣದು ಮಾತಿನೆಲ್ಲ ಒಟ್ಟು ಪಾಡಿನ ಅಂಚಿತನೊಂಜಿ ಮಲ್ಲ ಮತ್ತಿನ ನಾಯಕಿಯಿಂದ ಬನಲಿ ಅಂಚಿತ್ತಿನ ಸುರೇಶ್ ಅನ್ನಗೆ ದೇವಿನ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಪಡೆ ನನ್ನ ದುಂಬುದಾರನ ಜೀವನದ ಯೋಜನದ ಅದೊಂದು ಪೂರ ಸಾಕಾರ ಕಾರ್ಯಕ್ರಮದ ವತಿರ್ದು ಶ್ರೀ ಕೆ ಪ್ರಕಾಶ್ ಶೆಟ್ಟನ ಉಪಸ್ಥಿತಿ ಮಾತ ಗಣ್ಯರ್ನ ಸಮಕ್ಷ ಮಾಡಿ ಗುರ್ಮೆ ಸುರೇಶ್ ಅಣ್ಣಗೆ ಕೈಯೆದ್ದು ಮನ್ಪುನ ಅಂಚಿನ ಮಾನಾದಿಗೆ ಇನ್ನೇನು ಸ್ವೀಕಾರ ಮಲ್ಪುನ ಅಂಚಿಗೆ ತೆರೆ ತಗ್ಗಾದ ಸೊಲ್ಮೇನ ಸಂದಾಯ ಮಂತಂದಿಲ್ಲ ದೇವಂತ ಬೊಕ್ಕರ ಮಾತೆಲ್ಲ ರಡ್ಡಿಗೆ ಒಟ್ಟು ಮಂತದೆ ಜೋರಾದ ಕೈತಾಟಿ ಬಂದು ಕೇಳೋದಲ್ಲ ಸೊಲ್ಮೇಲೆ ಸುರೇಶ್ ಶೆಟ್ಟಿ ಪ್ರಕಾಶಾಭಿನಂದನದ ಧನ್ಯೋತ್ಸವದ ಈ ಏಳ್ಯಗಳಿಗೆ ಅರ್ನ ಉಡಲ್ದ ಪಾತ್ರದ ಅದು ಉಂಡವಿನ ಸೇರಿದ ಮಾತಿನ ತುಂಬದಕ್ಕೆ ನೀವು ತಂದ ವಿನಂತಿ ಮತ್ತೊಂದಿಲ್ಲ ನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಎನ್ನುವಂಥ ಮಾತನ್ನು ಜ್ಞಾನಿಗಳೊಂದು ಕಡೆ ಹೇಳ್ತಾರೆ. ಈ ಮಾತು ಬಹುಶಃ ಪ್ರಕಾಶನಿಗೆ ಅತ್ಯಂತ ಸಮರ್ಥ ಅಂತ ನಾನು ಭಾವಿಸ್ತೇನೆ. ನಾವು ಸಣ್ಣ ಒಂದು ಬಾವಿ ತೊಳ್ಳಿಗೆ ಹೊರಟವಂಥವ್ರು. ನನಗೆ ಆಶ್ಚರ್ಯ ಆಗ್ತದೆ, ಕೊನೆಗೆ ಅದು ಕೆರೆ ಆಗ್ತದೆ, ಹೊಳೆ ಆಗ್ತದೆ, ನದಿ ಆಗ್ತದೆ, ಕೊನೆಗೆ ನೀವೆಲ್ಲ ಸೇರಿ ದೊಡ್ಡ ಸಾಗರವೇ ಆಗಿ ಹೋಯ್ತು ಬಂಧುಗಳೇ. 2019 ಹಲವಾರು ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆದರೆ ನನ್ನ ಬದುಕಿನಲ್ಲಿ ಅತ್ಯಂತ ಸಂಭ್ರಮದ ಕಾಲಘಟ್ಟ ಅಂತ ಹೇಳಿದ್ರೆ ಡಿಸೆಂಬರ್ 25ರ ಈ ಒಂದು ಸಂಭ್ರಮ ಅಂತ ನಾನು ಭಾವಿಸ್ತೇನೆ. ನಾನು ನೆಪ ಮಾತ್ರ ಆಗಿದ್ದೆ. ಹೇಳಿದರು, ತುಂಬ ನಾನು ಹೊಗಳಿದರು. ಪ್ರಕಾಶ್ ಅಣ್ಣ ಎಲ್ಲ ಸೇರಿ ಸನ್ಮಾನ ಮಾಡಿದರು. ನಿಜ ಹೇಳಬೇಕಾದ್ರೆ ನಮ್ಮ ಗೌರವನ, ನಮ್ಮ ಮಾನವನ ಉಳಿಸಂಥವ್ರು ನೀವು. ಈ ಸನ್ಮಾನ ನಿಮಗೆ ಸಲ್ಲಬೇಕು ಬಂಧುಗಳೇ. ನಮ್ಮನ್ನು ನಂಬಿದ್ರಲ್ಲ, ನಮ್ಮನ್ನು ಒಪ್ಪಿದ್ರಲ್ಲ, ಕೊನೆಗೆ ನಮ್ಮನ್ನು ಅಪ್ಪಿಕೊಂಡ್ರಲ್ಲ. ಹಾಗಾಗಿ ಈ ಸನ್ಮಾನ ನಿಮಗೆ ಸಲ್ಲಬೇಕಾಗಿರುವಂಥದ್ದು. ಮೊನ್ನೆ ತುಂಬ ಒತ್ತಡದಲ್ಲಿದ್ದೆ, ಮಾತಾಡಲಿಕ್ಕೆ ತುಂಬ ಇತ್ತು, ಸಮಯದ ಅಭಾವ ಇತ್ತು. 71 ಜನ ವೇದಿಕೆಯಲ್ಲಿದ್ದರು. ಅಷ್ಟು ಜನಕ್ಕೆ ಸ್ವಾಗತ ಮಾಡಬೇಕಾಗಿತ್ತು. ಪ್ರಸ್ತಾವದ ನುಡಿಯನ್ನು ಕೇವಲ 3 ನಿಮಿಷಗಳಲ್ಲಿ ಮುಗಿಸ್ಬೇಕಾಗಿತ್ತು. ತುಂಬ ಜನ ಫೋನ್ ಮಾಡಿ ಹೇಳಿದರು, ತುಂಬ ಕಮ್ಮಿ ಮಾತಾಡಿದರು ಅಂತೇಳಿ. ನಾನಂದೆ, ಅಲ್ಲಿ ನಾನು ಮಾತಾಡೋದಕ್ಕಿಂತ ಪ್ರಕಾಶಣ್ಣ ಮಾತಾಡಬೇಕು, ಅವರ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಬೇಕು, ಮಂತ್ರಿಗಳು ಮಾತಾಡಬೇಕು. ನಾನು ತುಂಬ ಕಡೆ ಮಾತಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಹೀಗೆ ಹೇಳ್ತಾರಲ್ಲ, ಸಂಕಲ್ಪ ಶುದ್ಧಿ, ಸಾಧನಾ ವಿಶಿಷ್ಟ ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಎನ್ನುವಂಥದ್ದು ಋಷಿವಾಣಿಯಾದರೆ, ಸಾತ್ವಿಕ ಪೋಷಣೆ ಇದ್ದಲ್ಲಿ ಸಹಜ ಸಂಕ್ರಮಣ ಆಗ್ತದೆ ಅನ್ನೋಂಥದ್ದು ಅದು ಶರಣರ ಮನದಾಳದ ಮಾತಂತೆ. ನಾವು ಸಂಕಲ್ಪ ಮಾಡಿದ್ದೀವಿ, ಸಂಕಲ್ಪವನ್ನು ನೀವೆಲ್ಲ ನೆರವೇರಿಸಿಕೊಟ್ರಿ. ಅದಕ್ಕೆ ಹೇಳ್ತಾರೆ, ಸಂಕಲ್ಪ ಶುದ್ಧಿ ಇದ್ದಲ್ಲಿ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದಿರಿ. ನನಗೆ ತುಂಬ ಭಯ ಇತ್ತು.
ಭಗವಂತ ಕ್ಷಣ ಕ್ಷಣಕ್ಕೂ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದ. ಪ್ರಕಾಶ್ ಅನ್ನೋದು ಕೇಳಿದೆ, ಒಂಜಿ 10 ದಿನ ದುಂಪಾರ್ಗನ ಪ್ರಕಾಶನ ಪೋಡಿಗೆ ಹಾಕೋಣ ಅಂತೇಳಿ ಸನ್ಮಾನ ಮಲ್ತಂಡ ಮುಖ್ಯಮಂತ್ರಿಗಳೇ ಬದ್ದಿರಿ ಮಲ್ಪೋಡು ಬೇತಾಗ ಮಂದಿ ಸನ್ಮಾನ ನಂಗೆ ಬುರ್ಚಿ ಅನ್ನುವಂಥ ಮಾತನ್ನು ಕಡೆ ಕಂಡಿತ್ತು ಹೇಳಿದೆ. ಮತ್ತು ಅವ್ರಿಗೆ ಹೇಳಿದೆ, ನೀವು ನೇರವಾಗಿ ಕೇಳಿ, ಈ ಥರ ಸ್ವಲ್ಪ ಗೊಂದಲ ಇದೆ, ಬೇಕಾದರೆ ಒಂದು 10 ದಿವಸ ಮುಂದೆ ಹಾಕೋಣ ಅಂಥೇಳಿ. ಆದರೆ ಅವರ ಸಂಬಂಧ ನೋಡಿ ಎಷ್ಟು ಗಟ್ಟಿಯಾಗಿದೆ, ಬಿಗಿಯಾಗಿದೆ. ಅವರು ಹೋಗುವಾಗ ಅಲ್ಲಿಗೆ ನಮ್ಮ ಗೃಹ ಮಂತ್ರಿಗಳನ್ನು ಕರೆಸ್ತಾರೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ ಕೇಳ್ತಾರೆ. ಅದು ಏನಿದ್ರು ಒಂದು ಆಗಲೇಬೇಕು ಅನ್ನೋಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೊಡ್ತಾರೆ. ಇದು ಅವರು ಇಟ್ಟುಕೊಂಡಂಥ ಒಂದು ಸಂಬಂಧ. ಅದಕ್ಕೆ ಹೇಳುವಂಥದ್ದು, ನಾವು ಕೇವಲ ನೆವನ ಮಾತ್ರ ಹೇಳ್ತಾರಲ್ಲ, ದಾಸರು ಒಂದು ಕಡೆ ಹೇಳ್ತಾರೆ, ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದರೆ ಸಾಕು ಅನ್ನುವ ರೀತಿಯಲ್ಲಿ ಅವರ ಒಳ್ಳೆತನ ಈ ಕೆಲಸವನ್ನು ಮಾಡಿಸಿದೆ, ಅವರ ಸಂಕಲ್ಪ ಈ ಕೆಲಸವನ್ನು ಮಾಡಿಸಿದೆ, ಅವರ ಇಷ್ಟು ವರ್ಷಗಳ ತಪನೆ ಈ ಕೆಲಸವನ್ನು ಮಾಡಿಸಿದೆ. ಸದಾನಂದ ಶೆಟ್ಟರು ಹೇಳಿದಾಗೆ ಅದಕ್ಕೆ ಪೂರಕವಾಗಿ ಅವರ ಸಂಸಾರ ಇದೆ. ಆಶಾಕ್ಕೆ ಇದ್ದಾರೆ, ಮುತ್ತಿನಂಥ ಮಗ ಗೌರವ್ ಇದ್ದಾರೆ, ಮುತ್ತಿನಂಥ ಸೊಸೆ ಅನುಷ್ಕಾ ಇದ್ದಾರೆ. ಇವರೆಲ್ಲರೂ ಸೇರಿದಾಗ ಆ ಮನೆಯಲ್ಲಿ ಒಂದು ಒಳ್ಳೆಯ ಮಂಗಳಕಾರಿ ಆಗ್ತದಂತೆ. ಆ ನಿಟ್ಟಿನಲ್ಲಿ ಅವರೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ನಾವು ಊಹೆ ಮಾಡಿದ ರೀತಿಯಲ್ಲಿ ಬಹುಶಃ ಈ ಕರ್ಫ್ಯೂ ಇಲ್ಲ ಅಂದರೆ, ಈ ಗೊಂದಲ ಇಲ್ಲ ಅಂದರೆ ಇನ್ನೂ 10,000 ಜನ ಜಾಸ್ತಿ ಬರ್ತಾಯಿದ್ರು. ಬಹುಶಃ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರಲ್ವೇನೋ. ನೀವು ನಿಲ್ಲಿಸಬೇಕು, 31,000 ಜನ ಊಟ ಮಾಡಿದ್ದಾರೆ, 18,000 ಜನ ಉಪಹಾರ ಮಾಡಿದ್ದಾರೆ. ಸಾಮಾನ್ಯ ಮನಸ್ಸಲ್ಲ, ದೈವ ಕೃಪೆ ಇದ್ದರೆ ಮಾತ್ರ ಇದೆಲ್ಲ ಸಾಧ್ಯ ಆಗ್ತದೆ. ಹೀಗಾಗಿ ಹೇಳ್ತಾರಲ್ಲ, ಧನ, ಸಂಪತ್ತು, ಕೀರ್ತಿ, ಪ್ರತಿಷ್ಠೆ, ದೃಷ್ಟಿ ಒಂದು ಬಗೆಯಾದರೆ ಸಮಾಜದ ಪಾರಮ್ಯದ ಕುರಿತಾದ ಮನನ ಅದು ಮತ್ತೊಂದು ಬಗೆದಂತೆ. ನಾನು ಆ ಭಗವಂತನಲ್ಲಿ ಇಷ್ಟೇ ಕೇಳ್ತೇನೆ, ಪ್ರಕಾಶ್ ಅಣ್ಣನಿಗೆ ಇನ್ನಷ್ಟು ಸಂಪತ್ತು ಕೊಡಬೇಕು. ಯಾಕಂದರೆ ಇಂಥ ಮನಸ್ಸಿದವರಿಗೆ ಸಂಪತ್ತು ಕೊಡಬೇಕು. ಬಲೆ ಆಳ್ವೆ ಬಲೆ ಡಾಕ್ಟರ್ ಮೋಹನ್ ಆಳ್ವ ಅವರು ನಾವು ನೆನೆಸಬೇಕು. ಈಗಾಗಲೇ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೇವೆ. ಹೇಳ್ತಾರೆ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ಸತೋ ಕೃಷ್ಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೆ, ಎಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೋ ಅಲ್ಲಿ ಜಯ ವಿಜಯಗಳು ತಂತಾನೆ ಒಲಿದು ಬರ್ತಾವಂತೆ. ಹಾಗಾಗಿ ಎಲ್ಲ ಸಂಕಟಗಳನ್ನು ದಾಟಿ ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಯಿತು. ನಾನು ಅತ್ಯಂತ ನತಮಸ್ತಕನಾಗಿ ನಮ್ಮ ಸಮಾಜದ ಎಲ್ಲ ಬಂಧುಗಳನ್ನು ಬೇರೆ ಬೇರೆ ಕಡೆಯಿಂದ, ನಾವು ಮೊನ್ನೆ ಬೆಂಗಳೂರು ಹೋಗುವಾಗ ಒಬ್ಬರು ಹೇಳಿದರು, ಆಸ್ಟ್ರೇಲಿಯಾದಿಂದ ಬಂದಿದ್ದರು. ಅವರು ಹೇಳಿದರು, ನಾನು ಬಂದಿರುವಂಥದ್ದು ಕೈಲಾಸನವರು. ಆಶ್ಚರ್ಯ ಆಯ್ತು ನನಗೆ. ದುಬೈಯಿಂದ ಬಂದಿದ್ದಾರೆ, ಮಸ್ಕತ್ತಿಂದ ಬಂದಿದ್ದಾರೆ, ಬೆಹರಿನಿಂದ ಬಂದಿದ್ದಾರೆ, ಮುಂಬೈಯಿಂದ, ಬೆಂಗಳೂರಿಂದ, ನಾಸಿಕ್ಕಿಂದ, ಆಸ್ಟ್ರೇಲಿಯಾದಿಂದ, ಹೈದರಾಬಾದಿಂದ, ಹೀಗೆ ಹುಬ್ಬಳ್ಳಿ, ಧಾರವಾಡ ಅಷ್ಟು ಮಾತ್ರ ಅಲ್ಲ, 76 ಕಡೆ ನಾವು ಸಭೆಯನ್ನು ಮಾಡಿದ್ವಿ. ನಾವು ಹೋದದ್ದಲ್ಲ, ಜಗಳ ಮಾಡಿ ಅವರು ಕರೆಸ್ಕೊಂಡಿರುವಂಥದ್ದು. ದೂರದ ಬೈಂದೂರನ್ನ ಹಿಡಿದುಕೊಂಡು ಕಾಸರಗೋಡುವರೆಗೆ. ಅಂದರೆ ಈ ಥರ ಜನಸ್ಪಂದನ ಬಹುಶಃ ನನ್ನ ಬದುಕಲ್ಲಿ ನಾನು ಪ್ರಥಮ ಸಲ ನೋಡಿರುವಂಥದ್ದು. ಹಾಗಾಗಿ ಬಹಳ ಹೆಮ್ಮೆಯ ಕಾರ್ಯಕ್ರಮ. ನಮಗಂತೂ ಬಹುಶಃ ಒಂದು 2,000 ದೂರವಾಣಿ ಕರೆಗಳನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಮನಸ್ಸು ತುಂಬಿ ಬರ್ತದೆ. ಆಯಾಸ ಆಗಿದ್ದು ನಿಜ. ಒಂದು ಕಡೆ ಈ ಸ್ಟ್ರೆಸ್ಸು ಏನಾಗ್ತದೆ ಏನೋ ಅಂತೇಳಿ, ಇನ್ನೊಂದು ಕಡೆ ಎಲ್ಲರನ್ನ ಹೋಗಿ ಮೀಟ್ ಆಗಬೇಕು, ಭಾಷಣ ಮಾಡಬೇಕು, ಮತ್ತು ಅವರನ್ನು ಮನವೊಲಿಸಬೇಕು, ವ್ಯವಸ್ಥೆ ಮಾಡಬೇಕು. ಯಾಕಂತೇಳಿ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿತ್ತು. ಪ್ರಕಾಶನ್ನ 3 ಸಲ ಕೇಳಿದರು, ಒಂದು ಬೋರ್ಡ ಅಂತೇಳಿ. ನಾವು ಒತ್ತಾಯ ಮಾಡಿ, ಇಲ್ಲ ಇದು ಬೇಕು, ಒಂದು ಒಳ್ಳೆಯ ಸಂದೇಶವನ್ನು ಜನರಿಗೆ ಕೊಡಬೇಕು, ಇದು ವ್ಯಕ್ತಿ ಪೂಜೆ ಖಂಡಿತ ಆಗೋದಿಲ್ಲ, ವ್ಯಕ್ತಿತ್ವ ಪೂಜೆ ಆಗ್ತದೆ, ಇನ್ನೊಂದು ಸಮಾಧಾನದ ಮಾತನ್ನು ಹೇಳಿ ಅವರನ್ನು ಒಪ್ಪಿಸಿರುವಂಥದ್ದು. ಹಾಗಾಗಿ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇತ್ತು. ಆದರೆ ದೈವ ನಮ್ಮ ಕೈ ಬಿಡಲಿಲ್ಲ, ಎಲ್ಲವೂ ಸಾಂಗವಾಗಿ ನೆರವೇರಿದ. ಸ್ನೇಹಿತರೆ ಹೇಳ್ತಾರಲ್ಲ, ಇದೆಲ್ಲ ಒಂದು ಋಣ ಅಂತ ಹೇಳ್ತಾರೆ.
ನಾವೆಲ್ಲ ಸೇರುವಂಥದ್ದು, ಎಲ್ಲೋ ಇದ್ದಂಥವನು ನಾವು ಇಲ್ಲಿ ಬರುವಂಥದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಸಂತೋಷ ಮುಖಾಂತರ ಎಲ್ಲರೂ ಇಡೀ ತಂಡ ಒಟ್ಟಾಗುವಂಥದ್ದು. ಇಷ್ಟು ಮಾತ್ರ ಅಲ್ಲ, 1,500 ಜನ ವಾಲಂಟಿಯರ್ಸ್ ಒಟ್ಟಾಗುವಂಥದ್ದು. ಅದಕ್ಕೆ ಹೇಳ್ತಾರಲ್ಲ, ಹೆತ್ತ ಸೂತಕವು 10 ದಿನ ಪರ್ಯಂತ, ಸತ್ತ ಸೂತಕವು 11 ದಿವಸ, ಮತ್ತೆ ಋಣ ಸೂತಕವು ಜನ್ಮ ಜನ್ಮಾಂತರದಿ, ಎತ್ತ ಹೋದರೂ ಬಿಡೋದು ಬೆನ್ನತ್ತಿಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಯಾವುದೋ ಒಂದು ಋಣ ನಮ್ಮನ್ನೆಲ್ಲ ಕಟ್ಟಿ ಆಗ್ತದಂತೆ. ಈ ನಿಟ್ಟಿನಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಸ್ನೇಹಿತರೆ. ನಮ್ಮನ್ನು ತುಂಬ ಹೊಗಳಿದರು, ಬಂಗಾರದ ಮಾಲೆಯನ್ನು ಹಾಕಿದರು ಪ್ರಕಾಶಣ್ಣ. ಜೋಗುಳದ ಪದ ಕೇಳಿ ಹಾಲ ಹಂಬಲ ಮರೆತ ಮಗುವಿನ ಸ್ಥಿತಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮಗುವಿಗೆ ಜೋಗುಳ ಆಡುವಾಗ ಒಳ್ಳೆ ಹಾಡು ಆಡ್ತಿದ್ರೆ ಅದು ಹಾಲು ಕುಡಿಯೋದನ್ನೇ ಮರ್ತು ಬಿಡ್ತಂತ. ಹಾಗಾಗಿ ಮಾತುಗಳು ಹೊರಡ್ತಿಲ್ಲ. ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ ಮತ್ತು ಒಂದು ಜಾಸ್ತಿ ಆಡಿದ ನನಗೆ ಪೂರ ಲಕ್ಕದು ಅಂತ ಬೇಡತ್ತೇನೋ. ಹಾಗಾಗಿ ಎದ್ದು ನಿಂತು ನಮಗೆ ಗೌರವವನ್ನು ಕೊಟ್ಟಿದ್ದೀರಾ. ಇದರಲ್ಲಿ ತುಂಬ ಜನ ನಮ್ಮಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ನಿಮ್ಮ ಅಭಿಮಾನದ ಹೊಳೆಯನ್ನೇ ಹಚ್ಚಿದ್ದೀರಿ ಸ್ನೇಹಿತರೆ. ಇವತ್ತು ತುಂಬ ಸಮಿತಿಗಳನ್ನ ಮಾಡಿದ್ದೀವಿ, ನಾವು ಇಲ್ಲಿ ಅವ್ರು ನೆನೆಸಲೇಬೇಕು. ವಿಶೇಷವಾಗಿ ನಮಗೆ ಡಾಕ್ಟರ್ ಮೋಹನ್ ಆಳ್ವ ಅವರು ತುಂಬ ಅನುಭವನ ಕಟ್ಟಿಕೊಂಡಂಥವರು. ನಮಗೆ ಡೇ ಒನ್ನಿಂದ ಇದೇ ರೀತಿ ಆಗಬೇಕು ಅಂತೇಳಿ ನಿಷ್ಠೂರದ ಮಾತುಗಳನ್ನು ಹೇಳಿ, ಒಳ್ಳೆ ಮಾತು ಎಲ್ಲರೂ ಹೇಳ್ತಾರೆ, ಅದು ನಿಷ್ಠೂರದ ಮಾತುಗಳು ಅಂದರೆ ಕ್ವಾಲಿಟಿ ಬರಬೇಕು ಅಲ್ಲಿ ಅಂಥೇಳಿ ನಮ್ಮನ್ನು ತೀಡಿ ಒಬ್ಬ ಹಿರಿಯ ಸಹೋದರನ ಹಾಗೆ, ಅವರ ಗುಣವೇ ಹಾಗೆ, ಎಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ನಮ್ಮನ್ನೆಲ್ಲ ತೀಡಿ ಒಂದು ಕ್ವಾಲಿಟಿ ತಂದು ಕೊಟ್ಟಂಥವ್ರು ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮೋಹನ್ ಆಳ್ವ ಅವರು ಅವರ ಅನುಭವದ ಬುತ್ತಿಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಅತ್ಯಂತ ಕೃತಜ್ಞತೆಯಿಂದ ನಮ್ಮ ಸಮಾಜದ ಬಹಳ ದೊಡ್ಡ ಹೆಮ್ಮೆ. ಅವರನ್ನು ಆ ಭಗವಂತ ಅವರಿಗೆ ಶತಂ ಜೀವ ಶರದೋ ವರ್ಧಮಾನ ಎನ್ನುವ ರೀತಿಯಲ್ಲಿ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಗೆ ಸ್ವಾಗತ ಸಮಿತಿಯಲ್ಲಿ ನವೀನ್ ಚಂದ್ರ ಶೆಟ್ಟಿ ಪಡುಬಿದ್ರಿ ಅವರು ತುಂಬ ಮುತುವರ್ಜಿಯನ್ನು ವಹಿಸ್ಕೊಂಡಿದ್ದಾರೆ. ದಿನ ಬೆಳಿಗ್ಗೆ ನಮಗೆ ಫೋನ್ ಮಾಡಿ ನಾನು ಅವರನ್ನು ಫೋನ್ ಮುಖಾಂತರ ಮಾತಾಡಿದ್ದೀನಿ. ಹೀಗೆ ಎಲ್ಲ ವಿವರಣೆ ಕೊಟ್ಟು ಒಂದು ಕಾರ್ಯಕ್ರಮ ಚಂದವನ್ನು ತಂದು ಕೊಟ್ಟಿದ್ದಾರೆ. ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ನೆನೆಸ್ತೇನೆ. ಹಾಗೆ ಸ್ವಯಂ ಸೇವಕರ ಸಮಿತಿ ಸುಮಾರು 1,500 ಜನರನ್ನು ತಯಾರು ಮಾಡಿ ಎಲ್ಲ ವಿಭಾಗಕ್ಕೆ ಅವ್ರನ್ನ ಪೂರೈಸೋದು ಕೆಲಸವನ್ನು ನಮ್ಮ ದೇವನ ಶೆಟ್ಟಿ ನಮ್ಮ ಸಹೋದರ, ನಾನು ಅತ್ಯಂತ ಪ್ರೀತಿಸುವ ವ್ಯಕ್ತಿ. ಹಾಗೆ ಉಲ್ಲಾಸಣ್ಣವರು ಸುರತ್ಕಲ್ ಬಂಟರ ಸಂಘದ ವತಿಯಿಂದ ಅವರು ಬಹಳ ಒಳ್ಳೆಯ ಕೆಲಸವನ್ನು ಅವರು ಮತ್ತು ನಮ್ಮ ಆನಂದ್ ಶೆಟ್ಟರ್ ನೇತೃತ್ವದ ಕಾವೂರು ಬಂಟರ ಸಂಘ ಸೇರಿ ಭಾಳ ದೊಡ್ಡ ಜವಾಬ್ದಾರಿ ಹೊತ್ತಿದ್ದಾರೆ. ಹಾಗಾಗಿ ನಿಮ್ಮನ್ನು ಅತ್ಯಂತ ನತಮಸ್ತಕನಾಗಿ ಕೈ ಜೋಡಿಸಿ ನಿಮ್ಮ ಸೇವೆಯನ್ನು ಸ್ಮರಿಸ್ತೇನೆ ಬಂಧುಗಳೇ. ಹಾಗೆ ನಮ್ಮ ಭಾಳ ಜಗನ್ನಾಥ್ ಶೆಟ್ಟಿಯವರು ಮಾಧ್ಯಮ ಸಮಿತಿಯಲ್ಲಿ ಎಲ್ಲ ವಿಭಾಗಗಳು ನೋಡಿಕೊಂಡು ಭಾಳ ದೊಡ್ಡ ಹೊರೆಯನ್ನು ಅವರು ನಮಗೆ ಭಾರವನ್ನು ಕಮ್ಮಿ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಹಾಗೆ ಪ್ರಸಾದ್ ರೈ ಕಲ್ಲಿಮಾರ್ ಅವರು ವೇದಿಕೆಯ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಊಟ ಉಪಚಾರದ ವ್ಯವಸ್ಥೆಯನ್ನು ಚಂದ್ರ ಸಡ್ಯಂತೆಯವರು, ಚಂದ್ರ ಶೆಟ್ಟಿಯವರು, ಅವರ ತುಳುನಾಡು ಕ್ಯಾಟರರ್ಸ್ ಅವರು ಭಾಳ ಅದ್ಭುತವಾದ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಸಾಮಾನ್ಯ ವಿಷಯ ಅಲ್ಲ. ಸುಮಾರು 31 ಅವರು ಹೇಳ್ತಾರೆ ನಮ್ಮ ಪ್ರಥಮ ಅನುಭವ ಅಷ್ಟು ಜನರಿಗೆ ಶಾಖಾಹಾರದ ಮತ್ತು ಮಾಂಸಾಹಾರದ ವ್ಯವಸ್ಥೆಯನ್ನು 31,000 ಕೊಡುವಂಥದ್ದು ಮತ್ತು 18,000 ಜನರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಕೂಡ ಅವರ ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಸಾರಿಗೆ ಒಂದು ವಿಚಾರ ಬಂದಾಗ ಭಾಳ ದೊಡ್ಡ ಚಾಲೆಂಜ್ ಇತ್ತು ನಮಗೆ. ಪಾರ್ಕಿಂಗ್ ಹೇಗೆ ಮಾಡಬೇಕು, ಎಲ್ಲಿ ನಿಲ್ಲಿಸಬೇಕು ಅಂತೇಳಿ ಸುಮಾರು ಒಂದು 10 ದಿವಸಗಳಿಂದ ನಮ್ಮ ಆನಂದ್ ಶೆಟ್ಟಿ ಕಾವೂರವರು ಹಾಗೆ ಸುಹಾಸ್ ಹೆಗ್ಡೆಯವರು, ಸುಹಾಸಣ್ಣ ಎಲೆಮರೆಯ ಕಾಯಿಯಾಗಿ ಬೆಳ್ಳಮಣ್ಣಿನ ಬಂಟರ ಸಂಘದ ಅಧ್ಯಕ್ಷರಾಗಿ ಇವತ್ತು ಕಾರ್ಕಳ ತಾಲೂಕಿನ ಸಂಚಾಲಕರ ಕೆಲಸ ಮಾಡ್ತಿದ್ದಾರೆ. ಸುಹಾಸಣ್ಣ ಎಲೆಮರೆಯ ಕಾಯಿಯಾಗಿ ಭಾಳ ಸ್ವಲ್ಪ ನಿಷ್ಠುರವಾದಿ, ಆದರೆ ಒಂದು ಕ್ವಾಲಿಟಿಯಲ್ಲಿ ಇರ್ತದೆ. ಹಾಗೆ ಸುಹಾಸಣ್ಣ ನಮಗೆ ಅದು ಎಷ್ಟು ಕರರೂಪವಾಗಿ ಒಂದು ಡೈರಿ ಮಾಡಿ ಅದರಲ್ಲಿ ಈ ಥರ ಬರೆಸ್ಕೊಂಡು ಎಲ್ಲರಿಗೆ ಒಂದು ಟಾಕ್ ಕೊಟ್ಟು ಅವ್ರನ್ನ ಇಂಟ್ರಾಕ್ಷನ್ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮನ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಾರ್ತಿಕ್ ಅವರು ಮತ್ತು ನಮ್ಮ ಪೈಯಾರ್ನ ಶೃಂಗಾರ ಮೋಟರ್ಸ್ನ ಶಿವರಾಮ್ ಶೆಟ್ಟಿಯವರು ಭಾಳ ಕಷ್ಟಪಟ್ಟು, ಬಹುಶಃ ಅವರು ಈ ಕಡೆ ಬರಲೇ ಇಲ್ಲ, ದೂರದಲ್ಲಿ ನಿಂತ್ಕೊಂಡು ಎಲ್ಲೊಂದು ಕಡೆ ಪಾರ್ಕಿಂಗಲ್ಲಿ ನಿಂತ್ಕೊಂಡು ಅಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಎಲ್ಲ ಮಾಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಅವ್ರು ನೆನಬೇಕಾಗ್ತದೆ. ಹಾಗೆ ಬೆಳಪು ದೇವಪ್ರಸಾದ್ ಶೆಟ್ಟಿಯವರು ಅತಿಥಿ ಸತ್ಕಾರದ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತೇನೆ. ಹಾಗೆ ದೇವಿಚರಣ್ ಶೆಟ್ಟಿಯವರು ಮೆರವಣಿಗೆಯ ಒಂದು ಭಾಳ ದೊಡ್ಡ ಭಾರವನ್ನು ಹೊತ್ತಿದ್ರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಷ್ಟು ಮಾತ್ರ ಅಲ್ಲ, ಎಲ್ಲ ಕಡೆ ತಿರುಗಾಟ ಮಾಡಿದ್ದಾರೆ. ಹಾಗೆ ಸುನೀಲ್ ಶೆಟ್ಟಿ ಕಾಪುವಿನ ಜಪ್ಪುವಿನ ಬಂಟರ ಸಂಘ ಅಧ್ಯಕ್ಷರು, ಭಾಳ ಯುವಕ, ಒಂದು ಒಳ್ಳೆಯ ತಂಡವನ್ನು ಕಟ್ಟಿಕೊಂಡು ಆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ.
ಕಳತ್ತೂರಿನ ಲೀಗಲ್ ಕಮಿಟಿಯ ಒಬ್ಬ ಅಧ್ಯಕ್ಷನಾಗಿ ಉಮೇಶ್ ಅಣ್ಣವರು, ನಮ್ಮ ಖ್ಯಾತ ವಕೀಲರು ಕಳತ್ತೂರಿನ ಉಮೇಶ್ ಶೆಟ್ಟಿಯವರು, ಆರೋಗ್ಯ ಸಮಿತಿಯ ಡಾಕ್ಟರ್ ಪ್ರಶಾಂತ್ ಶೆಟ್ಟಿಯವರು, ಅಲ್ಲಿ ಪ್ರಶಾಂತ್ ನರಸಿಂಹನ ಅವರು ಅಲ್ಲಿಯ ನಮ್ಮ ಉಡುಪಿಯ 2ನೇ ಬಾರಿಗೆ ಹೋಮ್ ಗಾರ್ಡ್ಸ್ ಕಮಾಂಡೆಂಟ್ ಆಗಿದ್ದಾರೆ. ಅವರು ಕೂಡ ದೊಡ್ಡ ಸೇವೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಹಿಳಾ ಸಮಿತಿಯಿಂದ ವಿಜಯಲಕ್ಷ್ಮಿ ಅಕ್ಕನವರು, ಜ್ಯೋತಿ ಶೆಟ್ಟಿಯವರು, ಹಾಗೆ ರೇಷ್ಮಾ ಶೆಟ್ಟಿಯವರು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಒಂದು ಒಳ್ಳೆಯ ತಂಡವನ್ನು ಕಟ್ಟಿಕೊಂಡು ಭಾಳ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಹಾಗೆ ನಾವು ಬಹುಶಃ ಡೇ ಒನ್ನಿಂದ ನಮ್ಮ ಜೊತೆ ಇದ್ದಂಥವರು ನಿತೇಶ್ ಶೆಟ್ಟಿಯವರು, ನಮ್ಮ ಹೆಮ್ಮೆಯ ಹುಡುಗ, ಭಾಳಷ್ಟು ಕಷ್ಟಪಟ್ಟು ನಮ್ಮಿಂದ ಒಂದಷ್ಟು ಸಿಟ್ಟು ಬಂದಾಗ ನಾವು ಇನ್ಯಾರಿಗೆ ಬೈಬೇಕು, ನಮ್ಮಿಂದ ಸಣ್ಣವರಿಗೆ ಬೈಬೇಕು, ನಮ್ಮ ಸಿಟ್ಟು ಹೊರಗೆ ಹೋಗಬೇಕಾದ್ರೆ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ನಿತೇಶ್ ಶೆಟ್ಟಿಯವರು. ನಾನು ಅತ್ಯಂತ ಪ್ರೀತಿಸುವ ಗೌರವಿಸುವ ಹುಡುಗ. ಭಗವಂತವರಿಗೆ ಇನ್ನಷ್ಟು ಒಳ್ಳೆಯ ಹೆಸರನ್ನು, ಕೀರ್ತಿಯನ್ನು ಸಮಾಜ ಕೊಡಲಿ ಎಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಬಾರ ಅಂತ ಹೇಳಿದ್ರೆ ನಾವು ನಿತೇಶ್ಗೆ ಒಬ್ಬರಿಗೆ ಫೋನ್ ಮಾಡ್ತಿದ್ವಿ, ನಿತೇಶ್ ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿ ನಿತೇಶ್ ಎಲ್ರಿಗೂ ಒಂದು ಸುದ್ದಿಯನ್ನು ಮುಟ್ಟಿಸಿ. ಈಗ ಇಲ್ಲಿ ಇಷ್ಟು ಜನ ಬರಲಿಕ್ಕೆ ಕೂಡ ಕಾರಣ ನಿತೇಶ್ ಅವರ ಒಂದು ಸಂಪರ್ಕ. ಹಾಗಾಗಿ ಆ ಬಾಲಕನಿಗೆ ಅವರ ಭವಿಷ್ಯ ಉತ್ತರೋತ್ತರವಾಗಲಿ, ಉಜ್ವಲವಾಗಲಿ ಅಂತ ನಾನು ಬಯಸ್ತೇನೆ. ಹಾಗೆ ನಮ್ಮ ಬಾಲಣ್ಣ ನಮ್ಮವರೇ, ಬಹುಶಃ ಪ್ರಕಾಶನಿಗೆ ಮಾತ್ರ ಭಾವ ಅಲ್ಲ, ನಮಗೂ ಕೂಡ ಭಾವನೆ. ಈಗ ನಾವು ಭಾವ ಅಂದರೆ ಕರೆಯೋದು ಅವ್ರನ್ನ. ಅಂತ ಬಾಲಣ್ಣ ತುಂಬ ಕಷ್ಟಪಟ್ಟಿದ್ದಾರೆ. ಬಹುಶಃ ಆ ಸೈಟಲ್ಲಿ 24 ಗಂಟೆ ಕೂಡ ಬಹುಶಃ ನಾನು ಕಪ್ಪಾಗಿದ್ದು ನಾನು ಮತ್ತು ಬಾಲಣ್ಣ ಇಬ್ಬರೇ, ಮತ್ತೆಲ್ಲ ಬೆಳಿಗ್ಗೆದ್ರು, ಕಲರ್ ಹೋಗಲೇ ಇಲ್ಲ ಅಂತ ದೊಡ್ಡ ಕೆಲಸವನ್ನು ಬಾಲಣ್ಣ ಮಾಡಿದ್ದಾರೆ. ಹಾಗೆ ಈಶ್ವರ್ ಅವರು ನಮ್ಮ ನಾನು ಹೇಳ್ತಾ ಇದ್ದೆ, ಭಾಳ ದೊಡ್ಡ ಜವಾಬ್ದಾರಿಯನ್ನು ಈಶ್ವರ್ ಹೊತ್ತಿದ್ದಾರೆ. ಬಹುಶಃ ರಾತ್ರಿ 3 ಗಂಟೆ ತನಕ ಫೋನ್ ಮಾಡಿದ್ರು ಕೂಡ ಈಶ್ವರ್ ಇದ್ದಿದ್ದರು. ಅಂತ ನಮ್ಮ ಕುಟುಂಬದ ದೊಡ್ಡ ಬಂಗಾರ ಅದು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಆಸ್ತಿ ಮಾಡೋದು ಬೇಡ, ಇಂಥ ಮಕ್ಕಳಿದ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಇಲ್ಲ ಅಂತಕ್ಕಂಥ ಮಾತನ್ನು ಬಾಲಣ್ಣ ಹೇಳ್ತಿದ್ದೆ. ಅಂತ ಒಳ್ಳೆಯ ಹುಡುಗ, ಅವರಿಗೆ ಉಜ್ವಲವಾದ ಭವಿಷ್ಯವನ್ನು ನಾನು ಹಾರೈಸ್ತೇನೆ. ಹಾಗೆ ಯಮುನಾ ಪುರುಷೋತ್ತಮಣ್ಣವರು, ನಾವು ಸ್ಟಾರ್ಟಿಂಗ್ ಹೋದಾಗ ಇಲ್ಲಿ ಹೇಗೆ ಮಾಡೋದಪ್ಪ ಅಂತಿದ್ವಿ. ಅವರಿಗೆ 1 ವಾರ ಟೈಮ್ ಕೊಡಿ ಮತ್ತೆ ನೋಡಿ ಅಂತ ಹೇಳಿದರು. ಕೊನೆಗೆ ಅದ್ಭುತವಾದ ರೀತಿಯಲ್ಲಿ ನಮ್ಮ ಪುರುಷೋತ್ತಮ ಶೆಟ್ಟಿಯವರು ಬಹಳ ಕಷ್ಟಪಟ್ಟು ಕೊನೆಯವರೆಗೆ ಆ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಕೂಡ ಭಗವಂತ ಇನ್ನಷ್ಟು ಯಶಸ್ಸನ್ನು ತಮ್ಮ ಬದುಕಲ್ಲಿ, ವೃತ್ತಿ ಬದುಕಲ್ಲಿ ಕೊಡಲಿ ಅಂತಕ್ಕಂಥ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಹಾಗೆ ನಮ್ಮ ಪ್ರಚಾರದ ವ್ಯವಸ್ಥೆಯನ್ನು ಜನತಾ ಪಬ್ಲಿಸಿಟಿಯ ಹರ್ಷ ಮತ್ತು ಚರಣ್ ಶೆಟ್ಟಿಯವರು, ಇವತ್ತು ಅವ್ರ ತಂದೆ ಸ್ವರ್ಗಸ್ಥರಾಗಿದ್ದಾರೆ. ಆ ಕಾರಣಕ್ಕೆ ಬರಲಿಲ್ಲ ಅವರು. ಭಾಳ ದೊಡ್ಡ ಎಲ್ಲಿ ಬೇಕಾದ್ರಲ್ಲಿ ಕಟಾಫ್ಸ್ ನೋಡ್ತಿದ್ವಲ್ಲ, ಬೆಳಿಗ್ಗೆ ಹೇಳಿದರೆ ಸಾಯಂಕಾಲ ಒಂದು 10 ಕಟಾಫ್ಸ್ ಬೀಳ್ತಿದ್ವು. ಹಾಗಾಗಿ ಮತ್ತು ನಮ್ಮ ಕಾಪುವಿನ ಸಮಾಜ ರತ್ನ ಅವರು ಇವತ್ತು ಬಾಂಬೆ ಹೋಗಿದ್ದಾರೆ. ನಮ್ಮ ಲೀಲಾಧರ್ ಶೆಟ್ಟಿಯವರು ಕೂಡ ಆ ಭಾಗದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಒಂದಷ್ಟು ನಮ್ಮ ಮರ್ಯಾದೆಯನ್ನು ಉಳಿಸಿದ್ದಾರೆ. ಹೀಗಾಗಿ ಜಾಸ್ತಿ ಇವತ್ತು ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ, ಕೇವಲ ನಮ್ಮ ಸಮಾಜ ಮಾತ್ರ ಅಲ್ಲ, ಬೇರೆ ಬೇರೆ ಸಮಾಜದವರು. ಹಾಗೆ ನಮ್ಮ ಇನ್ನು ಉದಯ್ ಶೆಟ್ಟಿಯವರು, ರೇಷ್ಮಾ ಮತ್ತು ಉದಯ್ ಶೆಟ್ಟಿಯವರು ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರನ್ನ ಕೂಡ ಸಂಬಂಧ ನೆನೆಸ್ತೇನೆ. ಇನ್ನು ಬೈಲೂರಿನ ಸುಧೀರ್ ಹೆಗ್ಡೆ, ನಾನು ಹೇಳ್ತಾ ಇದ್ದೆ, ಬೇರೆ ಬೇರೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ಬೋದು, ಆದರೆ ನಮ್ಮ ಚಿಂತನೆಯಲ್ಲಿ, ನಮ್ಮ ವಿಚಾರದಲ್ಲಿ ಬೇರೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತಕ್ಕಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೆ. ನಾನು ಏನೇ ಒಂದು ಸಂಕಲ್ಪ ಮಾಡಿದರೆ ಮೊದಲು ನಾನು ತಿಳಿಸುವಂಥದ್ದು ನಮ್ಮ ಸುಧೀರ್ ಹೆಗ್ಡೆ ಅವರಿಗೆ. ಅವರು ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ತೇನೆ ಅಂತ ಹೇಳ್ತಾ, ಇನ್ನೂ ಒಂದಷ್ಟು ಜನರನ್ನ ನಾನು ಹೇಳಿದ್ನಲ್ಲ, ಒಬ್ಬರಿಂದ ಇಬ್ಬರಿಂದ ಒಂದು 50-100 ಜನರನ್ನು ಮಾಡಲಿಕ್ಕೆ ಆಗದ ಕೆಲಸವನ್ನು ಇವತ್ತು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ. ಒಬ್ಬ ಅಧ್ಯಕ್ಷನಲ್ಲಿ ಖಂಡಿತವಾಗಿ ಅವ್ರನ್ನೆಲ್ಲರನ್ನ ನೆನೆಸ್ತಾ, ನೀವೆಲ್ಲ ಸಿಕ್ಕಿರೋದು ನನ್ನ ಬದುಕಿನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಅತ್ಯಂತ ನತಮಸ್ತಕನಾಗಿ ನಿಮ್ಮ ಹನಿ ಹನಿ ಬೆವರು ಕೂಡ ಈ ಯಶಸ್ಸಿಗೆ ಕಾರಣ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ ಸ್ನೇಹಿತರೆ. ನಿಮ್ಮ ಒಂದು ಕಡೆ ಹೇಳ್ತಾರಲ್ಲ, ಧರ್ಮಲೀಲೆಯೋ ಕಾಣೆ, ಕರ್ಮಜಾಲವೋ ಕಾಣೆ, ಅದು ಬುದ್ಧಿ ಆಚೆಗಿನ ಮಾತು, ಭವದಲ್ಲಿ ಕಾಣೆ ಪ್ರೀತಿಯ ದೋಸ್ತನಂತೆ ನಿಮ್ಮ ಪ್ರೀತಿಗೆ ಮತ್ತೆ 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 ಚಿರೋಣಿ ಅಂತಕ್ಕಂಥ ಮಾತನ್ನು ನಾನು ಮಾತನ್ನು ಮುಗಿಸ್ತೇನೆ. ವೇದಿಕೆಡು ಸನ್ಮಾನದ ಮಾನಾದಿಗದ ಪೀಠಗೆ ಆತ್ಮೀಯವಾದ ಮೋಕೆಡೆ ಸ್ವಾಗತ ಮಾಡ್ತಂದಲ್ಲ ಡಾಕ್ಟರ್ ಎಂ ಮೋಹನ್ ಆಳ್ವೇರಿನ ದೇದಿ ಇಲ್ಲಗ ಕರ್ಣ ಆಗಸ್ಟ್ ತಿಂಗಳ నుంచి ಈ ಸಮಿತಿ ದಕ್ಕಲು ಪೋತಿನಕ್ಕೆ ಖಂಡಿತವಾದ ಲೆಕ್ಕಪ್ಪ ಅಂದು ಏತು ಸರ್ತಿ ಪೊಂಡಲ ಆತು ಸರ್ತಿ ಬಾರಿ ಪೊರ್ಲುದ ನಾನ್ ವೆಜ್ ಒನಸದೊಟ್ಟಿಗೆ ತೆಲಿಕೆ ಮೊನದೊಟ್ಟಿಗೆ ಕುಶಲ್ದ ಪಾತೆರದೊಟ್ಟಿಗೆ ಮಾತೆರೆಲ್ಲ ಅರ್ಕಿದ ಆತಿದ ತಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಯಿನ ಒಂಜಿ ಬೆಂಬಲ ಉಂಡೊಂದು ಪಂತಿನ ಮಾತ್ರ ಅವಿನ ಕಡ್ಡೆ ಮುಟ್ಟಲ ಉತ್ತುದು ಮಲ್ತಿದ್ದಾರೆ. ಆ ತೆತ್ತದ ಮರಣಿ ಅಷ್ಟ ಜನಕ್ಕೆ ಅವನಿಗೆ ಕೊರೋನಾ ಸಿಕ್ಕಿನ ಅಶಕ್ತರೇ
ಅಶಕ್ತರಿಗೆ ಕೊರ ಸಹಾಯಧನ ದಾದ ಉಂಡ ಐತ ಮಾತ್ರ ಸೆಲೆಕ್ಷನ್ ಮಂತದ್ದು ಅಕಲ್ನ ಡೀಟೇಲ್ ಕಲೆಕ್ಟ್ ಮಂತದ್ದು ಅಕಲ್ನ ಸಂಪೂರ್ಣ ಮಾಹಿತಿ ಜೊಟ್ಟಿಗೆ ಅಕ್ಲಿನಿಡೆ ಬರ್ಪವನ ಅಂಚಿನ ವ್ಯವಸ್ಥೆ ಪೂರೆಲ್ಲ ಬಾರಿ ಅಚ್ಚುಕಟ್ಟಾದ ನಿರ್ವಹಣೆ ಮಂತಿದ್ದಾರೆ. ಅಂಚನೆ ನಮ್ಮ ಪ್ರಸಾದ್ ರೈ ಕಲ್ಲಿಮಾರನೊಟ್ಟಿಗೂ ಆ ಒಂಜಿ ವೇದಿಕೆ ನಿರ್ವಹಣೆ ವರ್ಷ ಒಂಜಿ ಅಶಕ್ತರಿಗೆ ಕೊರ್ಕೊಂಡು ಅಂಚಿನ ಒಂಜಿ ಘೋಷಣೆ ಮಂತಿದ್ದಾರೆ. ಐತಲ ಸಂಪೂರ್ಣ ಜವಾಬ್ದಾರಿ ಡಾಕ್ಟರ್ ಮೋಹನ್ ಆಳ್ವರಿಗೆ ಒಂದು ದಿನ ವೇದಿಕೆ ಉಲ್ಲೇಖ ಮಂತಿದ್ದಾರೆ. ಅಂಚಾದ ದೇವರ ಸಂಪೂರ್ಣ ಅನುಗ್ರಹ ಡಾಕ್ಟರ್ ಮೋಹನ್ ದಿನೋಲ ಬೈಯಡು ಅಂದ ದಿನೊಟ್ಟು ಏರೇರು ಗೆಲ್ಲಿದೇರು ಏರೇರು ರೆಕಾರ್ಡ್ ಮಲ್ದೇರು ಅಕ್ಲಿನ ಬೈಯದ ಬಿಡ್ತುಗು ಯಾನ್ ಇತಿದೇ ಸನ್ಮಾನ ಮಲ್ಪುಡಂಚಿನ ಕಾರ್ಯಕ್ರಮ ಇತ್ತಿಂಟ ಅದ್ರ ಬಣ್ಣ ಒಂಚೂರು ತಡಾಂಡು ಸೇರ್ದಿನ ಸರದೆ ಬಂದುಲೆ ನಾವು ಮಾತ ಒಂಜಿ ಬಂಟೇರ್ನ ಜನಾಂಗೋಡು ಪುಟದಿನಕ್ಕಲು ಅವು ಪೂರ್ವ ಜನ್ಮದ ಪುಣ್ಯದ ಫಲೊಟ್ಟು ಈ ಜನ್ಮೋಡು ಬಂಟೇರ್ನ ಜನಾಂಗೋಡು ಬೊಕ್ಕ ನಮ್ಮ ಹಿಂದೂ ಧರ್ಮೋಡು ಪುಟದಿನಿ ಪಂಡ್ದು ಯಾನ್ ನೆನಪೊಂಬೈದ್ನೆ ನಂಗೊಂಜಿ ವಿಶೇಷವಾಯಿನ ದೇವರ ಶಕ್ತಿ ಕೊಡ್ತೇವೆ. ಒಂಜಿ ನಮ್ಮ ನಂಗೆ ಒಂಜಿ ಒವ್ವೇ ಒಂಜಿ ಕೆಲಸ ಕೊಂಡ ಅವಿನೊಂಜಿ ಬದ್ಧತೆಡು ಒಂಜಿ ಸಮರ್ಪಣಾ ಮನೋಭಾವಡು ದೇವರು ಕೊಡ್ತಿನ ಏತ ಶಕ್ತಿ ಉಂಡು ಅವೇನು ದೀದು ಭಾರಿ ಮಲ್ಲ ವಿಶಾಲ ಮನೋಧರ್ಮೋಡು ಮಲ್ಪುಣಂಚಿನ ಭಾರಿ ಮಲ್ಲ ಶಕ್ತಿ ನಮ್ಮಡುಂಡು. ಅವು ಪ್ರತಿ ಒಂಜಿ ಹಳ್ಳಿ ತೊಗೊಂಡಲ್ಲ ನಮ್ಮ ಕ್ಷೇತ್ರೋಡು ನಮ್ಮ ಒಂಜಿ ಆ ಜವಾಬ್ದಾರಿ ತೊಗೊಂಡು ಮಲ್ಪುಣ ನಂಗೆ ಗೊತ್ತಿತ್ತಿನ ನಮ್ಮ ನೆತ್ತಿರಡೆ ನಮ್ಮ ಪೂರ್ವಜರವಿನ ಕೊಡ್ತೇವೆ. ಮೂರನೇ ಪ್ರಕಾಶ್ ಶೆಟ್ಟರಿಗೆ ಅಲ್ಪ ವರ್ಷ ಸನ್ನೇನು ಲೆಕ್ಕೋಡು ಇನಿ ಅವಿನ ನಮ್ಮ ಸರಿಯಾದ ಆ ಕೆಲಸ ಮಲ್ಪುಣಗ ಖಾಲಿ ಜನ ಮರಡೋ ಜಾತ್ರೆ ಮರಡೋ ನತ್ತು ಅವಿನ ಸರಿಯಾದ ಸೂಕ್ಷ್ಮಡು ಗಮನಿಸಂಡ ಒಂದು ನೂದು ಸಂದೇಶನು ಎಂಕುಲು ಸಮಾಜಕ್ಕೂ ಕೊರ್ತ ಇದು ಭಾರಿ ಮುಖ್ಯ. ಒಂದು ನೂದು ಸಂದೇಶನು ಅದನ್ನ ಪುದರಡು ಮಲ್ತಿನ ಕಾರ್ಯಕ್ರಮೋಡು ಅವಿನ ಸಮಾಜಕ್ಕೂ ನಮ್ಮ ಕೊರ್ತ. ಒಂಜಿ ಪ್ರಕಾಶ್ ಶೆಟ್ಟರು ಭಾರಿ ಮುಖ್ಯವಾಯಿನ ಇನಿ ದುಡ್ಡು ಮಸ್ತ್ ಜನಟೊಪ್ಪು ಆಂಡ ದುಡ್ಡು ದೊಟ್ಟಿಗೆ ಹಲವಾರು ಒಂಜಿ ಸಮಾಜ ಒಂಜಿ ಮನ್ನಣೆ ಕೊರ್ಪುಣಿಂಚಿನ ಗುಣಕುಳಿ ತಿನ್ನಾಂಡ ಸಮಾಜ ಎಂಚ ಮನ್ನಣೆ ಕೊರ್ಪುಣು ಪನ್ಪಿಣಿ ಮುರ ನಮ್ಮ ತೂತ ಯಾನು ಎನ್ನ ಜೀವಮಾನೋಡು ಒಂಜಿ ವ್ಯಕ್ತಿಗೆ ಬೋಡಾದ ಇನಿ ಈತು ಒಂಜಿ ಪೊರ್ಲುದ ಕಾರ್ಯಕ್ರಮ ಮಲ್ಪನೇನು ಯಾನು ಮಸ್ತ್ ಬೇತೆ ಕಾರ್ಯಕ್ರಮ ಬಂದೆ ಆಂಡ ಒಂಜಿ ವ್ಯಕ್ತಿಗೆ ಬೋಡಾದ ಒಂಜಿ ಈತು ಇಡೀ ಸಮಾಜ ಸೇರಿದು ಒಂಜಿ ಮಲ್ಪುಣೆ ಅನ್ನ ಕಾರ್ಯಕ್ರಮ ತೋಯಿನಿ ಮುರಂದನೇ ಎನ್ನ ಜೀವಮಾನೋಡು ಅದಕ್ಕೆ ಕಾರಣ ಉಂಟು. ಒಂಜಿ ಆರು నేను ಇನ್ನು ಎಷ್ಟೋ ಜನಕ್ಕೆ ಅಜ್ಪ ವರ್ಷ ಹಾಕೊಂಡು ಅಜ್ಪ ವರ್ಷ ಆನಾಗ ಮಸ್ತ್ ಜನ ಬೇತೆ ರೀತಿಯ ಆಚರಣೆ ಮಲ್ಪೇರು ಅಕಲ ಕುಟುಂಬ ಅವಿನ ಮಾತು ಪತ್ತೊಂದು ಪಿಡೆ ಊರಿಗೆ ಹೋಗಿ ಬರ್ಪೇರು ಸಂತೋಷ ಕೂಟ ಮಲ್ತೊಂದು ಬರ್ಪೇರು ದೇವರಿಗೆ ದೇವಸ್ಥಾನ ಹೋದು ಬೇತೆ ದಾನ ಧರ್ಮ ಪೂಜೆ ಪುರಸ್ಕಾರ ಮಲ್ಪೇರು ಇನಿ ಆರು ಅದನ್ನ ಪೂರ ಆಪ್ತೇರ್ನಕ್ಕಲು ಒಟ್ಟಾದ ಒಂಜಿ ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ಪೋಣ ಪಂಡದು ಮಾತೆಲ್ಲ ಹೋದಾಡ ಕೇರ್ನಾಗ ಆರು ಒಂಜಿ ಕೆಲವು ಅದನ್ನ ವಿಷಯವನ್ನು ಸ್ಪಷ್ಟವಾದ ಪಂಡದು ಮಲ್ಪೊಡ್ಡ ಕಡೆಗೆ ಎನ್ನೋ ಒಂಜಿ ಕೆಲವು ಇಂಚಿನ ವಿಚಾರ ಉಂಟು ಅವೇನು ಮಲ್ತದ ಮಾತ್ರ ಒಪ್ಪುವೇನು ಪನ್ಪಿನ ಪನ್ನೆಡ್ತ ಮಿತ್ತದ್ದು ಅವು ಆ ಕಾರ್ಯಕ್ರಮ ಆದುಪೋಂಡು ಎಂಕ ಭಾರಿ ಸಂತೋಷ ಆಯ್ನ ಪನ್ನಾಗ ಮಸ್ತ್ ಸಮಾಜ ದಯಬಣ್ಣ ಮಡಪುಣ ವಿಶಾಲ ಪ್ರತಿ ಸತ್ತಿಲ ಪಣಂತೇರು ಇನ್ನು ನಮ್ಮ ಜಾತಿ ಸೀಮಿತ ಆದ ಪರಬಲ್ಲಿ ಇಡೀ ಸಮಾಜದ ಪರಿಕಲ್ಪನೆ ಪೋಡು ಒವ್ವೇ ಮಲ್ಪುಣ ನಮ್ಮ ದಾನ ಧರ್ಮಪ್ಪು ಗೌರವ ಕೊರ್ಪಿನಪ್ಪು ಅವು ಮಾತಲ ಇನ್ನು ಸಮಸ್ತ ಜನಕ್ಕಲೇನು ದೀನಿ ನಾವು ಮಲ್ಪೋಡು ಪನ್ಪಿನ ಭಾರಿ ಮಲ್ಲ ಪಾತ್ರನಾರು ಪಣಂತೇರು ಅಪಪಗ ಸರಿ ಐತೆ ಲೆಕ್ಕೋಡು ಭಾರಿ ಪ್ರಾಮುಖ್ಯವಾದ ಇಷ್ಟೆತ್ತಿನಂಚಿನ ಕೆಲವು ದಾನ ಧರ್ಮಗಳು ಕುಡೂರಿನ ಆಶಯವಾದಿತ್ತಿನಂಚಿನ ವ್ಯಕ್ತಿಗಳಿಗೆ ಅಕ್ಲಿಗೆ ದಾದಾನ ಒಂಜಿ ಗೌರವ ಧನ ಕೊಡ್ದು ಆ ದುಡ್ಡುನು ಅಕಲು ಒಂಜಿ ಡೆಪಾಸಿಟ್ ಇದು ಐತ ಮುಖಾಂತರದಾಲ ಬಡ್ಡಿ ಅಕಲು ಒಂಜಿ ಜೀವನ ಪರ್ಯಂತ ಜೀವನ ಮಲ್ಪುಣಂಚಿನ ಆ ಓಡನ್ ಪಂಪಿನ ಪಾತ್ರದ ಮಿತ್ತು ಆ ಒಂಜಿ ಎತ್ತು ಪೊರ್ಲ ಒಂಜಿ ಕಾರ್ಯಕ್ರಮ ಆದುಪೋಂಡು ಐದು ಬೊಕ್ಕ ಎಂಕ ಗೌರವ ದಿತ್ತು ನಡ್ದುಂಬು ಎಲ್ಲಕನೇ ಕೆಲಸ ಮಲ್ತಿನ ಬೇತೆ ಕ್ಷೇತ್ರ ಕೆಲಸ ಮಲ್ತಿನ ಅಂಚಿನ ಮಸ್ತ್ ಜನ ಕುಂಡೇರು ಅಕ್ಲಿನ ಒಂಜಿ ಗೌರವಿಸೋದು ಯಾನ್ ಬೊಕ್ಕ ಗೌರವ ದಿತ್ತೊಂಡ ಮಾತ್ರ ಎಡ್ಡೆ ಪನ್ಪಿನ ಒಂಜಿ ಪಾತ್ರೆ ಪಂಡೇರು ಅವು ಲಂಚನೆ ಇನಿ ಮುರನೇ ಒಂಜಿ 18 ಜನಕ್ಕೆ ನಮ್ಮ ಗೌರವ ಮಲ್ತಿನ ಒಂಜಿ 20 ಜನ ಅಶಕ್ತರಿ ಕೊರ್ನ ಒಂಜಿ ಸಹಾಯ ಅವು ಮಾತೆಲ್ಲ ಎಷ್ಟೋ ಸತಿ ಮಸ್ತ್ ಜನ ಬಂದರಿ ಎಂಚ ನಿಗುಲವೇನಂಜಿ ಅದು ಪೊರ್ಲುಡ ನಡಪಾದ ಕೊರಿಯಾರ ಬಂದು ಅವು ನಮ್ಮ ಜಾತಿಗೆ ಸೀಮಿತ ಜೀವನದೆ ಸಮಸ್ತ ಲೋಕೊಂಡಿ ಮಲ್ತಿನ ಭಾರಿ ಪೊರ್ಲುದ ಕೆಲಸ. ಈ ವಿಷಯಡು ಯಾನ್ ಭಾರಿ ಎಂಕ ಖುಷಿ ಆತಂದು ಎಂಕ ಪ್ರಕಾಶ್ ಶೆಟ್ಟಡ ಏತು ಅರಗೆ ಅರ್ಧ ಬಿತ್ತು ಎಂಕ ಅಪಾರವಾಯಿನ ಗೌರವ ಇನ್ಯಾರು ಮಲ್ತಿನ ಪ್ರತಿ ಒಂಜಿ ಸಾಧನೆ ತೋತ ಖಂಡಿತ ನಾವು ಮಾತೆರ್ಲ ಒಂಜಿ ದೇವರನ್ನ ಒಂಜಿ ದಯನ್ ಆ ನಮ್ಮ ಏಪಲ ಕಾತೊಂದು ನಮ್ಮ ಕೆಲಸ ನಕಲು ದೇವರನ್ನ ಒಂಜಿ ದಯೆತ್ತನ ಮಾತ್ರ ಆಶೀರ್ವಾದನ ಮಾತ್ರ ಓಲ ಕೆಲಸ ಮಾಡ್ತಾರೆ ಸಾಧ್ಯ ಅವೇನು ಮುರಂದರ್ನ ಸಮಾರಂಭಡು ನಮ್ಮ ಹೆಜ್ಜೆಗೆ ತೂತ ಆ ಸಮಯ ಏತು ಕಷ್ಟ ಸಾಧ್ಯವಾಯಿನ ಸಮಯ ಅಂಚಿದು ಬೇತೆ ರೀತಿಯ ಕಷ್ಟೋಲ್ ನಂಗೆ ಆ ಸಮಯ ಇಡ್ತಂದು ಆನ್ಲ ಒಂಜಿ ದೇವರನ್ನ ಐಕೊಂಜಿ ದಯ ಏತಿತ್ತಂದು ಅವು ನಿರ್ವಿಘ್ನವಾದ ಆಯ್ನ
ಐಟ್ಲ ಅವರಿಗೆ ಕೆಲವು ಸಂದರ್ಭ ಅವರಿಗೆ ಮಾತ್ರ ಸಾಧ್ಯ ಯಾನು ಅವನ್ ಏಪಲ ಮುಟ್ರೆ ಬೋತಿ ಓ ಮನ್ನಗ ಈ ರಾಜಕಾರಣಕ್ಲಿನ ಆವಡು ಅತ್ತನ ಈ ಬಾರಿ ಗ್ಲಾಮರ್ಕಿನ ವ್ಯಕ್ತಿಲೆ ನಾಡು ಆಂಡ ಆರವಿನ ಪಣೊಂತೇರು ಅರಿಗೆ ದಾಯಿ ಬಣ್ಣಗ ಅರಿಗೆ ಮಸ್ತ್ ಅರ್ನ ಮೆತ್ತಿ ಇಷ್ಟೆತ್ತಿನಂಚಿನ ಮಸ್ತ್ ರಾಜಕಾರಣಕ್ಲೇರು ಅವು ಆ ಪಕ್ಷ ಈ ಪಕ್ಷ ನಿಜ್ಜಿ ಅಂಚಿನವರಿಗೆ ಮಸ್ತ್ ಗ್ಲಾಮರ್ದ ಫಿಲ್ಮ್ದ ಅಕ್ಕಳು ಮಾತಾರೆ ಮಸ್ತ್ ಅಕ್ಲೆ ಸಹಾಯ ಮಲ್ದೇರು ಅಕ್ಕಳ ಮಾತಾರಿಗೆ ಪ್ರೀತಿ ಉಂಡು ಅಕ್ಕಳು ಮಾತ ಏಪಲ ಅದನ್ನ ಕಾರ್ಯಕ್ರಮ ಉಪ್ಪು ತೂತೆ ಅವಳ ಏತು ಶೋಕರು ಪೊರ್ಲು ಬರ್ತದೆ ಅಂಚಿನ ಒಂಜಿ ಮುಖ್ಯಮಂತ್ರಿ ಬತ್ತದು ಒಂಜಿ 2 ಗಂಟೆ ಕಾಲ ಇಡೀ ಸಮಾರಂಭ ಕೊಲ್ಲೋದು ಅವಳ 6 ಗಂಟೆ ಪೋಪಿನ ಸಮೇತ ಆ ಫ್ಲೈಟನ್ನು ಕ್ಯಾನ್ಸಲ್ ಮಾಡ್ತದೆ ಕೂಡ 10 ಗಂಟೆ ಬಿಟ್ಟ ಕುಲ್ಲಿನ ಅವು ಅದ್ಭುತವಾಯಿನ ಐಟ್ ಗೊತ್ತಾಪು ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂಜಿ ಪ್ರಕಾಶ್ ಶೆಟ್ಟರ್ ಮಿತ್ತಿ ಏತು ಗೌರವ ಉಂಡು ಬಂದು ಗೊತ್ತಾಪು ಆ ಪಂಡಿನಂಚಿ ನಾಲ್ಕು ಮಾತ ಒಂಜಿ ಗೃಹ ಮಂತ್ರಿ ಬೈದಿನಿ ಆ ಸಿ.ಟಿ. ರವಿಯರು ಬೈದಿನಿ ಪೂರ ಇಡೀ ಒಂಜಿ ಅವಳ DCM ಅಶ್ವಥ್ ನಾರಾಯಣ್ ಬೈದಿನಿ ಇಡೀ ರಾಜಕೀಯ ಶಕ್ತಿ ಅಲ್ಪ ಬೈದಿನ ಐಡ್ ಬೊಕ್ಕ ಆ ಫಿಲ್ಮ್ ಆ್ಯಕ್ಟರ್ ನಕಲು ಅಕುಲಂಚನೆ ಎತ್ತು ಅರ್ನ ಮಿತ್ತೊಂಜಿ ಪ್ರೀತಿಡು ಅವು ಐಶು ಆದುಪರೆ ಅವು ಆತನ ಬೆತ್ತು ಯಶು ಆದುಪರೆ ಆತನ ಬೇತೆ ವ್ಯಕ್ತಿಲು ಆದುಪರೆ ಅಕ್ಲೆ ಪುನಃ ಮೆರಡ ಪುನಃ ಪ್ರೀತಿ ಏತು ಅವು ಮಾತ ಏತು ಪೊರ್ಲುಡು ಒಂಜಿ ಒವ್ವೇ ಒಂಜಿ ಗೊಂದಲದ ಅಂತೆ 8 ಜನ ಸೇರ್ನಿ ಸಮಯಕ್ಕೆ ಸರಿಯಾದ ಆಯ್ನಿ ಅವು ಪೂರ ದೇವರನ ದಯ ಮುಖ್ಯ ದೇವರನ ದಯ ಜಿನ್ನ ನನಗೆ ಓ ಮಲ್ಪೆರ್ಲ ಸಾಧ್ಯ ಆ ದೇವರ ದಯಟೇ ಒಂದು ಮಾತ ಕಾರ್ಯಕ್ರಮ ಆತನ ಬಂದೇನು ನಾನು ಹೆಚ್ಚು ದೀರ್ಘವಾದ ಪಾತ್ರಂದೆ ಅರ್ನ ಭಾರಿ ಪೊರ್ಲದ ಜಾಗವು ಯಾನೊಂಜೇ ಒಂಜಿ ದೇವರ ನಟ್ಟನು ಅದಕ್ಕೆ ಒಂಜಿ ಆತ ಪೊರ್ಲದ ಜಾಗ ಉಂಡು ಆ ಜಾಗಡು 1000 ಜನ ಬತ್ತದು ಅವಳು ಕಾರು ಉರಿಯರು ಎಷ್ಟೋ ಜನತೆ ಹಿರಿಯರ ನಕಲು ಬೈದೇರು ಮಾತಾಡ್ನ ಆಪ್ತರ ನಕಲು ಬೈದೇರು ಒಂಜಿ ಜಾಗದ 8 ಜನ ಬತ್ತದು ಒಂಜಿ ಪಾದಾರ್ಪಣೆ ಮಲ್ತದು ಮಾತೆಲ್ಲ ಎಡ್ಡೆ ಖುಷಿಟ್ಟು ಪೋಯಿರ್ನಾಂಡ ಆ ಜಾಗ ಒಂಜಿ ವಿಶೇಷವಾದ ಶಕ್ತಿ ಉಂಡು ಬಂದು ಯಾನು ನೆನತು ಬೈದನೆ ಆ ಜಾಗಡು ಭಾರಿ ಪೊರ್ಲುದ ಅರ್ನ ಒಂಜಿ ಯೋಗ್ಯತೆಗೆ ಸರಿಯಾದ ಅರ್ನ ಒಂಜಿ ಚಿಂತನೆಗೆ ಸರಿಯಾದ ಭಾರಿ ಪೊರ್ಲುದ ದುಂಬು ಅದ್ಭುತವಾಯಿನ ಅರ್ನ ಕನಸು ಆ ಜಾಗಡು ಮೂಡ್ದು ಬರೋಡು ಅದಕ್ಕೆ ನಾವು ಮಾತೆಲ್ಲ ಪ್ರಾರ್ಥನೆ ಮಾಡ್ಬೋದು ಆ ಜಾಗಡು ಎಡ್ಡೆ ಒಂಜಿ ನಮ್ಮ ಇಡೀ ಒಂಜಿ ಸಮಾಜಗೂ ಗೌರವಾನ್ವಿತವಾಯಿನ ಭಾರಿ ಮಲ್ಲ ಕೆಲಸ ಆ ಒಂಜಿ ಜಾಗಡು ಆವಡು ಅರೆಗ ಆ ದೇವರನ್ನ ಆಶೀರ್ವಾದ ಗುರು ಹಿರಿನ ಪೂರ ಆಶೀರ್ವಾದ ಸನ್ಮಿತ್ರನ ಸಾಕಾರ ಒದಗದು ಬರಡು ನಾನಾ ಥರದ ಎಡ್ಡೆ ಕೆಲಸ ಆವಡು ದೇವರ 100 ಕಾಲ ಬದುಕುನರಿಗೆ ಅವಕಾಶ ಕೊರಡು ಎಡ್ಡೆ ನೆಮ್ಮದಿ ಮಾತಾಡಿ ತಿಕ್ಕಡಂದು ಈ ಸಮಯಡು ಪಣೊಂದು ನನ್ನ ಏಪಲ ಅರ್ನ ಹೂವೇ ಒಂಜಿ ಕೆಲಸ ಅನಗ ಎಂಕುಲ ಇಡೀ ಎಂಕುಲ ಮಾತೆಲ್ಲ ಒಂಜೆತ್ತೊಂದು ದಿನ ನೆತ್ತು ಕೆಲಸ ಮಕ್ಕಳನ್ನ ಪ್ರತಿ ವರ್ಷ ಶಕ್ತಿ ಅರಿಗೆ ಗೊತ್ತಾತಂದ ಅರಿಗೆ ಗೊತ್ತುಂಡು ಅಂಚಾದು ಪುನಗ ಏಪ ಇರ್ನ ಎಡ್ಡೆ ಕೆಲಸ ಎತ್ತಲ್ಲ ಎಂಕುಲು ಏಪಲ ಇರ್ನೊಟ್ಟಿಗೆ ಉಲ್ಲ ಎಂಕ್ಲೆಗೆ ಮಾತು ಇರಡು ದುಂಬಿ ಎತ್ತು ಗೌರವ ಇತ್ತಂದು ಆಯ್ತು ಇಮ್ಮಡಿ ಗೌರವ ಇರ್ನ ಮಿತ್ತಿ ಎಂಕ್ಲೆಗೆ ಬೈದನ ಪಂಪಿನ ವಿಷಯಗಳು ಈ ಸಮಯ ಪಂಡದು ಅರೆಗಲ ಅರ್ನ ಧರ್ಮಪತ್ತಿಗ್ಲ ಅರ್ನ ಮಗಕ್ಕಲ ಮರ್ಮಲೆಗಲ ಅರ್ನ ಪೂರ ಕುಟುಂಬದಕ್ಲಿಗೆ ಅರ್ನ ಬಾವೆಪ್ಪು ಅರ್ನ ಭಾವನ ಮಗೆಪ್ಪು ಪ್ರತಿವರೆಲ್ಲ ಮಕ್ಕಳಿಗೆ ಪೂರ ದೇವರ ಎಡ್ಡೆ ಮಲ್ಪಣ ಈ ಸಮಯ ಪಂಡದು ಅಕ್ಟೋಬರ್ ಕೊನೆಯ ವಾರದಲ್ಲಿ ಹೋದ ವರ್ಷ ಸುರೇಶಣ್ಣ ಮತ್ತು ಪೂನಾ ಸಂತೋಷಣ್ಣ ಇನ್ನು ಎಕ್ಕಾರ್ ನಿತೀಶ್ ಅವರು ನನ್ನ ಬಳಿಗೆ ಬಂದರು. ನಾನು ಪಡುಬಿದ್ರೆಯಲ್ಲಿ ನನ್ನ ಮನೆಯಲ್ಲಿರುವಾಗ ಬಂದು ಒಂದು ಪ್ರಸ್ತಾವನೆ ಮಾಡಿದರು. ಪ್ರಸ್ತಾವನೆ ಏನು ಇಟ್ಟರು ಅಂತ ಹೇಳಿದರೆ, ಪ್ರಕಾಶಣ್ಣ ನಿಮ್ಮ 60 ವರ್ಷದ ಹುಟ್ಟಿದ ಹಬ್ಬವನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳಿ ನನಗೆ ಕೇಳಿಕೊಂಡ್ರು. ನಾನು ಮೊದಲನೇದಾಗಿ ಹೇಳಿದ್ದು ಬೇಡವೇ ಬೇಡ ಅಂತ ಹೇಳಿದೆ. ಯಾವುದೇ ಕಾರಣಕ್ಕೆ ಬೇಡ. ನನ್ನ 60ನೇ ವರ್ಷದ ಹುಟ್ಟುಹಬ್ಬ ನನ್ನ ಫ್ಯಾಮಿಲಿ, ನನ್ನ ಕುಟುಂಬಸ್ಥರ ಜೊತೆ ನಾನು ಹಾಂಗ್ಕಾಂಗ್ನಲ್ಲಿ ಕ್ರೂಸ್ನಲ್ಲಿ ನಾನು ಮಾಡಿದ್ದೆ. ಸುಮಾರು 8-10 ದಿನಗಳ ಕಾಲ ನಾವು ಎಲ್ಲರೂ ಅಲ್ಲಿಗೆ ಹೋಗಿ ಸೆಲೆಬ್ರೇಷನ್ ಮಾಡಿಕೊಂಡು ಬಂದಿದ್ದೇವೆ. ಆದ್ದರಿಂದ ನೀವು ದಯವಿಟ್ಟು 60ನೇ ವರ್ಷದ ಸಂಭ್ರಮವನ್ನು ಮಾಡೋದು ಬೇಡ. ಸುರೇಶಣ್ಣ ನಾನು ಮೊದಲಿಂದ ಹೇಳ್ಕೊಂಡು ಬಂದೇನೆ, ಯಾವುದೇ ಸಂಭ್ರಮಕ್ಕೆ ಯಾವ ಅಪೇಕ್ಷೆ ಅಥವಾ ಯಾವುದೇ ಒಂದು ಇಂಥ ಒಂದು ನಾನು ನನ್ನ ಈ ಒಂದು ಸಂಭ್ರಮ ಬೇಡ. ನನ್ನ ಖುಷಿಗೆ ನಾನು ಏನಾದರೂ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ನನ್ನ ಪ್ರಚಾರಕ್ಕೆ ನಾನು ಮಾಡಿಲ್ಲ. ದಯವಿಟ್ಟು ನೀವು ಈ ಸಂಭ್ರಮವನ್ನು ಮಾಡಬೇಡಿ ಅಂತ ನಾನು ಭಾಳ ರಿಕ್ವೆಸ್ಟ್ ಮಾಡಿಕೊಂಡೆ. ಕೊನೆಗೆ ಬಹಳ ಒತ್ತಾಯಪೂರ್ವಕವಾಗಿ ಅವರೆಲ್ಲ ನನ್ನ ಮನೆಗೆದ್ದು ನಾನು ಸೋತೆ ಅವರದ್ದು.
ಅವರ ಮುಂದೆ ನಾನು ಸೋತೆ. ನಾನು ಒಪ್ಕೊಂಡೆ. ಆವಾಗ ನಾನು ಅವ್ರಿಗೆ ಹೇಳಿದೆ, ಇದು ಭಾಳ ಖಾಲಿ ಬಂಟರ ಸಮಾಜಕ್ಕೆ ಸೀಮಿತವಾಗಿರಬಾರ್ದು, ಎಲ್ಲ ಸಮಾಜದವರನ್ನು ಕರೆದು ಎಲ್ಲರ ಜೊತೆಯಲ್ಲಿ ಈ ಸಂಭ್ರಮವನ್ನು ಆಚರಿಸಬೇಕು. ಇದು ಒಂದು ಕಂಡೀಷನ್. ಇನ್ನೊಂದು, ಈ ಅಶಕ್ತರು ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅವರಿಗೆರಡಿಗೆ ನನ್ನ MRG ಸಂಸ್ಥೆಯಿಂದ ಅವರಿಗೊಂದು ಸಹಾಯಧನ ಕೊಡುವ ಕಾರ್ಯಕ್ರಮ ಇದು 2 ಮಾಡಬೇಕು. ಇದು 2 ಮಾಡೋದಾದರೆ ಮುಂದುವರಿಸೋಣ ಅಂತ ನನ್ನ ಅನುಮತಿ ನಾನು ಅವರಿಗೆ ಕೊಟ್ಟೆ. ಹಾಗೆ ಒಪ್ಪಿಕೊಂಡಾದ ಮೇಲೆ ನಾನು ಎನಿಸಿದ್ದೆ, ಇದು ಎಲ್ಲಾದರೂ ಒಂದು ಅಮ್ಮಣಿ ರಾಮನ್ ಶೆಟ್ಟಿ ಹಾಲ್ನಲ್ಲಿ ಅಥವಾ ಇಲ್ಲಿ ಪೈ ಹಾಲ್ನಲ್ಲಿ ಅಲ್ಲೇ ಒಂದು ಕಡೆ ಮಾಡೋಣ ಅನ್ನುವ ಒಂದು ಉದ್ದೇಶದಿಂದ ನಾನು ಹೇಳಿದ್ದು. ಇದು ನೋಡ್ತಾ ಇದ್ದಾಗೆ ಒಪ್ಪಿಕೊಂಡಾದ ಮೇಲೆ ನನಗೆ 25ನೇ ತಾರೀಕು, ಡಿಸೆಂಬರ್ 25ನೇ ತಾರೀಕು ಹತ್ತಿರ ಬರ್ತಾ ಇದ್ದಾಗೆ ಬಹಳ ಭಯವಾಯಿತು. ಎಲ್ಲ ಒಂದು ಕಡೆ ನನಗೆ ಮನಸ್ಸಿನಲ್ಲಿ ಅಷ್ಟು ನೆಮ್ಮದಿಯನ್ನು ನಾನು ಕಾಣಲಿಲ್ಲ. ಯಾಕಂದರೆ ಕೆಲವರು ನಾನು ನೋಡ್ತಾ ಇದ್ದೇನೆ, ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ, ರಾತ್ರಿ ಹಗಲು ದುಡಿದಿದ್ದಾರೆ. 2 ತಿಂಗಳು ದುಡಿದ ನನ್ನ ಪರೋಕ್ಷವಾಗಿ ನಾನು ನೋಡಿದ ಹಲವಾರು ಜನ ನನ್ನ ಕಣ್ಣಿನ ಎದುರುಗಡೆ ಬರ್ತಾ ಇದ್ದಾರೆ. ನಾನು ಅವರನ್ನೆಲ್ಲ ಈ ಜಾಗದಲ್ಲಿ ಅವರನ್ನು ನೋಡ್ತಾ ಇದ್ದೇನೆ. ಅವರು ಪಟ್ಟ ಕಷ್ಟ, ಅವರು ಮಾಡಿದ ಕೆಲಸ ನನ್ನ ಜೀವಮಾನ ಇಡೀ ನಾನು ಮರೆಯುವಂತಿಲ್ಲ. ಹಾಗೆ ಬರ್ತಾ ಮುಂದೆ ಹೋದಾಗ ನಾನು ಎಲ್ಲಿಗೆ ಹೋದರೂ ರಸ್ತೆಯಲ್ಲಿ ಹೋರ್ಡಿಂಗ್ಸ್, ಬ್ಯಾನರ್ಸ್ ಶುರುವಾಯಿತು. ಅದು ಕಡೆಗೆ 100 ಫೀಟ್ನಲ್ಲಿ ಒಂದೊಂದು ಕಾಣಲಿಕ್ಕೆ ಶುರುವಾಯಿತು. ಅಲ್ಲಿ ಉಳ್ಳಾಲದಿಂದ ಬೈಂದೂರು ಹೋಗಿ ಒಂದಿನ ನಮ್ಮ ಸೌಕೂರಿನಲ್ಲಿ ನನ್ನ ಅಣ್ಣನ ಒಂದು ದೇವಸ್ಥಾನದಲ್ಲಿ, ಅಲ್ಲಿ ಸೈಕೂರು ದೇವಸ್ಥಾನದಲ್ಲಿ ಪೂಜೆ ಇತ್ತು, ಅಲ್ಲಿವರೆಗೂ ಹಾಕ್ತಾ ಹೋಗಿದ್ದಾರೆ. ನಿಜವಾಗ್ಲೂ ಹೇಳ್ತೇನೆ, ನನಗೆ ಯಾವತ್ತು ಭಾಳ ದುಃಖವಾಯಿತು. ನಾನು ಒಬ್ಬನೇ ನಾನು ಹತ್ತದುಂಟು, ಎಷ್ಟೋ ದಿನ ನಾನು ಒಬ್ಬನೇ ಕೂತ್ಕೊಂಡು ಹತ್ತಿದ್ದುಂಟು. ಯಾಕೆ ನನ್ನನ್ನು ನಾನು ಯಾಕೆ ಅರ್ಥ ಮಾಡಿಕೊಂಡಿಲ್ಲ? ಜನ ಎಲ್ಲಿ ನನ್ನನ್ನು ಅರ್ಥ ಮಾಡಿಕೊಂಡ್ರು? ಯಾಕೆ ಹೀಗಾಯಿತು ಅಂತ ಹೇಳಿ ನಾನು ಪ್ರಶ್ನಾರ್ಥಕ ಕ್ವಶನ್ ಮಾರ್ಕ್ ಹಾಕಿ ನನಗೆ ನಾನು ಪ್ರಶ್ನೆ ಹಾಕ್ಕೊಂಡು ನಾನು ಕೂತ್ಕೊಂಡೆ. 25ನೇ ತಾರೀಕು ಹತ್ತಿರ ಬಂದಾಗ ನನಗೆ ಕೆಲವು ಅಡಚಣೆಗಳು ಕಂಡು ಬಂದಿತ್ತು. ನನ್ನ ಗೋಚರಕ್ಕೆ ಕೆಲವು ವಿಷಯಗಳು ಕೂಡ ಬಂದಿತ್ತು. ಈಗಾಗಲೇ ಅಧ್ಯಕ್ಷರ ಭಾಷಣದಲ್ಲಿ ನೀವು ಕೇಳಿರ್ಬೋದು, ಒಂದು ಸ್ವಾಮೀಜಿಯವರ ವಿಚಾರ, ಎರಡನೇದು 144 ಕರ್ಫ್ಯೂ, ಮೂರನೇದಾಗಿ ಅವತ್ತು ಮಳೆ ಬರ್ತದೆ ಅಂತೇಳಿ ಒಂದು ಸಣ್ಣ ಸಿಂಪ್ಟಮ್ಸ್ ಕೂಡ ಇತ್ತು. ಮುಂದಿನ ದಿನ ಬೆಳಿಗ್ಗೆ ನಾನು ಆ ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ದಾಗೆ, ಹೋಮ ಮಾಡ್ತಾ ಇದ್ದಾಗ ಅಲ್ಲಿ ಸ್ವಲ್ಪ ಮಳೆನೂ ಬಂತು. ಆಗ ನನ್ನ ಫಂಕ್ಷನ್ ಆದಮೇಲೆ 2 ದಿನ ಆದಮೇಲೆ ನಾನು ಇಲ್ಲಿ ಇದ್ದಾರೆ ನಮ್ಮ ಪಡುಬಿದ್ರಿನಲ್ಲಿ ಒಂದು ಸ್ಕೂಲು ಗೆಸ್ಟ್ ಆಗಿ ಹೋಗಿದ್ದೆ. ವೇದಿಕೆಯಲ್ಲಿ ಕೂತ್ಕೊಳ್ಳುವಾಗ ಅಲ್ಲಿ ಕೂಡ ಮಳೆ ಬಂದಿತ್ತು, ತುಂಬ ಮಳೆ ಬಂತು. ಹೀಗೆ ನನ್ನ ಭಾಳ ಸಂಕೋಚಕ್ಕೆ ನಾನು ಬಂದಾಗ, ಬಹುಶಃ ಇಷ್ಟೊಂದು ಅಭಿಮಾನಿಗಳು ಇಷ್ಟೊಂದು ಒಳ್ಳೆಯ ಮನಸ್ಸಿನಿಂದ ಮಾಡುವ ಈ ಕೆಲಸ ಎಲ್ಲಿಯಾದರೂ ಒಂದು ಕಡೆ ಎಲ್ಲಿಯಾದರೂ ಅಡಚಣೆ ಬಂದರೆ ಪಾಪ ಅವರಿಗೆ ಎಷ್ಟು ಬೇಸರ ಆಗುತ್ತೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಕಾಡ್ತಾ ಇತ್ತು. ನಾನು ಆವಾಗ ಈಗಾಗಲೇ ವೇದಿಕೆಯಲ್ಲಿ ಎಲ್ಲ ದೈವ ದೇವರುಗಳ ದಯೆ ಅಂತ ಹೇಳಿದಂಗೆ ನನ್ನ ಧರ್ಮಪತ್ನಿ ಆಶಾ ಹತ್ರ ಅವಳ ಹತ್ರ ಹೋಗಿ ಹೇಳಿದೆ ನಾನು, ನೋಡಮ್ಮ ಈಗೀಗಿದೆ, ಸುರೇಶಣ್ಣ ಬೇರೆ ಫೋನ್ ಮಾಡ್ತಾರೆ, 10 ದಿನ ದೂಡುವಣ, ಫಂಕ್ಷನ್ ಮುಂದೆ ಹಾಕೋಣ ಅಂತ ಹೇಳ್ತಾ ಇದ್ದಾರೆ.
ಏನು ಮಾಡಲಿ ಅಮ್ಮ ಅಂತ ನಾನು ಒಂದಿನ ಸಾಯಂಕಾಲ ಹೋಗಿ ನಾವಿಬ್ಬರೇ ಕೂತ್ಕೊಂಡು ಮಾತಾಡ್ತಾ ಇದ್ದೆವು. ಅವಳು ಒಂದೇ ಮಾತು ಹೇಳಿದ್ದು, ರಾಘವೇಂದ್ರ ಸ್ವಾಮಿ ಬಿಟ್ಟು ಹಾಕೋದಿಲ್ಲ, ಮುಂದುವರಿಸಿ ಅಂತೇಳಿ. ನಾನು ಬಂದೆ 23ನೇ ತಾರೀಕು ನಾನು ಬಂದೆ. 23ನೇ ತಾರೀಕು ಬಂದಾಗ ಏರ್ಪೋರ್ಟ್ ಇಳಿತಾ ಇದ್ದಂಗೆ ಮಂತ್ರಾಲಯ ದೊಡ್ಡ ಸ್ವಾಮೀಜಿಯವರು ಮಂತ್ರಾಲಯದಿಂದ ಬಂದವರು ನನಗೆ ಫೋನ್ ಮಾಡಿದರು, ಪ್ರಕಾಶ್ ಶೆಟ್ರ ಎಲ್ಲಿದ್ದೀರಿ ಅಂತ ಕೇಳಿದರು. ನಾನು ಹೇಳಿದೆ, ಪ್ರಣಾಮ್ ಸ್ವಾಮೀಜಿ, ನಾನು ಇಲ್ಲಿ ಏರ್ಪೋರ್ಟಲ್ಲಿ ಈಗ ಇಳಿದೆ, ನಾನು ಮಂಗಳೂರಿನಲ್ಲಿದ್ದೆ. ಹೌದು, ನಾನು ಮಂಗಳೂರಿನಲ್ಲೇ ಇದ್ದೇನೆ. ಅದೇನು ಸ್ವಾಮೀಜಿ, ನಾಡ್ದು 25ನೇ ತಾರೀಕಿಗೆ ನಿಮ್ಮ ಫಂಕ್ಷನ್ ಆಗ್ತದೆ, ಅದು ಎಲ್ಲಿ ಅಂತ ಕೇಳಿದರು. ನಾನು ಕೂಳೂರಿನಲ್ಲಿ ಗೋಲ್ಫಿನ್ ಸಿಟಿನಲ್ಲಿ. ನಾನು 10 ನಿಮಿಷ ಅಲ್ಲಿ ಬಂದು ನಿಮಗೆ ಪ್ರಸಾದ ಕೊಟ್ಟು ಹೋಗ್ತೇನೆ. ನಾನು ಪೇಜಾವರ ಸ್ವಾಮಿಯವರನ್ನು ನೋಡಲಿಕ್ಕೆ ಬಂದಿದ್ದೇನೆ, ನಾನು ಉಡುಪಿಯಲ್ಲಿದ್ದೇನೆ, ಆನ್ ದಿ ವೇ ಏರ್ಪೋರ್ಟ್ ಹೋಗುವಾಗ ಬಂದು ಒಂದು ಪ್ರಸಾದ ಕೊಡ್ತೇನೆ ಅಂತ ಹೇಳಿದರು. ಸಾಯಂಕಾಲ ಸರಿಯಾಗಿ 7 ಗಂಟೆ ಇರ್ಬೋದಲ್ಲ ಸುರೇಶಣ್ಣ, 7 ಗಂಟೆ ಹೊತ್ತಿಗೆ ಬಂದರು. ನಾವೊಂದು ಸುಮಾರು ಒಂದು 100-200 ಜನ ಅಲ್ಲಿ ಕೂತಿದ್ದೆವು, ಕೆಲಸ ಮಾಡ್ತಾ ಇದ್ದೆವು. ನಾನು ಕೂಡ ಅಲ್ಲಿದ್ದೆ. ಸ್ವಾಮೀಜಿಯವರು ಬಂದು 2-3 ಕಾರ್ ಬಂತು, ಎಲ್ಲ ಇಳಿದ್ರು. ಸ್ವಾಮೀಜಿಯವರು ಬಂದು ಒಂದು ಸೋಫಾ ಹಾಕ್ಕೊಂಡು ಕೂತ್ಕೊಂಡು ನನಗೆ ಪ್ರಸಾದ ಕೊಟ್ಟರು. ಹಾಗೆ ಎಲ್ಲರಿಗೂ ಪ್ರಸಾದ ಕೊಟ್ಟರು. ತುಂಬ ಒಳ್ಳೆಯ ವ್ಯವಸ್ಥೆ ಇದೆ, ಒಳ್ಳೆಯ ಜಾಗ ಇದೆ, ಭಾಳ ಒಂದು ಅದ್ಧೂರಿಯಾಗಿ ಈ ಕೆಲಸ ಜರುಗಿರುತ್ತದೆ, ಹೋಗಿ ಮುಂದಕ್ಕೆ ಹೋಗಿ ಅಂತ ಹೇಳಿದರು. ನನಗೆ, ನನ್ನ ಇಡೀ ಕುಟುಂಬಕ್ಕೆ, ನಮಗೆ ಮಂತ್ರಾಲಯ ಅಂದರೆ ಭಾಳ ಇಷ್ಟ ದೇವರು. ನಾವು ಮಂತ್ರಾಲಯ ದೇವರನ್ನು ನಂಬಿಕೊಂಡು ಬಂದವರು. ನಾವೆಲ್ಲರೂ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗೆ ಮಠಕ್ಕೆ ಹೋಗೋದುಂಟು. ನಮ್ಮ ಬೆಂಗಳೂರು ರಾಘವೇಂದ್ರ ಸ್ವಾಮಿ ಮಠ ಕೂಡ ಅದು ಒಂದು ಬಿಲ್ಡಿಂಗ್ ನಾನು ಮತ್ತು ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಮಿಸಸ್ ಸುಧಾಮೂರ್ತಿಯವರು ಕಟ್ಟಿಕೊಟ್ಟಿದ್ದೇವೆ. ಹಾಗೆ ಮಂತ್ರಾಲಯದಲ್ಲಿ ಒಂದು ಗೋಶಾಲೆ ಕೂಡ ನಾನೇ ಕಟ್ಟಿಕೊಟ್ಟದ್ದು. ನನಗೆ ಆ ದೇವರ ಮೇಲೆ ಭಾಳ ಭಕ್ತಿ. ನಾನು ಅಲ್ಲಿಂದ ಫೋನ್ ಮಾಡಿದೆ 7:30 ಗಂಟೆ ಸ್ವಾಮೀಜಿ ಹೋದ್ಮೇಲೆ, ಆಶಾ ಸ್ವಾಮೀಜಿ ಬತ್ತಿರತ್ತೈನಿ ಅಂದ. ಸ್ವಾಮೀಜಿ ಬತ್ತೀರ ಅಡಿಗೆ ಅವ್ರು ಎಂಚೆ ಬತ್ತಿರನ್ನು ಗೊತ್ತುಜಿ, ಇಂಕ ದೇವರು ಬತ್ತಿಲೆಕ್ಕನೆ ಆಂಡು, ರಾಘವೇಂದ್ರ ಸ್ವಾಮಿ ಬತ್ತಿಲೆಕ್ಕನೆ ಆಂಡು, ಬತ್ತು ಪ್ರಸಾದ ಕೊಡ್ತು ಪೋಯಿರಮ್ಮ ದಾಲ ಪೂಜೆ ಅಂತ ಬಂತೈತೆ. ಸಮಯ ಸಂದರ್ಭ, ನಾನು ಈ ಪ್ರಕಾಶ್ ಅಭಿನಂದನೆಯಲ್ಲಿ ನನ್ನ ಎಲ್ಲಿಯೂ ಏನೂ ಪಾತ್ರ ಇಲ್ಲ. ನನ್ನನ್ನು ಎಲ್ಲಿ ಬರಬೇಡಿ ಅಂತಲೇ ಹೇಳಿದವರು, ಮೊದಲಿಂದ ಹೇಳಿದೆ, ನೀವು ಎಲ್ಲಿನೂ ಬರಬೇಡಿ, ನಾವಿದ್ದೇವೆ ಅಂತ ಹೇಳ್ಕೊಂಡು ಬಂದವರು. ಕೊನೆಯ 3 ದಿನದಲ್ಲಿ ಮಾತ್ರ ನಾನು ಸ್ವಲ್ಪ ಆರ್ಗನೈಸಿಂಗ್ ಕಮಿಟಿ ಜೊತೆ ಮೀಟಿಂಗ್ನಲ್ಲಿ ಕೂತ್ಕೊಳ್ಬೇಕಾಯ್ತು. ಮೀಟಿಂಗ್ ಜೊತೆ ಮಾಡಿಕೊಂಡು ಅವ್ರ ಜೊತೆ ಮೀಟಿಂಗಲ್ಲಿ ಕೂತ್ಕೊಂಡು ಒಂದು 25 ದಿನ ಪ್ರೋಗ್ರಾಮ್ ಹೆಂಗೆ ಹೋಗಬೇಕು ಅಂತೇಳಿ ನಾವು ಮೋಹನಾಳ್ವರ ಸಲಹೆ ಮತ್ತು ನಮ್ಮ ಕಮಿಟಿಯ ಸಲಹೆ ತಗೊಂಡು ನನ್ನದೇ ಒಂದು ಅಭಿಪ್ರಾಯ ನಾನು ಹೇಳ್ತಾ ಇರುವಾಗ ಪಾಪ ಎಲ್ಲರೂ ಪ್ರಕಾಶ್ ಶೆಟ್ರ ಅಭಿನಂದನಾ ಕಾರ್ಯಕ್ರಮ ಅಂತೇಳಿ ನನ್ನ ಬಗ್ಗೆ ಒಂದು ಅಭಿಮಾನದಿಂದ ನಾನು ಹೇಳಿದ್ದನ್ನು ಕೇಳ್ಕೊಂಡು ಬಂದರು. ಅಲ್ಲಿ ಯಾವ ರೀತಿಯ ಡಿಬೇಟ್ ಇಲ್ಲ, ಯಾವ ರೀತಿಯೂ ಚರ್ಚೆ ಇಲ್ಲ. ನನ್ನ ಅನುಭವದಲ್ಲಿ ನಾನು ಅಲ್ಲಿ 2 ಹೇಳಿದ್ದು. ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ನ ಕೊಟ್ಟಂಥ ಒಂದು ಆ ಪ್ರೋಗ್ರಾಮ್ ಏನು ಕೆಲಸ ಇದೆ, ಅದು ಯಾವ ರೀತಿ ನಡೀಬೇಕು, ಇನ್ನೊಂದು ಊಟದ ವ್ಯವಸ್ಥೆ ಯಾವ ರೀತಿ ಹೋಗಬೇಕು, ಬಂದು ಬಿಸಿಲಲ್ಲಿ ಕೂತವರಿಗೆ ಅವರಿಗೆ ಮಧ್ಯದಲ್ಲಿ ಅವರಿಗೆ ಟಿಫಿನ್ ಯಾವ ರೀತಿ ಹೋಗಬೇಕು, ಕೂತವರಿಗೆ ಬಾಯಾರಿಕೆ ಆದರೆ ನೀರು ಹೇಗೆ ಹೋಗಬೇಕು, ಮೇಲ್ಗಡೆ ವೇದಿಕೆಯಲ್ಲಿ ಬಂದ ಅತಿಥಿಗಳು, ನಾನು ಒಂದು ಕಾನ್ಫಿಡೆಂಟ್ ಆಗಿದೆ. ಮೋಹನಾಳ್ ಹೇಳಿದಾಗೆ ಯಾವ ಟೈಮಿಗೆ CM ಬರ್ತಾರೆ, ಯಾವ ಟೈಮಿಗೆ ಸಚಿವರು ಬರ್ತಾರೆ ಅಂತ ಕರೆಕ್ಟಾಗಿ ಹೇಳಿದೆ. ಅದೇ ಟೈಮಿಗೆ ಬಂದಿದ್ದಾರೆ. ಅವರಿಗೆ ಸ್ಟೇಜಿನಲ್ಲಿ ಬೇಕಾಗುವಂಥ ವ್ಯವಸ್ಥೆ ಅದು ನಮ್ಮ ಪ್ರಸಾದ್ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಾವು ಆರ್ಗನೈಸ್ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಮಾತುಕತೆ ಮಾಡಿ ಒಂದು ಕನ್ಕ್ಲೂಡ್ ಮಾಡಿ ಹೋದೆವು. ನಾನು ನಿಜವಾಗ್ಲೂ ಹೇಳಬಾರ್ದು, ನನಗೆ
ಆ 25ನೇ ತಾರೀಕಿಗೆ ನಾವು ಏನು ಪ್ಲ್ಯಾನ್ ಮಾಡಿದ್ದೇವೆ ಆ ಪ್ಲ್ಯಾನ್ ಪ್ರಕಾರ ಎಲ್ಲ ಅದೇ ರೀತಿ ನಡೆದೋಯ್ತು. ಇವನು 9 ಗಂಟೆಗೆ ನಾವು ಕ್ಲೋಸ್ ಮಾಡ್ತೇವೆ ಅಂತ ಹೇಳಿದ್ರೆ 9 ಗಂಟೆಗೆ ಶಾರ್ಪಾಗಿ ಕ್ಲೋಸ್ ಮಾಡಿದೆ. ಮೋನಾಳ್ ಅವರಿಗೆ ಸ್ವಲ್ಪ ಭಯ ಇತ್ತು, ಅವ್ರು ಎಲ್ಲಿ ಬರ್ತಾರೆ ಪ್ರಕಾಶಣ್ಣ ಚೀಫ್ ಮಿನಿಸ್ಟರ್, ಅವರು ಅರ್ಧ ಗಂಟೆ 1 ಗಂಟೆ ಲೇಟಾಗಿ ಬರ್ತಾರೆ. ನನಗೆ ನನ್ನ ಅವರ ಕಲ್ಚರಲ್ ಪ್ರೋಗ್ರಾಮು ನನಗೆ ಮತ್ತೆ ಎಕ್ಸ್ಟ್ರಾ ಮಾಡೋಕ್ಕಾಗಲ್ಲ. ಅವ್ರು ಹೇಳೋದು ಕರೆಕ್ಟ್, ಎಕ್ಸ್ಟ್ರಾ ಮಾಡೋಕ್ಕಾಗಲ್ಲ, ನೀವು ಇನ್ನೊಂದು 2 ಪ್ರೋಗ್ರಾಮ್ ಮಾಡಿ ಅಂತ ಹೇಳಿದ್ರು ಮಾಡೋಕ್ಕಾಗೋದಿಲ್ಲ ಅಂತ. ನಾನು ಹೇಳಿದೆ, ನಿಮ್ಮ ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ಪ್ರತಿಯೊಂದು ಐಟಮ್ಸನ್ನು ಎಷ್ಟು ಸಲ ನೋಡಿದರೂ ನಮಗೆ ಬೋರ್ ಆಗೋದಿಲ್ಲ, ಪಬ್ಲಿಕ್ಕಿಗೆ ಬೋರ್ ಆಗೋದಿಲ್ಲ, ಅವರನ್ನೇ ಇನ್ನೊಂದು ಸಲ ಮಾಡಿಸೋಣ ಅಂತೇಳಿ ನಾನು ಅವರಿಗೆ ಕನ್ವಿನ್ಸ್ ಮಾಡಿದೆ. ಹಾಗೆ ಈ ಒಂದು 25ನೇ ತಾರೀಕಿನ ಕಾರ್ಯಕ್ರಮ ಬಹುಶಃ ನನ್ನ ಬದುಕಿನ ಪುಟಗಳ ಇತಿಹಾಸದಲ್ಲಿ ನಾನು ಕಂಡಂಥ, ನಾನು ಮರೆಯದಂಥ ಒಂದು ಘಟನೆ ನಡೆದೋಯಿತು. ಇಲ್ಲಿ ಈ ಇತಿಹಾಸದ ಒಂದು ಘಟನೆಯನ್ನು ಅದು ನನ್ನ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಸಾಲುವುದಿಲ್ಲ, ಅದನ್ನು ನಾನು ಇವಾಗ ವಾಪಸ್ ಅದನ್ನು ಕೊಡಲೇಬೇಕಾಗತ್ತೆ. ಆ ಘಟನೆಯನ್ನು ನಾನು ಮರಿಬೇಕಾದ್ರೆ ನಾನು ಮಾಡುವಂಥ ಕೆಲಸ ಬಹಳಷ್ಟು ಇದೆ. ಯಾಕಂದರೆ ನನಗೋಸ್ಕರ ನೀವು ನನ್ನ ಜೀವನದಲ್ಲಿ ನನ್ನ ಬದುಕಿನ ಉದ್ದಗಲಕ್ಕೂ, ಬದುಕಿನ ದಾರಿಯ ಉದ್ದಗಲಕ್ಕೂ ನೀವು ಬೆಳಕನ್ನು ಚೆಲ್ಲಿದವರು. ನೀವು ನನ್ನ ಜೀವನದಲ್ಲಿ ನಾನು ನೋಡಿದ ಕತ್ತಲೆಗೆ ಬೆಳಕನ್ನು ಕೊಟ್ಟವರು ನೀವು. 25ನೇ ತಾರೀಕಿಗೆ ನೀವು ಮಾಡಿದ ಸಂಭ್ರಮ ನಾನು ಯಾವತ್ತೂ ಮರೆಯೋದುಂಟೆ, ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದೇನೆ, ನಾನು ಪ್ರತಿ ಸ್ಪೀಚ್ನಲ್ಲೂ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ನಾನು ಊರು ಬಿಟ್ಟು ಹೋಗುವಾಗ ನಾನು ಹೇಳಿದ್ದು ಒಂದೇ, ನನ್ನ ಜೀವನದಲ್ಲಿ ನಾನು ಏನಾದರೂ ಒಳ್ಳೆಯ ಸ್ಥಾನದಲ್ಲಿ ಬಂದರೆ, ಒಂದು ಒಳ್ಳೆಯ ಮಟ್ಟವನ್ನು ಮುಟ್ಟಿದರೆ, ಒಳ್ಳೆಯ ನನ್ನ ಗುರಿ ಏನಂತ ಹೇಳಿದರೆ ಒಂದೇ ಒಂದು ಗುರಿ, ನನ್ನ ಸಮಾಜಕ್ಕೆ ನಾನು ಹುಟ್ಟಿದ ಮಣ್ಣಿಗೆ ನಾನು ಋಣ ತೀರಿಸಬೇಕು ಅನ್ನುವ ಒಂದು ಯೋಚನೆಯನ್ನು, ಸಂಕಲ್ಪವನ್ನು ಮಾಡಿಕೊಂಡು ಹೊರಟವ ನಾನು. ಅಂಥದ್ರಲ್ಲಿ ನನಗೆ ಪರವೂರಿಗೆ ಹೋದಾಗಲೂ ಅಷ್ಟೇ, ನನ್ನ ಸಮಾಜದವರು ಇರ್ಬೋದು, ಬೇರೆ ಸಮಾಜದವರು ಇರ್ಬೋದು, ನಾನು ಎಲ್ಲಿ ತುಳು ಮಾತಾಡಿದ್ದೇನೆ ಅಲ್ಲಿ ನನಗೆ ತುಳುವವರಿದ್ದರೆ ಅಥವಾ ಈ ಊರಿನವರಿದ್ದರೆ ನನಗೆ ಪ್ರತಿ ಸಮಯದಲ್ಲೂ ನನಗೆ ಸಲಹೆ ಸಹಕಾರವನ್ನು ಕೊಟ್ಟವರು ನೀವು. ಹಾಗಿರುವಾಗ ನಾವು 25ನೇ ತಾರೀಕಿನ ಈ ಒಂದು ವಿಶೇಷ ಸಂಭ್ರಮವನ್ನು ನಾನು ನೋಡಿದ ನನಗೆ, ನಾನು ಹೇಳಿದಾಗೆ 19ನೇ ತಾರೀಕು ಡಿಸೆಂಬರ್ ತಿಂಗಳು 19ನೇ ತಾರೀಕು ಮೋಹನಾಳು ಅವರ ನೇತೃತ್ವದಲ್ಲಿ ಅಶಕ್ತರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ಮಾಡಬೇಕು ಅಂತೇಳಿ ನಾನು ಮೋಹನಾಳು ಹತ್ರ ನಾನು ನನ್ನ ಸಂಸ್ಥೆಯಿಂದ 1 ಕೋಟಿ ರೂಪಾಯಿ ನಾನು ಇದಕ್ಕೆ ನೆರವು ಮಾಡ್ತಾ ಇದ್ದೇನೆ. ಮೋಹನಾಳು ಅವರೇ, ಈ ಕೆಲಸವನ್ನು ದಯವಿಟ್ಟು ನೀವು ನೆರವೇರಿಸಬೇಕು, ಇದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ. ಎಲ್ಲ ಸಮಾಜ, ಎಲ್ಲ ವರ್ಗದವರನ್ನು ಗುರುತಿಸಿಕೊಂಡು, ಯಾರ ಒತ್ತಡಕ್ಕೂ ಮಣಿಯದೆ, ಯಾರ ಇಂಪ್ಲೆನ್ಸಿಗೂ ಬಗ್ಗದೆ, ತನ್ನದೇ ಆದ ಒಂದು ಶೈಲಿಯಲ್ಲಿ, ತನ್ನದೇ ಆದ ಒಂದು ಸ್ಟೈಲ್ನಲ್ಲಿ ಒಬ್ಬೊಬ್ಬರನ್ನು ಅವರು ಸಿಲೆಕ್ಟ್ ಮಾಡಿದ್ದು ನೋಡಿದರೆ ಆವತ್ತು ನಿಜವಾಗಲೂ ಸದಾನಂದ ಹೇಳಿದಾಗ ನನಗೆ ಕಣ್ಣಲ್ಲಿ ನೀರು ಬಂತು. ನಾನು ಹೇಳಿದ್ದು, ನಾನು ಕೂಡ ಒಂದು ಬಡತನ ಕುಟುಂಬದಲ್ಲಿ ಹುಟ್ಟಿದವನು, ನಾನು ಕೂಡ ಬಡತನ ನೋಡಿದವನು. ಯಾವಾಗಲೂ ನನ್ನ ಬಡತನವನ್ನು ನಾನು ನೆನಪಿನಲ್ಲಿ ಇಟ್ಟುಕೊಂಡೇ ಕೆಲಸ ಮಾಡುವವನು ನಾನು. ಅಂಥದ್ರಲ್ಲಿ ಮೊನ್ನೆ ನಾನು ಆ ಬಡತನ ನೋಡಿದರೆ, ಆ ಒಂದು ಅಶಕ್ತರನ್ನು ನೋಡಿದರೆ, ನನ್ನ ಜೀವನದಲ್ಲಿ ನಾನು ಎಷ್ಟೋ ಇವರಿಗಿಂತ ನಾನು ವಾಸಿ ಅಂತ ನನಗೆ ಆವತ್ತು ಅನಿಸಿತು.
ಅವರು ಬಹುಶಃ ಆ ಒಂದು ಒಳ್ಳೆಯ ಕೆಲಸವನ್ನು ಆವತ್ತು ಮಾಡಿ ಮೋಹನವಾಳ್ ಅವರು ತೋರಿಸಿದ್ದರಿಂದ ನನ್ನ ಆವತ್ತಿನ ಸ್ಫೂರ್ತಿ ನಾನು ಹೇಳಿದೆ. ನನ್ನ ಸಂಪಾದನೆ ಒಂದು ಅಂಶ ಅಂದರೆ ನಾನು ಎವ್ರಿ ಇಯರ್ 1 crore rupees ನಾನು ಈ ಕಾರ್ಯಕ್ಕೆ ಇದೇ ದಿನ ನಾನು ನಿಮ್ಮ ಮುಖಾಂತರನೇ ಮಾಡ್ತೇನೆ ಅಂತೇಳಿ ನಾನು ಅಲ್ಲಿ ಆವತ್ತು ನಾನು ಹೇಳಿದೆ. ಭಾಳ ಸಂತೋಷದಿಂದ ಹೇಳಿದೆ, ನಾನು ಭಾಳ ಖುಷಿಯಾಗಿ ಹೇಳಿದೆ. ನಾನು ಅದನ್ನು ಬಂದು ನನ್ನ ಹೆಂಡತಿಗೂ ಹೇಳಿದೆ, ಪಾಪ ಒಳ್ಳೆಯ ಕೆಲಸ, ನೀವು ಒಳ್ಳೆ ಹೇಳಿದ್ದು ಭಾಳ ಚೆನ್ನಾಗಾಯಿತು. ನಮಗೆ ಅವಳು ಇನ್ನೊಂದು ಹೇಳಿದ್ದು, ನಾವು ಎಲ್ಲ ಮೊನ್ನೆ ಹಾಂಗ್ಕಾಂಗ್ ಹೋಗಿ ಕ್ರೂಸ್ ಹೋಗಿ ಶಿಪ್ಗೆ ಹೋಗಿ ನಾವು ಅಷ್ಟು ಖರ್ಚು ಮಾಡಿ ಬರೋದ್ರಿಂದ ಅದನ್ನು ಕೂಡ ಮೊನ್ನೆ ನಾವು ಕೊಡ್ಬೋದಿತ್ತಲ್ಲ ಅಂತ ಆ ಮಾತನ್ನು ಕೇಳಿ. ಯಾಕಂದರೆ ನಮಗೆ ಯಾವತ್ತೂ ನಮಗೆ ಗೊತ್ತಿಲ್ಲ, ನಾವು ಹೋದದ್ದು ಜುಲೈ 21st, ಇದು ಆದದ್ದು ಅಕ್ಟೋಬರ್ ತಿಂಗಳ ಎಂಡಲ್ಲಿ ಇದು ಡಿಸಿಷನ್ ಆದದ್ದು. ಆ ಮಾತು ಕೂಡ ಅವಳು ಹೇಳಿದ್ದು, ನಾವು ಯಾಕೆ ಮೇಲೆ ಅಷ್ಟು, ಯಾಕಂದ್ರೆ ನನ್ನ ಕುಟುಂಬದವರು ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ದರು. ನನ್ನ ಸಿಸ್ಟರ್ಸ್ ಕೂಡ ಹೇಳಿದರು, ಅಣ್ಣ ನನಗೆ ಮುಂಚೆ ಗೊತ್ತಿದ್ರೆ ನಾವು ಇದೆಲ್ಲ ಬೇಕಾಗಿರಲಿಲ್ಲ, ನಾವು ಇದರಲ್ಲಿ ಒಂದು 200 ಜನ ಇನ್ನೂ ಎಕ್ಸ್ಟ್ರಾ ಸೇರಿಸ್ಬೋದಿತ್ತು, ಕೊಡ್ಬೋದಿತ್ತು ಅಂತ ಹೇಳ್ತಾ ಇದ್ರು. ಅಂದರೆ ನನ್ನ ಕುಟುಂಬ ಸುಮ್ಮನೆ ಹೇಳಬಾರ್ದು, ನಾವು ನನ್ನ ಅಕ್ಕ ತಂಗಿ, ನನ್ನ ಭಾವಂದಿರು ಎಲ್ಲರೂ ಒಂದೇ ಮನಸ್ಸಿನಲ್ಲಿ, ಒಂದೇ ಕುಟುಂಬದಲ್ಲಿ, ಒಂದು ಕುಟುಂಬದಲ್ಲಿ ಒಂದೇ ಮನಸ್ಸಿನಲ್ಲಿ ನಾವು ಒಬ್ಬರನ್ನೊಬ್ಬರು ಕಷ್ಟದಲ್ಲಿರುವಾಗ ಅಪ್ಪಿಕೊಂಡೇ ಹೋದವರು. ನಾವು ಭಾಳ ಒಬ್ಬರಿಗೊಬ್ಬರು ಪ್ರೀತಿಸಿಕೊಂಡು ಬದುಕಿಗೆ ಇಲ್ಲಿವರೆಗೆ ಬಂದಿದ್ದೇವೆ. ಎಲ್ಲರ ಆ ಒಂದು ಸಪೋರ್ಟ್ ಬೇರೆ ನನಗೆ ಗೊತ್ತಿಲ್ಲ, ನಾನು ಯಾರು ಬೇಡ ಅಂತ ಹೇಳಿಲ್ಲ, ಎಲ್ಲರೂ ಹೇಳಿದರು ಇದು ಆಗ ಮಾಡ್ಬೋದಲ್ಲ ಅಂತೇಳಿ. ನನಗೆ ನಿಜವಾಗ್ಲೂ ಆವಾಗಲೂ ಭಾಳ ಖುಷಿ ಆಗೋಯಿತು. ನಾನು ಏನು ಮಾಡಿದರೂ ಇಂಥ ಕೆಲಸವನ್ನು ನಾನು ಯಾವಾಗಲೂ ಏನಾದರೂ ಮಾಡಿದರೆ ನನ್ನ ಧರ್ಮಪತ್ನಿ ಆಗಲಿ, ನನ್ನ ಮಗ ಆಗಲಿ, ನನ್ನ ಸೊಸೆ ಆಗಲಿ ಯಾವತ್ತೂ ನನಗೆ ಬೇಡ ಅಂದವರೇ ಅಲ್ಲ. ನಾವು ಮುಂದಿನ ದಿನ ನಾನು ಇನ್ನು ಭಾಳಷ್ಟು ಮಾಡಲಿಕ್ಕಿದೆ. ಯಾಕಂದರೆ ಮೊನ್ನೆ 25ನೇ ದಿನದ ಕಾರ್ಯಕ್ರಮ ನೀವು ನೋಡುವಾಗ ನನಗೆ ನೀವು ಕೊಟ್ಟ ಸಂದೇಶ ಇಷ್ಟೇ, ನೀನು ಮಾಡಿದ್ದು ಭಾಳ ಕಡಿಮೆ ಆಗಿದೆ, ಇನ್ನು ಮುಂದೆ ಮಾಡಲಿಕ್ಕಿರೋದು ಜಾಸ್ತಿ ಅಂತಲೇ ಹೇಳಿ ನೀವು ನನಗೆ ಸಂದೇಶವನ್ನು ಕೊಟ್ಟಿದ್ದೀರಿ. ನಾನು ಕೂಡ ಆವತ್ತೇ ನನ್ನ ಮನಸ್ಸಿನಲ್ಲಿ ನಾನು ಪಣ ತೊಟ್ಟು ಒಂದು ಪ್ರಮಾಣ ಮಾಡಿಕೊಂಡಿದ್ದೇನೆ. ನನ್ನ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ನಾನು ನೋಡಿದ ಕಷ್ಟ ಸುಖ ನನಗೆ ನಾನು ಮಾಡ್ಕೊಂಡು ಹೋಗುತ್ತೆ, ನನಗೆ ಯಾರು ಕೇಳುವವರು ಇರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ 25ನೇ ತಾರೀಕು ಆದಮೇಲೆ ಕೂಡ ನಾನು ಕೂಡ ನಿಮಗೆ ತಲೆ ಬಾಗಲೇಬೇಕಾಗತ್ತೆ. ನಿಮ್ಮೊಟ್ಟಿಗೆ ನಾನು ಕೂಡ ನೀವು ಕೇಳಿದಂಗೆ ನಾನು ಕೂಡ ಕೇಳಲೇಬೇಕಾಗತ್ತೆ. ಯಾಕಂದರೆ ಆ ಸಂಭ್ರಮ ಆ ರೀತಿಯಲ್ಲಿ ನೀವು ಮಾಡಿದ್ದೀರಿ. ನನ್ನ ಹೃದಯದ ಮಿಡಿತ ಕೂಡ ಆವತ್ತಿನಿಂದ ಬಹುಶಃ ಮತ್ತೆ ಯೌವನದ ಮಿಡಿತದ ಶಬ್ದ ಬರ್ತಾ ಇದೆ. ನನ್ನ ಮುಂದಿನ ಜೀವನದಲ್ಲಿ ನಾನು ಕಂಡ 60 ವರ್ಷ ನಾನು ಮರೆತೇ ಬಿಟ್ಟೆ. ನನ್ನ ಜೀವನದ 60ನೇ ವರ್ಷ ನಾನು ಮರೆತೇ ಬಿಟ್ಟೆ. ನಾನು ಹಿಂದಕ್ಕೆ ಹೋದೆ, ಮತ್ತೆ ಹಿಂದಕ್ಕೆ ಹೋಗುವ ನನ್ನ ನಾಡಿ ಬಿಡಿತಗಳು, ನನ್ನ ಬದುಕಿನ ಒಂದು 25ನೇ ತಾರೀಕಿನ ಆ ಒಂದು ಸಂತೋಷ ನಾನು ಬಹುಶಃ ಎಂದಿಗೂ ನಾನು ಮರೆಯಲಾರೆ. ಈ ಸಂಭ್ರಮ ಆಗ್ತಾ ಇದ್ದಾಗೆ ನನ್ನ ಯೋಚನೆಗೆ ಬಂತು, ನನ್ನ ಮಗನನ್ನು ಕರೆದೆ. ನನ್ನ ಮಗ ಒಬ್ಬನೇ ಮಗ ಗೌರವ್ ಶೆಟ್ಟಿ, ಅವನನ್ನು ಕರೆದು ಹೇಳಿದೆ, ಮಗ ನಮಗೋಸ್ಕರ ಈ ಫಂಕ್ಷನ್ಗೆ ಇಷ್ಟು ದುಡಿದಿದ್ದಾರೆ, ಇಷ್ಟೊಂದು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು 2 ತಿಂಗಳು ರಾತ್ರಿ ಹಗಲು ದುಡಿದಿದ್ದಾರೆ, ನಾವು ಇವ್ರು ಏನು ಮಾಡಲು ಸಾಧ್ಯ ಅಂತ ನಾನು ಕೇಳಿದಾಗ, ಪಾಪ ಇದು ನನಗೆ ಬಿಟ್ಟು ಬಿಡಿ, ನಾನು ಹೇಳ್ತೇನೆ ನಿಮಗೆ, ಒಂದು 2 ದಿನ ಆಗಲಿ ಅಂತೇಳಿ ಒಂದು 2 ದಿನ ಕಳೆದ ಮೇಲೆ ಪಾಪ ಎಲ್ಲರನ್ನು ಕರೆದು ನಾವು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಿ ಒಂದು ಮೆಮೆಂಟೋ ಕೊಡೋಣ ಪಾಪ, ಮತ್ತೇನು ನಮ್ಮ ಹತ್ರ ಕೊಡಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ನಾನು ಎಲ್ಲ ಆರ್ಗನೈಸ್ ಮಾಡ್ತೇನೆ ಅಂತ. ಪಾಪ ನಿನ್ನೆ ಬೆಳಿಗ್ಗೆಯಿಂದ ಇವಾಗನವರೆಗೆ ಇಡೀ ಈ ಗ್ರೌಂಡಿನ ಅಲಂಕಾರ ಮತ್ತು ಪ್ರತಿಯೊಂದು ಅರೇಂಜ್ಮೆಂಟ್ ಅವನು ಮತ್ತು ಅವನ ಟೀಮ್ ಸೇರಿ ಇಲ್ಲಿ ಮಾಡಿದೆ.
ನಾನು ಅವನಿಗೆ ಹೇಳಿದೆ, ತುಳುನಾಡಿನ ಕ್ಯಾಟ್ರಿಂಗ್ಗೆ ಮೊನ್ನೆ ಮಾಡಿದಾರಲ್ಲ ಅಂತ. ಪಾಪ ಮೊನ್ನೆ ಎಲ್ಲ ಬಂದು ಅವ್ರದ್ದೇ ಊಟ ಮಾಡಿದಾರಲ್ಲ, ನಾವು ನಮ್ಮದು ಗೋಲ್ಡ್ ಫಿಂಚಿದ್ದು ಮಾಡೋಣ. ಇವತ್ತು ಊಟ ಕೂಡ ಗೋಲ್ಡ್ ಫಿಂಚಿದ್ದೇ ಮಾಡಿದ್ದೇವೆ. ಅವನು ಈ ಮೊಮೆಂಟು ಇವತ್ತು ಒಂದು ಎಲ್ಲರ ಮನೆಯಲ್ಲಿ ಮಾತಾಗಿರಬೇಕು, ಮನೆಯಲ್ಲಿ ಉಳಿಬೇಕು ಅಂತ ಒಂದು ಮೊಮೆಂಟು ಅನ್ನೋ ಬಹುಶಃ ಈ ಒಂದು ಸಂಭ್ರದ ನೆನಪು ಸದಾಕಾಲ ಇರಬೇಕು ಅನ್ನೋ ಒಂದು ಮೊಮೆಂಟು ಡೆಲ್ಲಿಯಿಂದ ತರಿಸಿದ್ದಾರೆ. ಇವತ್ತು ಹೋಗುವಾಗ ಐ ಥಿಂಕ್ ನಿತೀಶ್ ಶೇಖರ್ ಅವನು ಹೇಳ್ತಾನೆ, ಹೋಗುವಾಗ ಎಲ್ಲರಿಗೂ ಒಂದೊಂದು ಮೊಮೆಂಟನ್ನು ಕೊಡ್ತಾ ಇದ್ದೇವೆ. ನಾನು ತುಂಬ ಹೊತ್ತು ಮಾತಾಡಿದೆ ಇವತ್ತು. ಭಾಳ ವಿಷಯಗಳು ಮಾತಾಡಲಿಕ್ಕೂ ಇತ್ತು ಕೂಡ. ಬಹುಶಃ ಇವತ್ತು ನಾನು ಇದಕ್ಕಿಂತ ಜಾಸ್ತಿ ಮಾತಾಡೋಕ್ಕೆ ಹೋಗೋಲ್ಲ, ತುಂಬ ಸಮಯ ಕೂಡ ಆಯಿತು. ಈ ಒಂದು ಸಂಭ್ರಮದ 25ನೇ ತಾರೀಕಿನ ಈ ಕಾರ್ಯಕ್ರಮದಲ್ಲಿ ಸುರೇಶಣ್ಣ ಒಬ್ಬೊಬ್ಬರ ಹೆಸರು ಕೂಡ ಹೇಳಿ ಅವರಿಗೆ ಧನ್ಯವಾದಗಳನ್ನು ಹೇಳಿದರು. ನಾನು ಕೂಡ ಇಲ್ಲಿ ಸ್ವಲ್ಪ ಜನಕ್ಕೆ ಹೇಳಲೇಬೇಕಾಗತ್ತೆ. ಮೊದಲನೇದಾಗಿ ನಾನು ಆ ಗ್ರೌಂಡ್ ನನಗೆ ತುಂಬ ಏರು ತಗ್ಗು ಇತ್ತು, ಅದನ್ನು ಲೆವೆಲ್ ಮಾಡಬೇಕಾಗಿತ್ತು. ಪುರುಷೋತ್ತಮ್ ಶೆಟ್ಟಿ ಅವರು ಇಲ್ಲಿ ನಮ್ಮ ಎದುರುಗಡೆ ಕೂತಿದ್ದಾರೆ. ಪಾಪ ರಾತ್ರಿ ಹಗಲು ಅವರವರ ಟೀಮ್ ದುಡಿದಿದ್ದಾರೆ. ಪುರುಷೋತ್ತಮ್ ಅವರು, ನಿಮಗೆ ನಾನು ಅಭಿನಂದನೆಗಳು. ಹಾಗೆ ನಮ್ಮೊಬ್ಬ ಸೆಕ್ಯೂರಿಟಿ ಆಫೀಸರ್ ವಿನಯ್ ಕೂಡ ಇಲ್ಲಿ ಇವತ್ತು ಬಂದಿದ್ದಾರೆ. ನಾನು ಸುಮಾರು ನನ್ನೊಟ್ಟಿಗೆ 20 ವರ್ಷದಿಂದ ನನ್ನ ಕಾರ್ಪೊರೇಟ್ ಆಫೀಸ್ನಲ್ಲಿ ಇದ್ದಾರೆ. ನಾನು ಅವತ್ತು ಮಾಡಿದ ಕಾರ್ ಪಾರ್ಕಿಂಗ್ ಎಂಟೈರ್ 6,000 ಕಾರ್ ಬಂದಿತ್ತು, 400 ಬಸ್ ಬಂದಿತ್ತು. ಆ ಒಂದು ಪಾರ್ಕಿನ ವ್ಯವಸ್ಥೆ ಮಾಡಬೇಕಾದರೆ ಸುಮಾರು ಒಂದು 200 ಜನ ಸೆಕ್ಯೂರಿಟೀಸ್ ಹಾಕಿಬಿಟ್ಟು ಒಂದು 15 ಜನ ಬ್ಯಾಂಗ್ಳೂರಿಂದ ಕರ್ಕೊಂಡ್ಬಂದು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ವಿನಯ್, ನೀವು ಎಲ್ಲಿದ್ದರೆ ಸರಿ, ನಿಮಗೂ ನನ್ನ ಧನ್ಯವಾದಗಳು. ಹಾಗೆ ನಮ್ಮದು ಬೆಂಗಳೂರಿನಿಂದ ಒಂದು 100 ಜನ ಬಂದಿರ್ತಾರೆ. ನಮ್ಮ ಅಡಿಗೆ ಮಾಡುವಾಗ ಆ ವ್ಯವಸ್ಥೆಯಲ್ಲಿ ಮತ್ತು ಕ್ಯಾಟ್ರಿಂಗ್ ಜಾಗದಲ್ಲಿ 2 ಕಡೆ ಕ್ಯಾಟ್ರಿಂಗ್ ಮಾಡುವವರಿಗೆ ಹೆಲ್ಪ್ ಮಾಡಲಿಕ್ಕೆ ಸುಮಾರು 100 ಜನ ಬಂದಿದ್ದಾರೆ. ಅವರು ಕೂಡ ರಾತ್ರಿ ಹಗಲು ಹೊತ್ತು ದುಡಿದಿದ್ದಾರೆ. ಅವರಿಗೂ ಕೂಡ ನನ್ನ ಪ್ರೀತಿಯ ಅಭಿನಂದನೆಗಳು. ನನ್ನ ಸಹೋದರಿ ಮಲ್ಲಿಕಾ, ಅವಳ ಮಗ ವಿಶು ಶೆಟ್ಟಿ ಕೂಡ ಯಾವುದೇ ಒಂದು ವಿಷಯ ಬೇಕಾದರೆ, ಯಾವುದಾದ್ರೂ ಒಂದು ಹೇಳಿದರೆ ಅದನ್ನು ಭಾಳ ಅಚ್ಚುಕಟ್ಟಾಗಿ ವಿದಿನ್ ನೋ ಟೈಮ್ ಸುರೇಶಣ್ಣ ಹೇಳಿದಾಗೆ ಡೆಲಿವರಿ ಕೊಡ್ತಾ ಇದ್ದಾರೆ. ಮಗು, ನಿನಗೂ ಕೂಡ ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಹಾಗೆ ನನ್ನ ಇಲ್ಲಿ ಕೂತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರು, ಬೇರೆ ಬೇರೆ ಜಾಗದಿಂದ ಬಂದಂಥ, ದೇಶ ಈ ಜಗತ್ತಿನ ಮೂಲೆ ಮೂಲೆಯಲ್ಲಿ ಬಂದಂಥ ತಾವು ಈ ಕಾರ್ಯಕ್ರಮಕ್ಕೆ, ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಿ ತಮ್ಮನ್ನು ನನಗೆ ಆವತ್ತು ನೋಡಲಿಕ್ಕೆ ಆಗಲಿಲ್ಲ. ನಾನು ನನ್ನದೇ ಆದ ಶೆಡ್ಯೂಲ್ನಲ್ಲಿ ನನ್ನದೇ ಆದ ಕಾರ್ಯಕ್ರಮದಲ್ಲಿ ತೊಡಗಿದ್ದೆ. ಎಲ್ಲರನ್ನು ಬಂದು ಮಾತಾಡಿಸ್ಲಿಕ್ಕಾಗಿಲ್ಲ. ಸುಮಾರು ಬಾಂಬೆಯಿಂದ 1,500 ಜನ ವಿವೇಕಣ್ಣ ಈಗ ಬಂದರು. ಬಹುಶಃ ಅವರು ಅವತ್ತು ಬರಲಿಕ್ಕೆ ಆಗಿಲ್ಲ. ಅವರು ಈಗ ಬಂದರು. ಬಾಂಬೆಯಿಂದ ಸುಮಾರು 1,500 ಜನ ಮೇಲೆ ಬಂದಿದ್ದಾರೆ. ನಮ್ಮ ಬಂಟರ ಸಂಘ ಅಧ್ಯಕ್ಷ ಬೆಂಗಳೂರು ಉಪೇಂದ್ರ ಶೆಟ್ಟಿ ಅವರು ಟೀಮ್ ಕೂಡ ಇಲ್ಲೇ ಇದ್ದಾರೆ.
ಅವರು ಸುಮಾರು 1,500 ಜನ ಮೇಲೆ ಬಂದಿದ್ದಾರೆ. ಬೇರೆ ಬೇರೆ ಬ್ಯಾರಿನಿಂದ ಒಂದು 50 ಜನ ಬಂದಿದ್ದಾರೆ. ಬೇರೆ ಬೇರೆ ಜಾಗದಿಂದ ಪಾಪ ಅವರು ನನಗೆ ಕೈ ಮೇಲೆತ್ತಾ ಇದ್ದಾರೆ, ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ರಶ್ ಆಗಿತ್ತು. ಅವರಿಗೆ ಇಲ್ಲಿಯೇ ನಾನು ಈ ವೇದಿಕೆಯಲ್ಲಿ ನಿಂತು ನಿಮಗೆ ಕ್ಷಮೆಯನ್ನು ಕೋರುತ್ತಾ, ಇಲ್ಲಿ ನನಗೆ ಇವತ್ತಿನ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಭ್ರಮವನ್ನು ಭಾಳ ಅದ್ಧೂರಿಯಿಂದ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸೊಲ್ಮೇಲು ಶ್ರೀ ಕೆ ಪ್ರಕಾಶ್ ಶೆಟ್ಟರಿಗೆ ತನ್ನ ಉಡುಬುಡಲದ ಪಾತೆರನ್ನು ಸೇರಿದಿನ ಮಾತೆರ್ನ ದುಮ್ಮದಿಕ್ಕಿಗೆ ದಿಯೇರು ಅಂಚೆನೆ ನಮ್ಮ ಮಾತೆರ್ಲ ಬೈದಿನ ಚಿತ್ತಿನ ಬಂಗದಾದ ಉಂಡು ಬೇಲದವದಂಡು ಆ ಒಂಜಿ ಕಾರ್ಯಕ್ರಮದವರಿಗೆ ಖಂಡಿತವಾದ ಸಂತೃಪ್ತಿ ಉಂಡು ಪನ್ಪನೇನು ಆರು ಖಂಡಿತವಾದ ನಮ್ಮನ್ನ ಮಾತೆರ್ನ ದುಮ್ಮದಿಕ್ಕಿಗೆ ವ್ಯಕ್ತಪಡಿಸಾಯರು ಸೇರಿದಿನ ಚಿತ್ತಿನ ಮಾತೆರ್ನಲ ಶುಭ ಹಾರೈಕೆ ಕಾರಣಮೈತೆ ಇಪ್ಪಡು ಪನ್ಪನ ಸದಾಶಯದೊಟ್ಟಿಗೆ